ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಕಣ್ಣು ಕುಕ್ಕಿಸುವಂತೆ ದೇದೀಪ್ಯಮಾನ, ಹರ್ಷ ಉಕ್ಕಿಸುವಂತೆ ಶೋಭಾಯಮಾನ. ಕನ್ನಡದ ಮನೆಯಾಗಿ ಜಾತಿ ನಿಧಾನ, ಕನ್ನಡದ ಪ್ರಾಣ ಕನ್ನಡದ ಮಾನ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ. ಉದ್ಘಾಟಿಸಬೇಕು ಅಂತೇಳಿ ನಮ್ಮ ಮಾನ್ಯ DCP ಲಾ ಆ್ಯಂಡ್ ಆರ್ಡರ್ ಶ್ರೀ ಅಂಶು ಪ್ರಸಾದ್ ಅವರನ್ನು ನಾನು ಕೇಳ್ಕೊಳ್ತೇನೆ. ಹಾಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ನಾಗಾ ಶೆಟ್ಟಿಯವರು ಅವ್ರ ಜೊತೆ ಸೇರಿಕೊಳ್ಬೇಕು. ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀನಾಥ್ ಅವರು ಜೊತೆಗೂಡಬೇಕು ರೇವಣ್ ಸರ್ ಜೊತೆ ಅಂತ ಕೇಳ್ಕೊಳ್ತೇನೆ. ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಚೈತ್ರ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಚೈತ್ರ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ.
ನಾಡಿದು ಚಂದನ ಗಂಬಿನ ಸಿರಿಗನ್ನಡ ನಾಡು, ಸಿರಿಗನ್ನಡ ನಾಡು, ಸಿರಿಗನ್ನಡ ನಾಡು. ಇಲ್ಲಿ ಅರಳದಿಹ ಹೂವುಗಳಿಲ್ಲ, ಆಡಲು ಬಾರದ ಹಕ್ಕಿಗಳಿಲ್ಲ. ಇಲ್ಲಿ ಅರಳದಿಹ ಹೂವುಗಳಿಲ್ಲ, ಆಡಲು ಬಾರದ ಹಕ್ಕಿಗಳಿಲ್ಲ. ಸಾವಿರ ದೀಪಗಳ ಮನೆಯೊಳಗೆ ಶರಣೆನ್ನುವೆ ನೀ ವೀಣಾಧ್ವನಿಗೆ. ಕನ್ನಡ ನಾಡಿದು ಮಿಂಚುವ ಕಂಗಳ ಸಿರಿಗನ್ನಡ ನಾಡು, ಸಿರಿಗನ್ನಡ ನಾಡು, ಸಿರಿಗನ್ನಡ ನಾಡು. ಪಡುವಣ ಕಡಲಿನ ನೀಲಿಯ ಬಣ್ಣ, ಮುಡಿಯೊಳು ಸಂಜೆಯ ಅಂಚಿನ ಚಿನ್ನ, ಹೊಳೆಗಳ ಸೆರಗಿನ ಬಚ್ಚೆಯ ಬಯಲು, ತಿರುಮಳೆ ಗಂಜದ ಬೆಟ್ಟರ ಸಾಲು, ಹುಲಿಕಾಡಾನೆಗಳಲೆಯುವ ಕಾಡಿದು ಸಿರಿಗನ್ನಡ ನಾಡು, ಸಿರಿಗನ್ನಡ ನಾಡು, ಸಿರಿಗನ್ನಡ ನಾಡು. ಎಲ್ಲರಿಗೂ ನಮಸ್ಕಾರ. ಕರುನಾಡು ಹಿರಿನಾಡು, ಕನ್ನುಡಿಯ ನೆಲೆನಾಡು, ನರುಗಂಧದ ಬೀಡು ಕರ್ನಾಟಕ, ನಮ್ಮ ಕರ್ನಾಟಕ. ಕಡಲ ಮುತ್ತಿನ ಅಲೆಗಳಲ್ಲಿ ಕಾಲ್ತೊಳೆಯುವ, ಪಚ್ಚೆ ವರ್ಣದ ಕಾಡುಗಳ ದಿವ್ಯ ಕಿರೀಟವನ್ನು ಧರಿಸಿರುವ, ತಿಳಿ ನೀರ ನದಿ ತೊರೆ ಹೊಳೆಗಳ ಹಾರವನ್ನು ಧರಿಸಿ ಮೈ ತುಂಬ ವರ್ಣಮಯ ಅಲಂಕಾರಗಳಿಂದ ಕಂಗೊಳಿಸುವ, ತನ್ನ ಪುಣ್ಯ ಗರ್ಭದಲ್ಲಿ ನಮಗೆಲ್ಲ ಜನ್ಮವಿತ್ತು ಪಾವನಗೊಳಿಸಿದ ಕನ್ನಡಾಂಬೆಯ ದಿವ್ಯ ಚರಣಗಳಿಗೆ ನಮ್ಮ ಮೊದಲ ನಮನ. ಕನ್ನಡದ ಪುಣ್ಯಚೇತನರಾದ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಡಲ ನಗರಿ ಕನ್ನಡ, ತುಳು, ಮಲಯಾಳ, ಬ್ಯಾರಿ, ಕೊಂಕಣಿ, ಕರಾಡ ಹೀಗೆ ಬಹುಭಾಷೆಗಳ ವೈವಿಧ್ಯಮಯ ಸಂಸ್ಕೃತಿಗಳ ತವರೂರು ನಮ್ಮ ಈ ಮಂಗಳೂರು. ಕೋಲ, ನೇಮ, ದೇವಾರಾಧನೆಗಳ ನೆಲೆಯೂರು. ಮಳೆ ಬಿಸಿಲಿನ ಸಮ್ಮಿಶ್ರತೆಗೆ ಅರಳುವ, ನಲಿಯುವ, ಕರಗುವ ನಮ್ಮ ಮಂಗಳೂರು. ಈ ಮಂಗಳೂರಿನ ಶಾರದಾ ವಿದ್ಯಾಲಯದ ಈ ದಿವ್ಯಾಂಗಣದಲ್ಲಿ ಕನ್ನಡದ ಡಿಂಡಿಮದ ದನಿಯನ್ನು ಆಲಿಸಲು ಕನ್ನಡ ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಈ ಪುಣ್ಯಾವಸರವನ್ನು ಸವಿಯಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಗಣ್ಯಾತಿ ಗಣ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು, ಮಾಧ್ಯಮದ ಬಂಧುಗಳು, ಕನ್ನಡ ಪ್ರೇಮಿಗಳು, ಕನ್ನಡದ ಮೇಲಿನ ಅಭಿಮಾನದಿಂದ ಇಲ್ಲಿಗೆ ಆಗಮಿಸಿದಿರಿ. ಕನ್ನಡದ ಅತ್ತ ನಮ್ಮ ಚಿತ್ತ ಎನ್ನುವ ಆಶಯದೊಂದಿಗೆ ಯುವ ಮನಸ್ಸುಗಳಲ್ಲಿ ಕನ್ನಡ ಪ್ರೇಮವನ್ನು ಬಿತ್ತುವ ಜವಾಬ್ದಾರಿಗಳೊಂದಿಗೆ ಈ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನೆಲದ ಹೆಮ್ಮೆಯ ಸಾಹಿತಿ, ಗಡಿನಾಡ ಕನ್ನಡಿಗ, ಹಿರಿಯ ರಂಗಕರ್ಮಿ ಡಾಕ್ಟರ್ ದಾಮೋದರ ಶೆಟ್ಟಿ ನಮ್ಮೆಲ್ಲರ ಪ್ರೀತಿಯ ನಾದಣ್ಣರವರ ಸರ್ವಾಧ್ಯಕ್ಷತೆಯಲ್ಲಿ ಜರಗಲಿರುವ ಈ ಸಮ್ಮೇಳನದಲ್ಲಿ ಕನ್ನಡದ ಮನಸ್ಸುಗಳ ಒಳಗೆ ಕನ್ನಡ ಪ್ರೇಮದ ಡಿಂಡಿಮವು ಮೊಳಗಿ ಕನ್ನಡ ನಾಡು ಮಾತ್ರವಲ್ಲದೆ ವಿಶ್ವದ ಭಿತ್ತಿಗಳಲ್ಲಿ ಮೊಳಗುವಂತಾಗಲಿ ಎಂದು ಹಾರೈಸುತ್ತಾ
ನಾನು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಕನ್ನಡ ಬಂಧುಗಳಿಗೆಲ್ಲರಿಗೂ ನಮಸ್ಕರಿಸುತ್ತಾ ಈ ಉದ್ಘಾಟನಾ ಸಮಾರಂಭದ ಈ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭ, ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಲಿರುವ ಡಾಕ್ಟರ್ ನಾ ದಾಮೋದರ ಶೆಟ್ಟಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ MP ಶ್ರೀನಾಥರು, ರಾಜ್ಯ ಕೇಂದ್ರ ಸಮಿತಿ ಸದಸ್ಯರಾದ ಡಾಕ್ಟರ್ ಮಾಧವ ಮೂಡುಕೊಣಾಜಿಯವರು, ಮುಖ್ಯ ಅತಿಥಿಗಳಾದ ಧರ್ಮದರ್ಶಿಗಳಾದ ಡಾಕ್ಟರ್ ಹರಿಕೃಷ್ಣ ಪುನರೂರವರು, ಶಾರದಾ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ MB ಪುರಾಣಿಕರು, ಕಸಾಪದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರದೀಪ್ ಕುಮಾರ ಕಲ್ಕೂರರು ಹಾಗೂ ಕಸಾಪದ ಮಂಗಳೂರು ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿಯವರು ಇವರೆಲ್ಲ ಬಂದಿರುತ್ತಾರೆ. ಅವರೆಲ್ಲರನ್ನು ವೇದಿಕೆಗೆ ಕರೆತರಬೇಕು ಎಂದು ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಂಜುನಾಥ S ರೇವಣಕರ್, ಅದೇ ತೆರನಾಗಿ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಮುರಳಿ ಮೋಹನ ಚೋಂತಾರು ಸರ್, ಹಾಗೆಯೇ ಗಣೇಶ್ ಪ್ರಸಾದ ಜಿ ಸರ್, ಎಲ್ಲರನ್ನು ನಾನು ಗೌರವದಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ವಿನಯ ಆಚಾರ್ಯರವರು ದಯವಿಟ್ಟು ವೇದಿಕೆಗೆ ಬರಬೇಕು, ಅವರನ್ನು ಕೂಡ ಕರೆತರಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. जय हे कर्नाटक माते, जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ
ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಯೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣೊಳಿ ನೇಗಿಲಿನ ಆಶ್ರಯದಿ ನೇಗಿಲ ಹಿಡಿದ ಕೈಯ ದಾರದಿ ದೊರೆಗಳು ದರ್ಪದೊಳಾಳಿದರು ನೇಗಿಲ ಬಲದೊಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ 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 ಇಲ್ಲಿ ಆಗಮಿಸಿರುತ್ತಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವದಿಂದ ಹೇಳಿಕೊಳ್ತಾ ಇದ್ದೇವೆ. ಸರ್ ವಿವೇಕ್ ರೈ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ ಎನ್ನುವುದು ನಮಗೆ ಹೆಮ್ಮೆಯ ವಿಚಾರ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದಂತಹ ಶ್ರೀ ರಾಮಚಂದ್ರ ಪಳ್ಳತಡ್ಕರ್ ಅವರು ಕೂಡ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸುತ್ತೇವೆ. ಯೋಗ ಗುರುಗಳಾದಂತಹ ದೇಲಂಬಾಡೆ ಸರ್ ಅವರಿದ್ದಾರೆ, ಅವರನ್ನು ಕೂಡ ಗೌರವದಿಂದ ಸ್ಮರಿಸಿಕೊಳ್ತೇವೆ. ಕನ್ನಡಿಯ ಗೀತೆಗೆ ಕೊರಳಾಗಿ ಒಲಿದ ಕನ್ನಡತಿ ಗಾಯಕಿಯರಿಗೆ ವಂದಿಸುತ್ತಾ ಅತಿಥಿ ದೇವೋಭವ ಎನ್ನುವ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಕವಿ ಕುವೆಂಪುರವರ ತೆರೆದಿದೆ ಮನೆ ಓ ಬಾ ಅತಿಥಿ ಎನ್ನುವ ಗೀತೆಯನ್ನು ಸ್ಮರಿಸಿಕೊಳ್ಳುತ್ತಾ ಬಂದಿರುವ ಅತಿಥಿಗಳನ್ನು ಪ್ರೀತಿ ಗೌರವದ ಮೂಲಕ ನುಡಿಗಳಿಂದ ಸ್ವಾಗತಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕದ ತಾಲೂಕು ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಂಜುನಾಥ ರೇವಣಕರ್ ಅವರಲ್ಲಿ ನಾನು ವಿನಯದಿಂದ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ನಾನು ಅಧ್ಯಕ್ಷನಾದ ಮೇಲೆ ಇದು ನನ್ನ ಫಸ್ಟ್
ಸಾಹಿತ್ಯ ಸಮ್ಮೇಳನ ಆಗಲಿಕ್ಕೆ ಭಾಳ ಖುಷಿ ಪಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ, ವೇದಿಕೆಯಲ್ಲಿರುವಂಥ ಎಲ್ಲರ ಆಶೀರ್ವಾದದಿಂದ ಇವತ್ತು ಭಾರಿ ವಿಜೃಂಭಣೆಯಿಂದ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ. ಇದಕ್ಕೆಲ್ಲ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾದಂತಹ ದಾಮೋದರ ಶೆಟ್ಟಿಯವರು ನಮಗೆ ಆಯ್ಕೆಯಾಗಿದ್ದಾರೆ. ಹಿರಿಯ ಸಾಹಿತಿ ಹಾಗೂ ರಂಗಕರ್ಮಭೂಮಿ, ಸರಳ ಸಜ್ಜನಿಕೆ, ಇಂಥ ಮೇಧಾವಿ ಕವಿಗಳು ನಮಗೆ ಸಮ್ಮೇಳನಾಧ್ಯಕ್ಷರು ಸಿಕ್ಕಿದ್ದಕ್ಕೆ ನಮಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಭಾರಿ ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಅವರಿಗೆ ತುಂಬು ಹೃದಯದ ಸ್ವಾಗತ ಬಯಸ್ತೇನೆ. ಸರ್, ನಿಮ್ಮ ಸರ್ವಾಧ್ಯಕ್ಷತೆಯಲ್ಲಿ ನಮಗೆಲ್ಲರಿಗೂ ಭಾಗ್ಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸರ್. ಹಾಗೆ ನಿಮ್ಮ ನೆಚ್ಚಿನ ನಾಯಕರಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ MP ಶ್ರೀನಾಥ್ ಅವರು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತು ಅತ್ಯಧಿಕ ಮತಗಳಿಂದ ಗೆದ್ದು ಇವತ್ತು ಅಧ್ಯಕ್ಷ ಪದವಿಯನ್ನು ಕೊಂಡು ಅವರ ಮುಂದಾಳತ್ವದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ. ಅವರಿಗೂ ಸುಧಾ ನಾನು ತುಂಬು ಹೃದಯದ ಧನ್ಯವಾದ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಮಾರ್ಗದರ್ಶಕರು, ನಮ್ಮ ಪ್ರೀತಿಯ ಮಾರ್ಗದರ್ಶನದಿಂದ ನಮಗೆ ಹುರಿದುಂಬಿಸುತ್ತಿರುವಂತಹ ಡಾಕ್ಟರ್ ಹರಿಕೃಷ್ಣಪ್ಪನವರವರು, ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಯಾವತ್ತೂ ನಮಗೆ ಏನಾದರೂ ಸಲಹೆಗಳು ಬೇಕಾದರೆ ಅವರಲ್ಲಿ ಹೋದರೆ ನಮಗೆ ಸಲಹೆ ಕೊಟ್ಟು ನಮಗೆ ಯಾವತ್ತೂ ಮಾರ್ಗದರ್ಶನ ಕೊಡ್ತಾ ಇರುವಂಥ ಹರಿಕೃಷ್ಣಪ್ಪನವರು ಸುಧಾ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ MB ಪುರಾಣಿಕರು ನನಗೆ ಯಾವಾಗಲೂ ಒಂದು ಸದಾ ಬೆನ್ನೆಲುಬು ಇದ್ದಂತೆ. MB ಪುರಾಣಿಕರು ಯಾವತ್ತೂ ನಮ್ಮ ಮನೆ ಪಕ್ಕದಲ್ಲಿ ಅವರ ಮನೆ, ಏನಾದರೂ ಮಾರ್ಗದರ್ಶನ ಬೇಕಾದ ಅವ್ರ ಮನೆಗೆ ಹೋದರೆ ನನಗೆಲ್ಲ ಮಾರ್ಗದರ್ಶನ ಕೊಟ್ಟು ಇವತ್ತು ಈ ವೇದಿಕೆಯಲ್ಲಿ ನಿಲ್ಲಿಗೆ ಕಾರಣನೇ MB ಪುರಾಣಿಕರು ಅಂತ ಹೇಳಿ ಅವರಿಗೂ ತುಂಬು ಹೃದಯದ ನಾನು ಸ್ವಾಗತ ಬಯಸುತ್ತೇನೆ. ಹಾಗೆ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ಅವರು ನಮ್ಮ ಹಿರಿಯ ಮಾರ್ಗದರ್ಶಕರು. ನಮ್ಮ ಶಾಲೆಯಲ್ಲಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗುವ ತಾಲೂಕು ಅಧ್ಯಕ್ಷನಾಗುವ ಮುಂಚಿತ ನಾವು ಅಲ್ಲಿ ಒಂದು ಸಮ್ಮೇಳನ ಮಾಡಿದ್ವಿ. ಅದಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಕಲ್ಕೂರವರು ಸಮ್ಮೇಳನ ನಡೆಸಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸುಧಾ ನಾನು ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ನಮ್ಮ ಶಾಲೆಯಲ್ಲಿ ಸೂರಜ್ ಕಲಾಸಿರಿಯಲ್ಲಿ ಭಾಗವಹಿಸಿದಂತಹ ಕಿಶೋರಾಳು ಅವರು ನಮಗೆ ಹಿರಿಯ ಮಾರ್ಗದರ್ಶಕರು. ಅವರು ಇವತ್ತು ಬೆಂಗಳೂರಿಂದ ಬಂದಿದ್ದಾರೆ. ಅಧ್ಯಕ್ಷರು ಅದಾನಿ ಗ್ರೂಪ್ ಕರ್ನಾಟಕದ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ನಾನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆ ರಾಜ್ಯ ಸಮಿತಿ ಸದಸ್ಯರಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯವರಂಥ ಡಾಕ್ಟರ್ MK ಮಾಧವರು ನಮ್ಮೊಟ್ಟಿಗಿದ್ದಾರೆ. ಅವರು ನಮ್ಮ ಹಿರಿಯ ಸಲಹೆಗಾರರಾಗಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆ ಗೌರವ ಕಾರ್ಯದರ್ಶಿಗಳಾದಂಥ H ವಿನಯಾಚಾರ್ಯವರು ಇದ್ದಾರೆ ನಮ್ಮೊಟ್ಟಿಗೆ. ಅವರು ಸಹ ನಮಗೆ ಬೆನ್ನೆಲುಬು ತಟ್ಟಿ ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ನಿಕಟಪೂರ್ವ ತಾಲೂಕು ಅಧ್ಯಕ್ಷರು ನಮಗೆ ಎಲ್ಲ ಮಾರ್ಗದರ್ಶನ ಕೊಟ್ಟು ಈ ತಾಲೂಕು ಸಮ್ಮೇಳನಕ್ಕೆ ಭಾರಿ ನಮ್ಮನ್ನು ಮುತುವರ್ಜಿಸಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಗೌರವ ಕಾರ್ಯದರ್ಶಿಗಳಾದಂಥ ಗಣೇಶ್ ಪ್ರಸಾದ್ಜಿಯವರು, ಹಾಗೆ ಮುರಳೀಮೋಹನ್ ಚುಂತಾರವರು, ಹಾಗೆ ಸುಬ್ರಹ್ಮ ಭಟ್ರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನೆರೆದಿರುವಂಥ ಎಲ್ಲ ಹಿರಿಯ ಸಾಹಿತಿಗಳಿಗೆ, ನೆರೆದಿರುವಂಥ ಎಲ್ಲ ಹಿರಿಯ ಮೇಧಾವಿಗಳಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಅಣ್ಣಿಗೇರಿ ತಾಲೂಕಿನ ಅಧ್ಯಕ್ಷರಾದಂತಹ ರವಿರಾಜ್ ವೆರ್ಣೇಕರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಆಗ ಅವರ ಒಟ್ಟಿಗೆ ಶ್ರೀಮತಿ ಲಲಿತಾ ಸಾಲೆಮಠ್ ಗೌರವ ಕಾರ್ಯದರ್ಶಿ ಆಗಿ ಬಂದಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ದೈವಜ್ಞ ಸಮಾಜದ ಮೋಹನ್ ಪಾಲಂಕರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತ ಬಯಸ್ತೇನೆ. ದೈವಜ್ಞ ಸಮಾಜದ ಎಲ್ಲ ಹಿರಿಯ ಮುಖಂಡರು ಬಂದಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸುಧಾಕರ್ ಪೇಜ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತ. ಹಾಗೆ ಹಿರಿಯ ಕವಿಗಳಾದಂಥ ವಿವೇಕರೇಯವರವರು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ನಮಗೆ ಯಾವತ್ತೂ ಬೇಕು. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆ AV ನಾವಡ್ ಅವರು ಬಂದಿದ್ದಾರೆ. ನಮ್ಮ ಹಿರಿಯ ಸಲಹೆಗಾರರಾಗಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಹಾಗೆ ಗೋಪಾಲಕೃಷ್ಣ ಜಲಂಪಾಡಿ ಹಾಗೂ ಕದ್ರಿ ನವನೀತ್ ಶೆಟ್ಟಿ ಮತ್ತು GR ರೈಯವರು ಎಲ್ಲರೂ ಹಿರಿಯ ಸಾಹಿತಿಗಳು ಬಂದಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಿಮ್ಮೆಲ್ಲರ ಆಗಮನ ನಮಗೆ ದೊಡ್ಡ ಆಸ್ತಿ, ನಮಗೆ ಅದೇ ಒಂದು ದೊಡ್ಡ ಆಶೀರ್ವಾದ ಆಗಿದೆ. ನಿಮಗೆಲ್ಲರಿಗೂ ಹಾಗೂ ಶಾರದಾ ವಿದ್ಯಾಲಯದ ಮಕ್ಕಳು ಬಂದಿದ್ದಾರೆ.
ಅವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸಿ, ಹಾಗೆ ಹಿರಿಯ ಪತ್ರಕರ್ತರು ಬಂದಿದ್ದಾರೆ, ಆ ಪತ್ರಕರ್ತರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸಿ ನನ್ನ 2 ಮಾತು ಮೊನ್ನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಶ್ರೀಕೃಷ್ಣ ಭಟ್ ಇದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರಿಗೆ ಪುಸ್ತಕದ ಗೌರವವನ್ನು ನೀಡಿ ಗೌರವಿಸಬೇಕು ಎಂದು ತಾಲೂಕು ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡದ ನುಡಿ ಮೊಳೆಸಿ ನಡೆ ಕಲಿಸಿ ಅನ್ನ ನೀಡಿ ಸಲಹಿದ ಕನ್ನಡಮ್ಮನ ಈ ಸಮ್ಮೇಳನದ ಆಶಯವನ್ನು ಕುರಿತು ನುಡಿಯಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಶ್ರೀನಾಥ್ರವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಂಗಳೂರು ತಾಲೂಕು ಸಾಹಿತ್ಯ ಸಮ್ಮೇಳನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಈ ಮಂಗಳೂರು ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಉದ್ಘಾಟನೆ ಮಾಡಬೇಕಿತ್ತು. ಆದರೆ ನಿನ್ನೆ ಮತ್ತು ಇವತ್ತು ಹಾವೇರಿಯಲ್ಲಿ ಮಂತ್ರಿಗಳ ಒಂದು ಸಭೆ ಇರುವ ಕಾರಣ ಅವರಿಗೆ ಇವತ್ತು ಬರಲಿಕ್ಕೆ ಅನಾನುಕೂಲ ಆಗಿದೆ. ಈ ಉದ್ಘಾಟನೆಯನ್ನು ಶಾರದಾ ವಿದ್ಯಾಲಯದ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ MB ಪುರಾಣಿಕ್ ಅವರು ಉದ್ಘಾಟನೆ ಮಾಡ್ತಾರೆ. ಸಾಹಿತ್ಯ ಸಮ್ಮೇಳನದ ಆಶಯ ನಮ್ಮ ಚಿತ್ತ ಕನ್ನಡದತ್ತ. ಸಮ್ಮೇಳನ ಬಗ್ಗೆ ಎಲ್ಲರ ನಿರೀಕ್ಷೆಗಳು ಬಹಳಷ್ಟಿವೆ. ಸಮ್ಮೇಳನ ಹೇಗೆ ಇರಬೇಕು, ಯಾವ ಗೋಷ್ಠಿಗಳಿರಬೇಕು, ಇದೆಲ್ಲ ಬಹಳ ನಿರೀಕ್ಷೆಗಳಿರ್ತವೆ. ಅನೇಕ ಸೂಚನೆ ಸಲಹೆಗಳು ಕೂಡ ಬರ್ತದೆ. ಯಾವ ಯಾವ ವಿಚಾರಗಳನ್ನು ತರಬೇಕು, ಯಾವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು, ಹೀಗೆ ಸೂಚನೆಗಳು ಸಮ್ಮೇಳನದ ಬಗ್ಗೆ ಬರ್ತವೆ. ಆದರೆ ನಾವು ಈ ಸಮ್ಮೇಳನ ಮಾಡುವಾಗ ಅನೇಕ ಸಭೆಗಳನ್ನು ನಡೆಸಿ ಚರ್ಚಿಸಿ ನಿರ್ಧರಿಸಿ ಈ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸಮ್ಮೇಳನ ಅಂದರೆ ಅದಕ್ಕೊಂದು ಜಾತ್ರಾ ಸ್ವರೂಪವು ಸಹಜವೇ ಸರಿ. ಇಲ್ಲಿ ಸಂಭ್ರಮ ಇದೆ, ಚಿಂತನೆ ಇದೆ, ಬೌದ್ಧಿಕ ಕೊಡುಕೊಳ್ಳುವಿಕೆಯು ಕೂಡ ಇದೆ. ಎಲ್ಲರೂ ಒಂದೆಡೆ ಸೇರುವುದೇ ಒಂದು ಸಹಬಾಳ್ವೆಯ ಸಂಗತಿ ಕೂಡ ಇಲ್ಲಿ ಇದೆ. ಸಮ್ಮೇಳನದ ಮೂಲಕ ಸಾಹಿತ್ಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತದೆ. ಪರಸ್ಪರ ಸಾಂಸ್ಕೃತಿಕ ವಿನಿಮಯ ಕೂಡ ಇಲ್ಲಿ ಆಗ್ತದೆ. ಇದೆಲ್ಲವೂ ಕೂಡ ನಾಡು ನುಡಿ ಸಂಸ್ಕೃತಿಯ ಉತ್ಕರ್ಷೆಗೆ ಮತ್ತು ಬೆಳವಣಿಗೆಗೆ ಪ್ರೇರಣೆ ಆಗ್ತದೆ. ಇದು ನಮ್ಮೆಲ್ಲರ ಆಶಯವೂ ಕೂಡ ಹೌದು. ಸಮ್ಮೇಳನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿದ್ದರೂ ಅದರ ಸಾಹಿತ್ಯಿಕ, ಭಾಷಿಕ ಮತ್ತು ಸಾಂಸ್ಕೃತಿಕ ಪರಿಣಾಮ ನಾಡು ನುಡಿಗೆ ಎದುರಾಗಬಹುದಾದ ಸವಾಲುಗಳಿಗೆ ತಡೆಯಾಗಿ ನಿಲ್ಲುತ್ತದೆ. ಅದರ ರಕ್ಷಣೆಯನ್ನು ಒದಗಿಸುವ ಸಬಲತೆಯನ್ನು ನಮ್ಮ ಭಾಷೆ ಪಡೆದುಕೊಳ್ಳಬೇಕೆಂಬುದು ನಮ್ಮ ಆಶಯ ಕೂಡ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪರಿಷತ್ತು ನಮ್ಮ ನಾಡಿನ ಪರಿವರ್ತನೆಗೆ, ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ನಿಟ್ಟಿನಲ್ಲಿ ಆಡಳಿತಾತ್ಮಕ ಮತ್ತು ವ್ಯವಹಾರಾತ್ಮಕ ಬದಲಾವಣೆ ಆಗಬೇಕು. ಇದಕ್ಕೆಲ್ಲ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು.
ಸಾಹಿತಿಗಳು, ಸಾಹಿತ್ಯ ಅಭಿಮಾನಿಗಳು ನಮ್ಮೊಂದಿಗೆ ಇರಬೇಕು. ಇದು ಕೂಡ ನಮ್ಮ ಆಶಯ. ನಮ್ಮ ಚಿತ್ತ ಕನ್ನಡದತ್ತ. ಕಳೆದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 9 ತಾಲೂಕುಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಬಹಳ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಯುವಜನರಿಗೆ ಪೂರಕವಾಗುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ಮಂಗಳೂರು ತಾಲೂಕಿನಲ್ಲಿ ಸಾಹಿತ್ಯ ಸಮ್ಮೇಳನ, 2ನೇ ಸಾಹಿತ್ಯ ಸಮ್ಮೇಳನ. ರಾಜ್ಯದಲ್ಲಿ ಮೊದಲು ಸಮ್ಮೇಳನ ಮಾಡಿದವರು ನಾವು. ಕಳೆದ ತಿಂಗಳು ಪುತ್ತೂರು ತಾಲೂಕಿನಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು. ರಾಜ್ಯದಲ್ಲೇ ಮೊದಲ ಸಾಹಿತ್ಯ ಸಮ್ಮೇಳನ ಮಾಡಿದ ಒಂದು ಕೀರ್ತಿ ಕೂಡ ನಮಗೆ ಬರ್ತದೆ. ಇಲ್ಲಿ ಇವತ್ತು 2ನೇ ಸಮ್ಮೇಳನ ನಮ್ಮ ಅವಧಿಯಲ್ಲಿ. ನವೆಂಬರ್ 12 ಮತ್ತು 13ನೇ ತಾರೀಕಿಗೆ ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೀತದೆ. ನವೆಂಬರ್ 20ಕ್ಕೆ ಕಡಬ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೀತದೆ. ಡಿಸೆಂಬರ್ 10ಕ್ಕೆ ಸುಳ್ಯ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೀತದೆ. ಡಿಸೆಂಬರ್ ಇನ್ನು ಮೂಡಬಿದ್ರೆ, ಉಳ್ಳಾಲ, ಮುಲ್ಕಿ ಇಲ್ಲಿ ಕೂಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ. ಬಹಳ ಮುಖ್ಯವಾಗಿ ಫೆಬ್ರವರಿ ತಿಂಗಳಿನಲ್ಲಿ ನಮ್ಮ ಉಜಿರೆಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ. ಜನವರಿ 6, 7, 8 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾಲೂರಿಯಲ್ಲಿ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ನೀವು ಬಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಕ್ಷೇತ್ರದ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ ಬಂದಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಕ್ರಾಂತಿಕಾರಿಗಳ ಬದಲಾವಣೆಗಳ ಮೂಲಕ ಸಾಹಿತ್ಯ ಪರಿಷತ್ತು ಮನೆ ಮನೆಗಳಿಗೆ ತಲುಪುವ ಒಂದು ಕೆಲಸ ಮಾಡಿದ್ದಾರೆ. ಈಗಾಗಲೇ ಹೋಬಳಿ ಅಧ್ಯಕ್ಷರುಗಳನ್ನು ಕೂಡ ನೇಮಕ ಮಾಡುವುದರ ಮೂಲಕ ಸಾಹಿತ್ಯದಲ್ಲಿ ಒಂದು ರೀತಿ ಕ್ರಾಂತಿ ಆಗಿದೆ. 500 ರೂಪಾಯಿ ಇದ್ದಂಥ ಆಜೀವ ಸದಸ್ಯರ 250 ರೂಪಾಯಿಗೆ ಇಳಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೂಡ ತಾವು ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡುತ್ತಾ, ಇವತ್ತು ನಾವು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬೇರೆ ಬೇರೆ ಗೋಷ್ಠಿಗಳನ್ನು ಇಟ್ಟುಕೊಂಡಿದ್ದೇವೆ. ಆಮೇಲೆ ಕವಿಗೋಷ್ಠಿಗಳನ್ನು ಇಟ್ಟುಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಇವತ್ತಿನ ಸಮ್ಮೇಳನ ಅಧ್ಯಕ್ಷರು ದಾಮೋದರ ಶೆಟ್ಟಿ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಅವರು ರಂಗಕರ್ಮಿಗಳು, ಹಿರಿಯ ಸಾಹಿತಿಗಳು, ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತವೆ. ವಿದ್ಯಾರ್ಥಿಗಳು, ಯುವಜನರು ಅವರೊಂದಿಗೆ ಸಂವಾದ ಕೂಡ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ನನ್ನ ಆಶಯ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ಜೈ ಹಿಂದ್. ಕನ್ನಡ ನಾಡು ನುಡಿಯನ್ನು ಗೌರವಿಸುವ ನಿಟ್ಟಿನಲ್ಲಿ, ಭಾಷೆ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸಮ್ಮೇಳನಗಳು ಅಗತ್ಯವಾಗಿದೆ ಎನ್ನುವುದನ್ನು ಮನದಟ್ಟು ಮಾಡಿಸಿ ಈ ಸಮ್ಮೇಳನದ ಆಶಯವನ್ನು ನಮ್ಮ ಮುಂದಿಟ್ಟಂತಹ ಡಾಕ್ಟರ್ ಶ್ರೀನಾಥ್ ಸರ್, ನಿಮಗೆ ವಂದನೆಗಳು. ನಮಗೆ ನಮ್ಮ ಮೇಲಿನ ಪ್ರೀತಿಯಿಂದ ಪುಸ್ತಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುತ್ತಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಸರ್ ಅವರು. ಅವರಿಗೆ ಪುಸ್ತಕ ಗೌರವವನ್ನು ನೀಡಬೇಕು ಎಂದು ಹೇಳಿ ಶ್ರೀನಾಥ್ ಸರ್ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಚೇತನ ಉರಿವ ಸೂರ್ಯ ಬೆಳಗುವ ಚಂದ್ರರಿಂದ ಶಕ್ತಿ ಸಿಂಚನಗೈದು ನಮ್ಮ ಬದುಕು ಬೆಳಗುವ ಕನ್ನಡಾಂಬೆಯ ಸಂಭ್ರಮದ ಈ ಹಬ್ಬವನ್ನು ದೀಪವನ್ನು ಬೆಳಗುವುದರ ಒಂದಿಗೆ ಅರ್ಥವತ್ತಾಗಿ ಉದ್ಘಾಟಿಸಬೇಕು ಎಂದು ಕನ್ನಡದ ಪ್ರಸಿದ್ಧ ಸಂಸ್ಥೆಯ ರೂವಾರಿ, ಈ ವಿದ್ಯಾಸಂಸ್ಥೆಯ ರೂವಾರಿಗಳು ಆಗಿರುವಂತಹ ಪ್ರೊಫೆಸರ್ MB ಪುರಾಣಿಕರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಕೂಡ ಅವರೊಂದಿಗೆ ಹಚ್ಚೇವು ಕನ್ನಡದ ದೀಪ,
ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ಕಡೆದೇವು ಇರುಳ ಪಡೆದೇವು ತಿರುಳ ಹಿಡಿ ನೆನಪ. ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಈ ಗೀತೆಯ ಕವಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರಿಗೆ ನಮಿಸುತ್ತಾ, ಕನ್ನಡಿಗರ ಹೃದಯದೊಳಗೆ ಉರಿಯುತ್ತಿರಲಿ ಕನ್ನಡದ ದೀಪ ಎಂದು ಹಾರೈಸುತ್ತಾ ದೀಪ ಬೆಳಗಿದ ಪ್ರೊಫೆಸರ್ ಪುರಾಣಿಕ್ ಸರ್ ಹಾಗೂ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿರುವಂತಹ ಪುಸ್ತಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ನಡೆಸಿಕೊಡಬೇಕು ಎಂದು ವಿನಂತಿ. ಮಾನ್ಯ ಶಾಸಕರಾದ ವೇದವ್ಯಾಸ ಕಾಮತರವರ ದಿವ್ಯ ಹಸ್ತದಿಂದ ಪುಸ್ತಕ ಪ್ರದರ್ಶನದ ಉದ್ಘಾಟನೆ, ಪುಸ್ತಕವನ್ನು ಬಿಡಿಸುವುದರ ಮೂಲಕವಾಗಿ ನಡೆಯಬೇಕು ಎಂದು ವಿನಂತಿ. ಶಾರದಾ ವಿದ್ಯಾಲಯದ ಅಂಗಣದಲ್ಲಿ ಸಮ್ಮೇಳನಾಧ್ಯಕ್ಷರ ಪುಸ್ತಕಗಳ ಪ್ರದರ್ಶನವನ್ನು ಪ್ರೊಫೆಸರ್ ಸತ್ಯಮೂರ್ತಿಯವರು ನಡೆಸುತ್ತಾರೆ. ಅದೇ ರೀತಿಯಲ್ಲಿ ಉಳಿದಂತೆ ಪುಸ್ತಕ ಪ್ರದರ್ಶನವಿದೆ. ಎಲ್ಲರೂ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ವಿನಂತಿ. ಧನ್ಯವಾದಗಳು ಮಾನ್ಯ ಶಾಸಕರಿಗೆ. ಕನ್ನಡದ ದೀಪ ಬೆಳಗಿ ಉದ್ಘಾಟನೆಯನ್ನು ಮಾಡಿ ನಮ್ಮೆದೆಯೊಳಗೆ ಕನ್ನಡಮ್ಮನ ನುಡಿ ದೀಪವನ್ನು ಕೂಡ ಬೆಳಗಬೇಕು ಎಂದು ಪ್ರೊಫೆಸರ್ ಪುರಾಣಿಕ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ ಮಂಗಳೂರು ಘಟಕದಲ್ಲಿ ನೇತೃತ್ವದಲ್ಲಿ ಇವತ್ತು ಈಗಾಗಲೇ ಉದ್ಘಾಟನೆ ಆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದರ ಸರ್ವಾಧ್ಯಕ್ಷರು ನಮಗೆಲ್ಲರಿಗೂ ಪ್ರಿಯರಾದಂತಹ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಧೀಮಂತ ವ್ಯಕ್ತಿ, ನನ್ನ ಸನ್ಮಿತ್ರ ಡಾಕ್ಟರ್ ದಾಮೋದರ್ ಅವರೇ. ವೇದಿಕೆಯಲ್ಲಿ ಹಲವಾರು ಗಣ್ಯರಿದ್ದೀರಿ. ವೇದಿಕೆ ಮುಂದೆ ಡಾಕ್ಟರ್ ವಿವೇಕ್ ರೈ ಅಂತಹ ಒಬ್ಬ ಧೀಮಂತ ವ್ಯಕ್ತಿ ಕನ್ನಡ ನುಡಿ ಸಂಸ್ಕೃತಿ ನಾಡಿಗೆ ಇಷ್ಟೊಂದು ಕೆಲಸವನ್ನು ಮಾಡಿ ಕೂಡ ನಿಗರ್ವಿಯಾಗಿ ಅತ್ಯಂತ ಸರಳ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಹಲವಾರು ಗಣ್ಯರು ಹಿರಿಯರು ನಮ್ಮ ಮುಂದೆ ಇದ್ದಾರೆ. ನೀವೆಲ್ಲ ಕೇವಲ ಕನ್ನಡ ಮಾತೆಯ ಸೇವೆಯನ್ನು, ಈ ಸಂಸ್ಕೃತಿ ಸಂಸ್ಕಾರವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಯುವ ಪೀಳಿಗೆಗೆ ಒಂದು ಆದರ್ಶವನ್ನು ತಂದು ಕೊಟ್ಟಿದ್ದೀರಿ. ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕನ್ನಡಕ್ಕೆ ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಡ್ತಾ ಬಂದಿದ್ದೇವೆ. ಮಾಧ್ಯಮ ಇಂಗ್ಲೀಷ್ ಆದರೂ ಕೂಡ LKGಯಿಂದಲೇ ಮಕ್ಕಳು ಕಡ್ಡಾಯವಾಗಿ ಕನ್ನಡವನ್ನು ಕಲಿಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಯಾವ ಪುಸ್ತಕ ಇದೆ ಅದನ್ನು ನಾವು ಕಡ್ಡಾಯವಾಗಿ ಮಾಡಿದ್ದೇವೆ. ಅನಿವಾರ್ಯವಾಗಿ
ಪರ ಊರಿನಿಂದ ಬಂದಂತಹ ಮಕ್ಕಳಿಗೆ ಬೇಕು ಅಂತನ್ನುವಂಥದ್ದು ಒಂದು ಮಾಧ್ಯಮ ಅಷ್ಟೇ ಹೊರತು, ಇಂಗ್ಲೀಷ್ ಹೊರತು ಉಳಿದೆಲ್ಲ ಕೂಡ ನಮ್ಮ ಈ ನಾಡಿನ, ನಮ್ಮ ರಾಷ್ಟ್ರದ, ನಮ್ಮ ಸಂಸ್ಕೃತಿಯ ವಿಚಾರವನ್ನು ಮಕ್ಕಳಿಗೆ ಹೇಳ್ತಾ ಇದ್ದೇವೆ. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಅನಾಯಾಸವಾಗಿ ನನಗೊಂದು ದೀಪ ಬೆಳಗಿಸುವಂಥದ್ದು ಒಂದು ಅವಕಾಶ ಕೊಟ್ಟರು. ನನಗೆ ಅಲ್ಲಿ ಯಾವ ಯೋಗ್ಯತೆ ಕೂಡ ಇಲ್ಲ. ಯಾಕೆಂದರೆ ನಾನು ಅಧ್ಯಾಪಕನಾದರೂ ಕೂಡ ಕನ್ನಡದ ಈ ನುಡಿಯ ಸೇವೆಯನ್ನು ಹೆಚ್ಚು ಮಾಡಲಿಲ್ಲ. ಆದರೂ ಕೂಡ ಪ್ರೀತಿಯಿಂದ ಒಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನನ್ನ ಮಕ್ಕಳಿಗೆ ಹೇಳುವುದುಂಟು, ಭಾಷೆ ಅಂತಂದರೆ ಒಂದು ಅಭಿವ್ಯಕ್ತಿಯ ಮಾಧ್ಯಮ ಮಾತ್ರ ಅಲ್ಲ, ಒಂದು ಸಂವಹನದ ಮಾತ್ರ ಅಲ್ಲ. ಒಂದು ಭಾಷೆಯ ಹಿಂದೆ ಒಂದು ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಒಂದು ಚರಿತ್ರೆ, ಇತಿಹಾಸ ತುಂಬ ಅಡಗಿದೆ. ಭಾಷೆ ಅಂತನ್ನುವಂಥದ್ದು ಒಂದು ಮಾತಿಗೆ ಬೇಕಾದದ್ದಲ್ಲ. ಆ ದೃಷ್ಟಿಯಿಂದ ನಮ್ಮ ಮಂಗಳೂರಿನಲ್ಲಿ ಹೆಚ್ಚಿನವರು ನಾವು ತುಳು ಮಾತೃಭಾಷೆ ಮಾಡ್ತಾ ಇದ್ದರು, ಕೊಂಕಣಿ, ಅದೇ ರೀತಿ ಮಲಯಾಳಂ, ಎಲ್ಲ ಭಾಷೆಗಳಿಗೂ ಕೂಡ ಆಡುವಂಥ ಜನ ಇಲ್ಲಿದ್ದಾರೆ. ನಮ್ಮ ಈ ಕರಾವಳಿ ಜಿಲ್ಲೆಯ ಕನ್ನಡ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥ ಕನ್ನಡ. ನಾವು ಘಟ್ಟದ ಮೇಲೆ ಹೋದ ಕೂಡಲೇ ನಮ್ಮನ್ನು ಮಕ್ಕಳು ಮಾಡ್ತಾರೆ. ಪುಸ್ತಕದಲ್ಲಿ ಹೇಗೆ ಬರಿತೀರಿ ಅದೇ ರೀತಿಯಲ್ಲಿ ಮಾತಾಡ್ತಾರೆ. ನಾವೇನು ಗಲಿಬಿಲಿ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮದು ಸ್ಪಷ್ಟ. ಧಾರವಾಡಕ್ಕೆ ಹೋದರೆ ಒಂದು ರೀತಿ, ಬೆಂಗಳೂರಿಗೆ, ಉತ್ತರ ಕರ್ನಾಟಕಕ್ಕೆ ಹೋದಾಗ ಒಂದು ರೀತಿಯ ಕನ್ನಡವನ್ನು ಮಾತಾಡಿದರೆ, ನಮ್ಮ ಕರಾವಳಿಯಲ್ಲಿ ಅಪ್ಪಟ ಕನ್ನಡವನ್ನು ಶಿವರಾಮ ಕಾರಂತರವರು ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೇವೆ. ಮೂಲಭೂತವಾಗಿ ನಮ್ಮ ಆಡು ಭಾಷೆಗಳು ಬೇರೆ ಆದರೂ ಕೂಡ ದಕ್ಷಿಣ ಕನ್ನಡ, ನಮ್ಮ ಜಿಲ್ಲೆಯ ಹೆಸರೇ ದಕ್ಷಿಣ ಕನ್ನಡ. ಉಡುಪಿ ಬೇರೆ ಆಯಿತು, ಅವರಿಗೆ ಉತ್ತರ ಕನ್ನಡ ಸಿಗಲಿಲ್ಲ, ಅದು ಸುರುಗೆ ಸಿಕ್ಕಿದೆ ಬೇರೆಯವರಿಗೆ. ಆ ದೃಷ್ಟಿಯಿಂದ ನಾವು ಭಾಗ್ಯವಂತರು. ನಮ್ಮ ಜಿಲ್ಲೆಗೆ ದಕ್ಷಿಣ ಕನ್ನಡ ಅಂತ ಹೆಸರು. ಬೇರೆ ಕರ್ನಾಟಕದ ಯಾವ ರಾಜ್ಯಕ್ಕೂ ಜಿಲ್ಲೆಗೂ ಕೂಡ ಕನ್ನಡ ಅಂತ ಇಲ್ಲ. ಅದು ನಮ್ಮ ಒಂದು ವೈಶಿಷ್ಟ್ಯ. ಆ ದೃಷ್ಟಿಯಿಂದ ನನ್ನ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. ಸೊಗಸಾಗಿ ಕನ್ನಡ ಮಾತನಾಡಬಲ್ಲರು, ಬರೆಯಬಲ್ಲರು, ಹಾಡಬಲ್ಲರು, ಈ ಸಂಸ್ಕೃತಿಯ ಅನ್ನು ಪ್ರತಿಬಿಂಬಿಸಬಲ್ಲರು. ಇವತ್ತಿನ ಈ ಸಾಹಿತ್ಯ ಸಮ್ಮೇಳನ, ಮಂಗಳೂರು ಸಾಹಿತ್ಯ ಸಮ್ಮೇಳನ ನಮ್ಮ ಡಾಕ್ಟರ್ ಶ್ರೀನಾಥ್, ಅದೇ ರೀತಿ ಮಂಜುನಾಥ ರೇವಣ್ಕರ್, ಇನ್ನು 10 ಹಲವರ ಒಂದು ಪ್ರಯತ್ನದಿಂದ ನಡೀತಾ ಇದೆ. ಇದಕ್ಕೆ ನಮ್ಮ ಮಾನ್ಯ ಸಂಸದರು, ನನ್ನ ಹಳೆಯ ವಿದ್ಯಾರ್ಥಿ, ನನ್ನ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ವೇದವ್ಯಾಸ ಕಾಮತ್ರಿಯಲ್ಲಿದ್ದಾರೆ. ನಮಗೆಲ್ಲ ಹೆಮ್ಮೆ, ನೀವೆಲ್ಲ ಇವತ್ತು ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಅದಾನಿ ಕಂಪನಿ ಅಧ್ಯಕ್ಷರು ಕೂಡ ಬಂದದ್ದು ಸರಳತೆಯನ್ನು ತೋರಿಸುವಂಥದ್ದು. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನನ್ನ ವಿದ್ಯಾರ್ಥಿಗಳು ಕೆಲವರು ಇಲ್ಲಿದ್ದೀರಿ, ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೆಯಲಿ, ಆದರೆ ನಮ್ಮ ಸರಳತೆ, ಸಜ್ಜನಿಕೆ, ಪ್ರಾಮಾಣಿಕತೆ ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದಂತಹ ಒಂದು ಟಾರ್ಚ್, ಕನ್ನಡಿ. ಇಲ್ಲಿ ಕೂತಂತಹ, ಇಲ್ಲಿ ಬಂದಂತಹ ಶ್ರೇಷ್ಠ ವ್ಯಕ್ತಿಗಳ ಜೀವನವನ್ನು ನಾವು ಅಭ್ಯಾಸ ಮಾಡುವ, ಅವರ ಒಂದು ವ್ಯವಹಾರವನ್ನು ಅಭ್ಯಾಸ ಮಾಡುವ, ಆ ರೀತಿಯಲ್ಲಿ ಅತ್ಯಂತ ಸರಳ ಜೀವನವನ್ನು ಮಾಡಿ ಮಹತ್ತರವಾದಂಥ, ಮುಖ್ಯವಾಗಿ ಈ ನಾಡ ನುಡಿಗೆ ನಮ್ಮಿಂದ ಆದಂತಹ ಒಂದು ಸಹಕಾರವನ್ನು ಕೊಡಬೇಕು. ಒಂದೇ ಒಂದು ಮಾತನ್ನು ನಾನು ಹೇಳಿ, ಒಬ್ಬ ಅಧ್ಯಾಪಕನಾಗಿರುವ ನನ್ನಲ್ಲಿರುವಂಥ ಒಂದು ನೋವನ್ನು ಹೇಳ್ತೇನೆ. ನಮ್ಮ ಕಾಲದಲ್ಲಿ ಕನಿಷ್ಠ ಪಕ್ಷ ಹೊರಗೆ ಹೋದರೆ ತಂದೆ ತಾಯಿಗಳಿಗೆ, ಹೆಂಡತಿ ಮಕ್ಕಳಿಗೆ ಒಂದು ಪತ್ರ ಬರೆಯುವ ಒಂದು ಕ್ರಮ ಇತ್ತು, ಅದಕ್ಕೊಂದು ಮೆಥಡ್ ಇತ್ತು. ಈಗ ನಮ್ಮ ದುರ್ದೈವ ಇಲ್ಲವೇ ಇಲ್ಲ, ಎಲ್ಲ ಮೊಬೈಲ್ ಆಗಿದೆ. ಅದು ಬರೆಯುವಂಥದ್ದು ಅಭ್ಯಾಸ ಕಡಿಮೆ ಹೋಗಲಿ, ಓದುವಂಥ ಅಭ್ಯಾಸ ಎಲ್ಲ ಕೂಡ ಗೂಗಲ್ನಲ್ಲಿ ಸಿಗ್ತದೆ. ಏನು ಅಪ್ಪಮ್ಮ ಬಿಟ್ಟರೆ ಮತ್ತೆ ಎನಿಥಿಂಗ್ ಈಸ್ ಅವೈಲೇಬಲ್. ರೈ ಅವರೇ, ನೀವು ಮಾಡಿದಂತಹ ಸಾಧನೆ, ನಿಮ್ಮ ಹಿರಿಯರು ಮಾಡಿದಂತಹ ಸಾಧನೆ ಏನು ಈ ನೆಲದಲ್ಲಿ, ಈ ನಾಡಿನಲ್ಲಿ ನಡೆದಿದೆ, ಅದನ್ನು ಓದುವಂತಹ ಒಂದು ಹವ್ಯಾಸವನ್ನು ಕೂಡ ನಮ್ಮ ಯುವ ಜನಾಂಗ ಮಾಡಿಕೊಳ್ಳಬೇಕು. ಓದುವಾಗ ಲೈಬ್ರರಿಯಲ್ಲಿದ್ದಂಥ ಪುಸ್ತಕ ಮಾತ್ರ ಅಲ್ಲ, ನಾವು ಕೊಂಡು ಓದಬೇಕು. ನಮ್ಮ ಹರಿಕೃಷ್ಣ ಪುನ್ನೂರು ಯಾವತ್ತೂ ಹೇಳೋದು, ನೀವು
ಬಿಟ್ಟು ಸಿಕ್ಕಿದಂಥ ಪುಸ್ತಕ ಅಲ್ಲ. ನೀವು ದುಡ್ಡು ಕೊಟ್ಟು ಆ ಪುಸ್ತಕವನ್ನು ತಗೊಂಡ್ರೆ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ನಿಮಗೆ, ಅದರ ಎಷ್ಟು ಮಹತ್ವ ಗೊತ್ತಿರ್ತದೆ. ಅದರ ಮೇಲೆ ದಿಸ್ ಬುಕ್ ಬಿಲಾಂಗ್ಸ್ ಟು MB ಪುರಾಣಿಕ್ ಅಂತ ನಾವು ಬರಿತೇನೆ. ಅಲ್ಲಿ ಎಲ್ಲಾದರೂ ಕೈತಪ್ಪಿ ಇನ್ನೊಬ್ಬರು ಹೋದರೂ ನಮಗೆ ಕಲೆಕ್ಟ್ ಮಾಡ್ಬೋದು. ಆ ರೀತಿ ನಾನು ಕೆಲವು ಪುಸ್ತಕಗಳನ್ನು ಟೇಬಲ್ನಲ್ಲಿ ಇಡ್ತೇನೆ. ನಮ್ಮ ಮಿತ್ರರು ಬರ್ತಾರೆ, ಪುರಾಣಿಕರ ಈ ಪುಸ್ತಕ ನಾನು ಕೊಡೋಕ್ಕೇನಾ ಅಂತ ಕೇಳ್ತಾರೆ. ಕೊಂಡೋಗಿ ಓದಿ ಹಿಂದೆ ಕೊಡಿ ಅಂತ ಕೇಳ್ತೇನೆ. 90% ಹಿಂದೆ ಬರೋದಿಲ್ಲ. ಆಗಲಿ ಅವರು ಇನ್ನೊಬ್ಬರಿಗೆ ಅದನ್ನು ಹಸ್ತಾಂತರಿಸಿ ತುಂಬ ಜನ ಓದುವಂತ ಆಗಲಿ. ನಾವೆಲ್ಲ ಈ ಹಿರಿಯ ಸಾಹಿತಿಗಳು ಈ ಎಲ್ಲ ಕೃಷಿ ಮಾಡಿದಂಥ ಇದನ್ನು ಕೊಂಡು ಓದಿ ಅದರಲ್ಲಿರ್ತಕ್ಕಂತಹ ವಿಚಾರವನ್ನು ಮನನ ಮಾಡಬೇಕು ಅಂತ ಹೇಳ್ತಾ, ನನಗೆ ನನ್ನ ಸಂಸ್ಥೆಗೆ ಕೊಟ್ಟಂತಹ ಒಂದು ಗೌರವ ಅಂತ ಅತ್ಯಂತ ವಿನಮ್ರವಾಗಿ ವಿನಯದಿಂದ ಇದನ್ನು ಸ್ವೀಕಾರ ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನುಡಿ ಡಿಂಡಿಮವನ್ನು ಬಾರಿಸಿ ನಮ್ಮನ್ನು ಸುಶುಕ್ತಿಯಿಂದ ಎಚ್ಚರಿಸಿ ಚೊಕ್ಕದಾಗಿ ಕನ್ನಡ ನುಡಿದೀಪ ಬೆಳಗಿದಂತಹ ಪ್ರೊಫೆಸರ್ ಪುರಾಣಿಕ ಸರ್, ನಿಮಗೆ ಅಭಿನಂದನೆಗಳೊಂದಿಗೆ ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮ ಮಾನ್ಯ ಶಾಸಕರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಎಂದು ವಿನಂತಿ. ಮಂಗಳೂರು ತಾಲೂಕು ಘಟಕದ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನ ಸರ್ವಾಧ್ಯಕ್ಷರು, ಹಿರಿಯ ಸಾಹಿತಿಗಳು, ರಂಗಕರ್ಮಿಗಳು, ಮಾರ್ಗದರ್ಶಕರು ಆದರಣೀಯ ಡಾಕ್ಟರ್ ದಾಮೋದರ್ ಶೆಟ್ಟಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆದರಣೀಯ ಡಾಕ್ಟರ್ MP ಶ್ರೀನಾಥ್ ಅವರೇ, ಶಾರದಾ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ನನ್ನಂಥ ಯುವಕರಿಗೆ ಮಾರ್ಗದರ್ಶಕರಾಗಿ, ನನ್ನ ಪ್ರಾಧ್ಯಾಪಕರಾಗಿ ನಿರಂತರವಾಗಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರುವಂಥ ಡಾಕ್ಟರ್ MB ಪುರಾಣಿಕ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯದ ಮಾಜಿ ಅಧ್ಯಕ್ಷರಾಗಿ ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದಂಥ ಗೌರವಾನ್ವಿತ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರೇ, ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷರು ಆದರಣೀಯ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ, ಅದಾನಿ ಗ್ರೂಪ್ನ ಅಧ್ಯಕ್ಷರು ಆದರಣೀಯ ಮಿತ್ರರಾಗಿರುವಂಥ ಶ್ರೀ ಕಿಶೋರ್ ಆಳ್ವ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರೇ, ವಿಜಯಲಕ್ಷ್ಮಿ ಶೆಟ್ಟಿ ಅವರೇ, ಅದೇ ರೀತಿ ಇನ್ನಿತರ ಜವಾಬ್ದಾರಿಗಳನ್ನು ಇದ್ದಂಥ ಎಲ್ಲ ಗೌರವಾನ್ವಿತ ತಾಲೂಕು ಘಟಕ, ಜಿಲ್ಲಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖರೇ ಡಾಕ್ಟರ್ ಮುರಳಿ ಮೋಹನ್ ಅವರೇ, ಉಪಸ್ಥಿತ ಎಲ್ಲ ಗೌರವಾನ್ವಿತ ಹಿರಿಯ ಸಾಹಿತಿಗಳೇ, ಹಿರಿಯ ರಂಗಕರ್ಮಿಗಳೇ, ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳೇ, ಸೇರಿದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಶಾರದಾ ಪದವಿ ಪೂರ್ವ ಕಾಲೇಜಿನ ಈ ಒಂದು ಸಭಾಂಗಣದಲ್ಲಿ ಭಾಳ ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮದ ಉದ್ಘಾಟನೆಗೊಂಡಿದೆ. ಸಮೃದ್ಧವಾದ ಕನ್ನಡ ಸಾಹಿತ್ಯ ಜಗತ್ತಿಗೆ ತನ್ನದೇ ಆದ ಒಂದು ವಿಶೇಷವಾದ ಬೆಳಕನ್ನು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕನ್ನಡವನ್ನು ಉಳಿಸಬೇಕು, ಕನ್ನಡದ ದೃಷ್ಟಿಯಲ್ಲಿ ವಿಶೇಷವಾಗಿ ಶಕ್ತಿಯುತವಾಗಿ ಇನ್ನಷ್ಟು ಅದನ್ನು ವಿಸ್ತರಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಸಾಹಿತ್ಯ ಸಮ್ಮೇಳನ ಭಾಳ ಯಶಸ್ವಿನ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಸಮ್ಮೇಳನದ ಸಭಾಧ್ಯಕ್ಷರಿಂದ ಹಿಡಿದು ಪ್ರೊಫೆಸರ್ ವಿವೇಕ್ ರೈ ಅಂತವರು ಹಿರಿಯರು ಅದೆಷ್ಟೋ ರೀತಿಯ ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಕನ್ನಡದ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ವಿಚಾರಗಳನ್ನು ಮಂಡಿಸ್ತಾ ಅದರ ಮಧ್ಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದೆಷ್ಟೋ ಯುವಕರಿಗೆ ಭಾಳ ದೊಡ್ಡ ರೀತಿಯ ಪ್ರೇರಣೆಯನ್ನು ಕೊಡುವಂಥ ವಿಚಾರಗಳು ಕೂಡ ಇದರಲ್ಲಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟಂಥ ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ನಾವು ನೆನಪಿಸ್ಕೊಳ್ಬೇಕು ಅಂತೇಳಿ ಆದರೆ ಶಿವರಾಮ್ ಕಾರಂತರು ಇರ್ಬೋದು, ಇವರ ಕೊಡುಗೆ ಅನನ್ಯವಾಗಿದೆ. ಭಾಳ ದೊಡ್ಡ ರೀತಿಯ ಅನನ್ಯವಾದ ಕೊಡುಗೆ ಅಂತ ಮುಖಾಂತರ ಇವತ್ತು ಕನ್ನಡವನ್ನು ನಾವೆಲ್ಲರೂ ನಿರಂತರವಾಗಿ ಯಶಸ್ವಿಯಾಗಿ ಅದನ್ನು ಅನುಷ್ಠಾನ ಮಾಡುವಂಥ ಭಾಳ ದೊಡ್ಡ ರೀತಿಯ ಕೊಡುಗೆ ಈ ಹಿರಿಯರಿಂದ ಬಂದಿದೆ. ನಾವು ಪುಸ್ತಕದಲ್ಲಿ ಶಾಲೆಯ ಸಂದರ್ಭದಲ್ಲಿ ಓದಿದಂಥ ಕುವೆಂಪು ಅವರ ವಿಶೇಷವಾದ ಕೊಡುಗೆಗಳಿರ್ಬೋದು, ದಾರಾ ಬೇಂದ್ರೆ ಅವರ ಕೊಡುಗೆ ಇರ್ಬೋದು. ಆದರೆ ಪ್ರಾರಂಭದಲ್ಲಿ ಕನ್ನಡದ ದೃಷ್ಟಿಯಲ್ಲಿ ವಿಶೇಷವಾಗಿ ಕೊಡುಗೆ ಕೊಟ್ಟಂಥವ್ರು ನಾನು ತಿಳ್ಕೊಂಡದ್ದು, ನನಗೆ ಜಾಸ್ತಿ ಅನುಭವಗಳಿಲ್ಲ.
ಕುಮಾರವ್ಯಾಸರ ಬಹಳ ದೊಡ್ಡ ರೀತಿಯ ಕೊಡುಗೆಯಿಂದಾಗಿ ಕನ್ನಡದ ಬಹಳ ದೊಡ್ಡ ರೀತಿಯ ಚರಿತ್ರೆ ಇತಿಹಾಸಗಳು ಪ್ರಾರಂಭ ಆಗಲಿಕ್ಕೆ ಕಾರಣಕರ್ತ ಆಯಿತು ಅಂತೇಳಿ ನಾನು ಕೇಳಿಸ್ಕೊಂಡಿದ್ದೆ. ಆದರೆ ಈಗ ಪುರಾಣಿಕರು ಹೇಳಿದರು, ಇತ್ತೀಚಿನ ದಿನಗಳಲ್ಲಿ ಓದುವಂಥ ಅಭ್ಯಾಸಗಳು ಈ ಮೊಬೈಲ್ ಬಂದ ನಂತರ ಭಾಳಷ್ಟು ಕಡಿಮೆ ಆಗಿದೆ. 100ಕ್ಕೆ 100 ಸತ್ಯ. ವೇದಿಕೆಯಲ್ಲಿ ಕೂತಂಥ ಹಿರಿಯರನ್ನು ಗಮನಿಸಿದಾಗ ನೂರಾರು ಸಾವಿರಾರು ಪುಸ್ತಕವನ್ನು ಅಧ್ಯಯನ ಮಾಡಿಕೊಂಡು ಅಧ್ಯಯನದ ಮುಖಾಂತರನೇ ತನ್ನ ಜೀವನದಲ್ಲಿ ಯಶಸ್ವಿಯಾಗಿ ಆ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶಗಳು ಆ ರೀತಿಯಲ್ಲಿ ಅವರು ಅದನ್ನು ಅವಕಾಶವನ್ನು ಕಲ್ಪನೆ ಮಾಡಿಕೊಂಡು ಅದನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಆದರೆ ಇವತ್ತು ನಮ್ಮ ವಯಸ್ಸಿನವರಿಗೆ ತನಕ ಎಲ್ಲೋ ಒಂದು ಕಡೆ ಸ್ವಲ್ಪದ ಓದಿನಲ್ಲಿ ಹವ್ಯಾಸವನ್ನು ಮಾದವನ್ನು ತಾವು ಪ್ರಾಧ್ಯಾಪಕರು ತಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳ ಮನಸ್ಥಿತಿ ಸ್ವಲ್ಪ ಮಟ್ಟಿನ ದೃಷ್ಟಿಯಲ್ಲಿದೆ. ಹಾಗಂತ ಈಗಿನ ಯುವತಿಯರು ಎಲ್ಲೋ ಒಂದು ಕಡೆ ಯಾವುದನ್ನು ನೋಡಿದರೂ ಕೂಡ ತಕ್ಷಣ ಗೂಗಲಿಗೆ ಹೋಗಿ ನೋಡುವಂಥ ಒಂದು ರೀತಿಯ ವಾತಾವರಣಗಳಾಗಿದೆ ಇವತ್ತು. ಅದು ಇವರು ಅಂತ ಆ ವಿದ್ಯಾರ್ಥಿಗಳು ನನ್ನ ಮನೆ ನನ್ನ ಮಗ ಕೂಡ ಆಗಿವ ಅಂತ ಅತ್ಯಂತವಾಗಿ ವಿಚಾರಗಳಿರುವಂಥ ವಿಷಯ ಯಾವುದು ಅಂದರೆ ತಕ್ಷಣ ಬರೋದಂಥದ್ದು ಗೂಗಲ್. ನೋಡಿದ ಕೂಡಲೇ ಬರ್ತದೆ ಅಂತ ಹೇಳಿದ ರೀತಿಯಲ್ಲಿದೆ. ಆದರೆ ಅದು ಗೂಗಲ್ಗೆ ಆ ಎಲ್ಲ ವಿಚಾರಗಳನ್ನು ಜೋಡಿಸ್ಕೊಂಡು ಅದನ್ನು ಸೇರಿಸಿದ್ದು ಯಾವುದು ಅಂತ ಹೇಳಿದ್ರೆ ಈ ಪುಸ್ತಕದಿಂದ ಓದಿ ಬಂದಂಥ ಅನುಭವಗಳೇ ಅದರಲ್ಲಿ ಸೇರಿಸಲಿಕ್ಕಾದದ್ದು ಸೇರಿಸಿದ್ದು. ಹಾಗಾಗಿ ಈ ವಿಚಾರಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಮ್ಮೇಳನದ ಆಶಯ ಏನಿದೆ, ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು, ಇನ್ನಷ್ಟು ಅದಕ್ಕೆ ಜಾಸ್ತಿ ಶಕ್ತಿಯುತವಾಗಿ ಅವಕಾಶವನ್ನು ಸಿಗಬೇಕು ಅಂತೇಳೋ ಕಾರಣ ತಮ್ಮ ವಿಶೇಷವಾದ ಕೆಲಸ ಕಾರ್ಯಗಳು ಈ ಒಂದು ಸಮ್ಮೇಳನದ ಮುಖಾಂತರ ಮಾಡ್ತಾ ಇದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಇತ್ತೀಚೆಗೆ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ನಾಳೆಲ್ಲ ನಾಡಿದ್ದು ನಡೀಲಿಕ್ಕಿದೆ. ಆದರೆ ಮೊನ್ನೆ ಕನ್ನಡದ ರಾಜ್ಯೋತ್ಸವ ಪ್ರಯುಕ್ತ ಕೋಟಿಕಂಠ ಗಾಯನದ ವಿಶೇಷವಾದ ಕಾರ್ಯಕ್ರಮ ನಡೆದಿದೆ. ಇಡೀ ಭಾರತ ದೇಶದಲ್ಲಿ ನನಗೆ ಕಾಣ್ತಾರೆ ಅದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಿಗೆ ಹೋಗುವಂಥ ರೀತಿಯ ವಾತಾವರಣಗಳಿದೆ, ಪತ್ರಿಕೆಯಲ್ಲಿ ಬರ್ತಾ ಇದೆ. ಸರಿಸುಮಾರು 1.5 ಕೋಟಿಗೂ ಅಧಿಕ ಜನರು ನೋಂದಣಿ ಮಾಡಿ ಕೋಟಿಕಂಠ ಗಾಯನದಲ್ಲಿ ಪಾಲ್ಗೊಂಡದ್ದು ಇದು ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರದ ಒಂದು ಇತಿಹಾಸದಲ್ಲಿ ಒಂದು ಭಾಳ ವಿಶೇಷವಾದ ಪ್ರಯತ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿದೆ. ನಾವು ಕೂಡ ಮಂಗಳೂರಿನಲ್ಲಿ ಅಲ್ಲಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕೋಟಿಕಂಠ ಗಾಯನದಲ್ಲಿ 6 ಗೀತೆಯನ್ನು ವಿಶೇಷವಾಗಿ ಆ ಗೀತೆಯನ್ನು ಹಾಡು ಮುಖಾಂತರ ಕನ್ನಡಕ್ಕೆ ಇನ್ನಷ್ಟು ಒತ್ತನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಕೋನವನ್ನು ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಈ ರೀತಿಯ ಕಾರ್ಯಕ್ರಮಗಳು ಸಮ್ಮೇಳನ ಇರ್ಬೋದು, ಕೋಟಿಕಂಠ ಗಾಯನ ಇರ್ಬೋದು, ಈ ರೀತಿಯ ಕಾರ್ಯಕ್ರಮಗಳು ಕನ್ನಡವನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ಒಂದು ಶಕ್ತಿ ಸಿಕ್ಕಂತ ಆಗ್ತದೆ ಅಂತೇಳುವಂಥದ್ದು ನಾನು ಭಾವಿಸ್ತಾ ಈ ಕಾರ್ಯಕ್ರಮ ನಿಜಕ್ಕೂ ಭಾಳ ಯಶಸ್ವಿಯಾದ ಕಾರ್ಯಕ್ರಮ. ನಾನು ನಿನ್ನೆ ರೇವಣ್ಕರ್ ಅವರು ನಮ್ಮ ಆತ್ಮೀಯರು ಅವರು ಕರೆ ಮಾಡಿದರು. ನಾನು ಹೇಳಿದೆ ರೇವಣ್ಕರ್ ಅವರಿಗೆ ನಾನು ಬರುವುದು ಭಾಳ ಕಷ್ಟ, ಯಾಕಂತ ಹೇಳಿದ್ರೆ ತುಂಬ ಕಾರ್ಯಕ್ರಮಗಳು ಒಂದೇ ಸಮಯದಲ್ಲಿ. ನಮಗೆ ಪುರಾಣಿಕರು ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಆದಿತ್ಯವಾರ ಅಂತ ಹೇಳಿದ್ರೆ 10 ಇನ್ವಿಟೇಷನ್ ಕೊಡುವ ಬೆಳಿಗ್ಗೆ 9:30 ಗಂಟೆಗೆ ಅಂತ ಇರೋದು. ಕೇಳುವುದೇ ಇಲ್ಲ. ಇನ್ವಿಟೇಷನಲ್ಲಿ ಹಾಕುವಾಗ ನಮ್ಮ ಹತ್ರ ಗೊತ್ತಾಗೋದಿಲ್ಲ. ಇನ್ವಿಟೇಷನಲ್ಲಿ ಹಾಕಿ ನಮಗೆ ಕೊಡ್ತಾರೆ. ಹಾಗಾಗಿ 10 ಗಂಟೆ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆ ತನಕ ನಾವು ಹೋಗ್ತಾ ಇರ್ತೇವೆ. ಆ ರೀತಿ ಪರಿಸ್ಥಿತಿ ಆಗ್ತದೆ. ಆದರೆ ಅವರು ಭಾಳ 2 ಕರೆ ಮಾಡಿ ನೀವು ಬಂದು ಹೋಗಬೇಕು ಅಂತ ಹೇಳುವಂಥದ್ದು ಮಾತನ್ನು ಹೇಳಿದ್ರು. ಹಾಗಾಗಿ ರೇವಣ್ಕರ್ ಅವರು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವವರು, ಹಾಗಾಗಿ ಭಾಳ ಪ್ರತಿಷ್ಠಿತ ಉದ್ಯಮಿಗಳು. ಹಾಗಾಗಿ ಅವರು ಸಮ್ಮೇಳನದ ಅಧ್ಯಕ್ಷವನ್ನು ಸ್ವೀಕಾರ ಮಾಡಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಒಂದು ದೊಡ್ಡ ರೀತಿಯಲ್ಲಿ ತಮ್ಮ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ನಾನೊಂದು ಬಂದು ಹೋಗಬೇಕು ಅಂತೇಳಂತ ನನ್ನ ಮನಸ್ಸಿಗೆ ಕಂಡಿದ್ದು. ನಾನು 100ಕ್ಕೆ 100 ತಮ್ಮ ಎಲ್ಲ ಕಾರ್ಯಗಳಿಗೆ ನಮ್ಮ ಹಿರಿಯರಂಥ ದಾಮೋದರ್ ಶೆಟ್ಟಿಯವರು, ಅದೇ ರೀತಿ ಪುರಾಣಿಕರು, ಹರಿಕೃಷ್ಣ ಪುನರ್ಗಿರ್ಬೋದು, ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ಕೊನೆಯದಾಗಿ ರಾಜಕಾರಣಿಗಳಂದರೆ ಭಾಳ ಪರಿಸ್ಥಿತಿ ಸ್ವಲ್ಪ ವಿಚಿತ್ರ. ಕಿಶೋರಣ್ಣ, ಹೀಗೆಲ್ಲ ಪರಿಸ್ಥಿತಿ ಭಾರಿ ವಿಚಿತ್ರ. ಹಾಗಲ್ಲ, ನಾವು 3 ವಿಷಯಗಳನ್ನು ಯಾವಾಗಲೂ ಮಾಡ್ತಾ ಇರ್ತೇವೆ. ಮಾಡಬಾರ್ದು ಅಂತ ಎಣಿಸ್ಕೊಳ್ಳಿದ್ರು ಕೂಡ ಮಾಡ್ತೇವೆ. ಪ್ರೊಫೆಸರ್ ಪುರಾಣಿಕರಾದರೆ ಆಗಲ್ಲ. ಒಮ್ಮೆ ಆ ರೀತಿ ಮಾಡಿದ ಕೂಡಲೇ ಅದು ಸ್ವಲ್ಪ ತಪ್ಪು ಅಂತ ಕಂಡ್ರೆ ಅವ್ರು ಮಾಡೋದಿಲ್ಲ, ಮಾಡಲಿಕ್ಕೆ ಅವ್ರ ಮನಸ್ಸು ಬರೋದಿಲ್ಲ. ಆದರೆ ರಾಜಕಾರಣಿಗಳು ಅದು ಮಾಡಲೇಬೇಕಾಗತ್ತೆ. ಮಾಡಬಾರ್ದು ಅಂತ ಮನಸ್ಸಿನಲ್ಲಿದ್ದರೂ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಒಂದು ಯಾವುದು ಅಂತ ಹೇಳಿದ್ರೆ ಈ ರೀತಿಯ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬರುವಂಥದ್ದು. ನಾವು ತಡವಾಗಿ ಬಂದಿದ್ದೇವೆ. 2ನೇದು ಏನು ಅಂತ ಹೇಳಿದ್ರೆ ಮೈಕ ಸಿಕ್ಕಿದ ಕೂಡಲೇ ಬಿಡುವುದೇ ಇಲ್ಲ. ಈಗ ನಾನು ಮಾಡ್ತಾ ಇದ್ದೇನೆ. ಮೈಕ ಬಿಟ್ಟ ಕೂಡಲೇ ಓಡುದೆ ಅವರು.
ಅದೀಗ ಇನ್ನು ಮಾಡ್ತೇನೆ ನಾನು. ಹಾಗಾಗಿ ಅದನ್ನು ಮಾಡಲಿಕ್ಕೆ ನೀವು ಅನುಮತಿ ಕೊಡಿ ಅಂತೇಳಿ ಸಮ್ಮೇಳನಾಧ್ಯಕ್ಷ ಕೇಳುವಂಥದ್ದು. ಈ 3 ಕಾರ್ಯವನ್ನು ನಾವು ಮಾಡೋದು ಏನಂದರೆ, ಪ್ರಥಮತವಾಗಿ ತಡವಾಗಿ ಬರುವುದೇ, ಬೇಕೆಂದಲೇ ಬರುವುದಲ್ಲ. ಕಾರ್ಯಕ್ರಮ ನಾನು 2 ಕಾರ್ಯಕ್ರಮ ಆಗಿದ್ದು 3ನೇ ಕಾರ್ಯಕ್ರಮ. ಅಲ್ಲಿ ಕಾರ್ಸ್ಟ್ರೀಟ್ನ ಕಾಲೇಜ್ನಲ್ಲಿ 9:30 ಕಾರ್ಯಕ್ರಮದ ಉದ್ಘಾಟನೆ ಪೆಂಡಿಂಗ್ ಇಟ್ಟು ಕಾಯ್ತಾ ಇದ್ದಾರೆ. ನೀವು ಬರಬೇಕು ಅಂದರೆ ನಾನೇ ಅಲ್ಲಿ ಆ ಕಾಲೇಜಿನ ಅಧ್ಯಕ್ಷ, ಸರ್ಕಾರಿ ಕಾಲೇಜಾದ ಕಾರಣ. ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತೇಳೋ ಕಾರಣ ಅಲ್ಲಿ ನಾನೇ ಅಧ್ಯಕ್ಷ ಆದ ಕಾರಣ ನೀವು ಸ್ವಲ್ಪ ಕಾಯಿರಿ ಅಂತ ಹೇಳಲಿಕ್ಕೆ ಅಧಿಕಾರ ಇದೆ. ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ನನಗೆ ಕಲಿಸಿದ ಅಧ್ಯಾಪಕರಿದ್ದಾರೆ, ದಾಮೋದರ್ ಶೆಟ್ಟಿ ಅವರಿದ್ದಾರೆ, ಅವರಿಗೆಲ್ಲ ಕಾಯಿರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಮೊದಲು ಬಂದೆ, ಅಲ್ಲಿ ನಂತರ ಬಂದೆ. ಹಾಗಾಗಿ ಈ 3 ಕಾರ್ಯ ನೀವು ಬರ್ಕೊಳ್ಬೇಡಿ, ಇನ್ನು ಮಧ್ಯದಲ್ಲಿ ಶಾಸಕರೆಲ್ಲ ಒಂದು ಪುಸ್ತಕದಲ್ಲಿ ಸೇರಿಸ್ಕೊಳ್ಬೇಡಿ. ಹಾಗಾಗಿ ಈ 3 ಕಾರ್ಯ ಸಹಜವಾಗಿ ಜನಪ್ರತಿನಿಧಿಗಳು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಅಲ್ಲ, ಪರಿಸ್ಥಿತಿಯ ತಕ್ಕಿತವಾಗಿ ಅದನ್ನು ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತೇಳಿ ಭಾವಿಸ್ತೇನೆ. ಹಾಗಾಗಿ ಹಲವು ಹಿರಿಯ ಸಾಹಿತಿಗಳು ಇಲ್ಲಿದ್ದಾರೆ. ನಮ್ಮ ಕನ್ನಡ ಮೇಷ್ಟ್ರಿದ್ದಾರೆ, ನಾನು ಕಾಲೇಜಿನಲ್ಲಿರುವಾಗ ಅವರು ಕನ್ನಡದ ಅಧ್ಯಾಪಕರಾಗಿದ್ದರು, ಅವರಿದ್ದಾರೆ. ಹಾಗೆ ತುಂಬ ಹಿರಿಯ ದೇಲಂಪಾಡಿ ಅವರಿದ್ದಾರೆ, ಹಾಗೆ ತುಂಬ ಹಿರಿಯರಿದ್ದಾರೆ, ತುಂಬ ಸಾಧನೆಗಳನ್ನು ನಾವುಡ್ರಿದ್ದಾರೆ. ಅವರೆಲ್ಲ ಸಾಧನೆಗಳನ್ನು ನಾನು ಮುಕ್ತಕಂಠದಿಂದ ಮೆಚ್ಚಿಕೊಳ್ತಾ, ನಿಮ್ಮ ಸಾಧನೆಗಳು, ನೀವು ಮಾಡಿದಂಥ ತ್ಯಾಗಗಳು ನೋಡಿದರೆ ನಾವೆಲ್ಲ ಮಾಡುವಂಥ ಕೆಲಸ ಕಾರ್ಯಗಳು ಭಾಳ ಮಾಡಿದ್ದು ಕೂಡ ಭಾಳ ಕಡಿಮೆ, ಏನೂ ಮಾಡಲಿಲ್ಲ ಅಂತೇಳುವಂಥ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಕಾಣ್ತದೆ. ಹಾಗಾಗಿ ನಿಮಗೆಲ್ಲರಿಗೂ, ಹಿರಿಯ ಸಾಹಿತಿಗಳಿಗೆ, ವೇದಿಕೆಯಿಂದ ಎಲ್ಲರಿಗೂ ಕೈ ಜೋಡಿಸಿ ಶಿರಬಾಗಿ ವಂದನೆಗಳನ್ನು ಹೇಳ್ತಾ, ತಮ್ಮೆಲ್ಲರ ಹತ್ರ ನಾನು ಕೈ ಜೋಡಿಸಿ ಅನುಮತಿಯನ್ನು ಕೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ. ಕನ್ನಡದ ಉಳಿವಿನ ಅಗತ್ಯ ಎಷ್ಟರ ಮಟ್ಟಿಗಿದೆ ಎನ್ನುವುದನ್ನು ಹೇಳಿಕೊಳ್ತಾ, ತಮ್ಮ ತ್ವರಾತು ನಮ್ಮ ಮೇಲಿನ ಪ್ರೀತಿಯಿಂದ, ಕನ್ನಡದ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿ ಇದೀಗ ನಿರ್ಗಮಿಸುತ್ತಾ ಇದ್ದಾರೆ. ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ, ಸಮ್ಮೇಳನಕ್ಕೆ ನುಡಿ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಸಾಹಿತಿ ಕೆ ಕೃಷ್ಣ ಶೆಟ್ಟಿಯವರ ಕುಡುಮಲ್ಲಿಗೆ ಖ್ಯಾತಿಯ ಕೃಷ್ಣ ಶೆಟ್ಟಿಯವರ ಯಕ್ಷಗಾನ ಪುರಾಣ ಜ್ಞಾನ ಪ್ರಜ್ವಲ ದೀಪ ಸಪ್ತದಶ ಸಂಹಿತೆ ಎನ್ನುವ ಕೃತಿಯನ್ನು ಬಿಡುಗಡೆ ಮಾಡುವ ಸನ್ನಿವೇಶ ಈಗ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ದಾಮೋದರ ಶೆಟ್ಟಿಯವರು ಈ ಕೃತಿ ಬಿಡುಗಡೆಯ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಅದೇ ತೆರನಾಗಿ ಸಾಹಿತಿ ಕೆ ಕೃಷ್ಣ ಶೆಟ್ಟಿಯವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಸಾಹಿತಿ ಕೃಷ್ಣ ಶೆಟ್ಟಿಯವರು. ಸರಿ, ಅವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರಬಹುದು. ಅನಂತರ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ಕನ್ನುಡಿಯ ಸವಿಯ ಶಕ್ತಿ ಬೆಳಕಿನಿಂದ ಬೆಳಗಿ ಮೂಕ ಜಗದ ಹೃದಯವರಿಯುವ ವಿಸ್ಮಿತಿಯನ್ನು ತೊಳಗಿ ಕೃತಿ ಬೆಳಕನ್ನು ಇವ ಅದೆಷ್ಟೋ ಧೀಮಂತ ಸಾಹಿತಿಗಳಿಗೆ ಜನ್ಮವಿತ್ತವಳು ನಮ್ಮ ಕನ್ನಡಮ್ಮ. ಅಂತಹ ಅಗ್ರಗಣ್ಯ ಸಾಹಿತಿಗಳ ಸಾಲಿನಲ್ಲಿ ಕರಾವಳಿಯ ಕುವರ, ಸಾಹಿತಿ, ರಂಗಭೂಮಿ ತಜ್ಞ, ಹೀಗೆ 10 ಹಲವು ಪದವಿಗಳನ್ನು ಹೆಗಲಿಗೆ ಜೋತು ಹಾಕಿಕೊಂಡು ಸರ್ವಪ್ರಿಯರೆನಿಸಿಕೊಳ್ಳುತ್ತಾ ಕರುನಾಡ ಉದ್ದಕ್ಕೂ ಜಿಗಿದಾಡುತ್ತಿರುವವರು ನಮ್ಮ ಪ್ರೀತಿಯ ನಾದಣ್ಣ. ಸರಳತೆಯೇ ಸಾಕಾರ ರೂಪ ಎನಿಸಿರುವಂತಹ, ಎಲ್ಲರಲ್ಲೂ ಬೆರೆಯುತ್ತಾ ಕನ್ನಡಿಗರ ಮನಗೆದ್ದ ಕರಾವಳಿಯ ಈ ಸಾಹಿತಿ ನಮ್ಮೆಲ್ಲರ ಪ್ರೀತಿಯ ನಾದಣ್ಣ ದಾಮೋದರ್ ಶೆಟ್ಟಿ. ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಪೀಠವನ್ನು ಅಲಂಕರಿಸಿ ಎಳೆ ಮಗುವಿನ ಎಸಳು ನಗುವಿನೊಂದಿಗೆ ಕುಳಿತಿದ್ದಾರೆ. ಹಾಗೆ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸ್ತದೆ. ಅದೇ ಎಳೆ ಮಗುವಿನ ಎಸಳು ನಗುವಿನೊಂದಿಗೆ ಅವರು ಪೀಠವನ್ನು ಅಲಂಕರಿಸಿದ್ದಾರೆ. ಈಗ ಅವರ ಪರಿಚಯವನ್ನು ಇಲ್ಲಿ ನೆರೆದಂತಹ ಎಲ್ರಿಗೂ ಪರಿಚಯವಿದೆ, ಆದರೂ ಕೂಡ ಸಾಂಪ್ರದಾಯಿಕವಾಗಿ ಅವರ ಪರಿಚಯವನ್ನು ಮಾಡಿಕೊಡಬೇಕಾಗಿದೆ. ಅವರ ಪರಿಚಯವನ್ನು ಇಲ್ಲಿ ನಡೆದ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆಲ್ಲ ಮಾಡಿಕೊಡಬೇಕು ಎಂದು ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದಂತಹ ಸಾಹಿತಿಯೂ ಆಗಿರುವಂತಹ ಶ್ರೀಮತಿ ಸುಕಲಾಕ್ಷಿ ಸುವರ್ಣರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರ ಕಿರು ಪರಿಚಯವನ್ನು ನೀಡಲಿದ್ದೇನೆ. 1951 ಆಗಸ್ಟ್ 2ರಂದು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಕುಂಬ್ಳೆಯ ನಾಯ್ಕಾಪಿನಲ್ಲಿ ಕುഞ്ഞಕ್ಕಣ್ಣ ಚೆಟ್ಟಿಯಾರ್ ಮತ್ತು ಕುഞ്ഞಮ್ಮ ಅಕೇರಿಯ ದಂಪತಿಗಳ ಸುಪುತ್ರರಾಗಿ ಡಾಕ್ಟರ್ ದಾಮೋದರ್ ಶೆಟ್ಟಿಯವರು ಜನಿಸಿದರು. ಕುಂಬ್ಳೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು
ಡಾಕ್ಟರ್ ಶ್ರೀನಿವಾಸ್ ಹಾವನೂರರ ಮಾರ್ಗದರ್ಶನದಲ್ಲಿ ಮುದ್ದಣ್ಣನ ಶಬ್ದ ಪ್ರತಿಭೆ ಎಂಬ ಮಹಾಪ್ರಬಂಧ ಮಂಡಿಸಿ ಮಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದಿರುತ್ತಾರೆ. ಕೊಡಗಿನ ನೆಲಜಿ ಪ್ರೌಢಶಾಲೆಯಲ್ಲಿ ಕೆಲಕಾಲ ಅಧ್ಯಾಪಕರಾಗಿದ್ದು ನಂತರ 1975ರಲ್ಲಿ ಮಂಗಳೂರಿನ ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ 36 ವರ್ಷಗಳ ದೀರ್ಘ ಸೇವೆಯ ನಂತರ 2011ರಲ್ಲಿ ನಿವೃತ್ತರಾದರು. ಎಳೆಯ ವಯಸ್ಸಿನಿಂದಲೇ ನಾಟಕ ಯಕ್ಷಗಾನದತ್ತ ಆಕರ್ಷಿತರಾದ ನಾದಾರ್ ಅವರು ಕೇರಳದ ತ್ರಿಶೂರಿನ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತರಬೇತಿ ಪಡೆದರು. ಆ ಬಳಿಕ ಸಮುದಾಯ ನಾಟಕ ಸಂಸ್ಥೆಯಲ್ಲಿ ಕಲಾವಿದರಾಗಿ ಹಲವಾರು ನಾಟಕಗಳಲ್ಲಿ ಭಾಗಿಯಾಗಿ ಸಮಾನ ಮನಸ್ಕರೊಡನೆ ನಾಟಕ ತಂಡ ರಚಿಸಿ ನಟರಾಗಿ, ನಾಟಕಕಾರರಾಗಿ, ನಿರ್ದೇಶಕರಾಗಿ ಹಲವಾರು ನಾಟಕಗಳನ್ನು ರಂಗದ ಮೇಲೆ ತಂದು ಪ್ರದರ್ಶಿಸಿದ್ದಾರೆ. ಮಂಗಳೂರು ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ವೃತ್ತಿಪರರಾಗಿದ್ದ ಸಂದರ್ಭದಲ್ಲಿ ಮಂಗಳೂರಿನ ಕನ್ನಡ ಸಂಘ, ಭಾವಗಂಗೋತ್ರಿ, ಮಂಗಳಾ ಫಿಲಂ ಸೊಸೈಟಿ, ದರ್ಶನ್ ಫಿಲಂ ಸೊಸೈಟಿ, ಅಭಿವ್ಯಕ್ತ ಮುಂತಾದ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಂಸ್ಕೃತಿಕ ರಂಗದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ದಾಸಜನ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿರುತ್ತಾರೆ. ಸಮಾನ ಮನಸ್ಕರೊಡನೆ ಸೇರಿ ಆರಂಭಿಸಿದ ಈ ಸಂಸ್ಥೆಯಲ್ಲಿ ಹಲವಾರು ದಶಕಗಳ ಕಾಲ ಮುಂಚೂಣಿಯ ನೇತಾರರಾಗಿದ್ದು ಜೊತೆಗೆ ಬರವಣಿಗೆಯಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. 1995ರಿಂದ 2000ರವರೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ತೆಂಕಣದ ಸುಳಿಗಾಳಿ ಎಂಬ ಅಂಕಣ ಬರಹ ಜನಮೆಚ್ಚುಗೆ ಗಳಿಸಿತ್ತು. ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಗೆಜೆಟಿಯರ್, ಕರ್ನಾಟಕ ನಾಟಕ ರಂಗಾಯಣ ಹಾಗೂ ಕರ್ನಾಟಕ ಸರ್ಕಾರದ ವಿವಿಧ ಪಠ್ಯಪುಸ್ತಕ ರಚನಾ ಸಮಿತಿಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿರ್ವಹಿಸಿದ ಕಾರ್ಯಗಳು ಹಾಗೂ ಸಾಂಸ್ಕೃತಿಕ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ನೆರವು ನೀಡಲು ಇವರು ಸಿದ್ಧಪಡಿಸಿದ ಹಾಡುಗಳು ಎಲ್ಲವೂ CD ರೂಪದಲ್ಲಿ ಬಿಡುಗಡೆಗೊಂಡಿವೆ. ತೆಂಕುತಿಟ್ಟು ಯಕ್ಷಗಾನ ಕಲೆಯನ್ನು ಆಳವಾಗಿ ಅಭ್ಯಸಿಸಿ 1988ರಲ್ಲಿ ಯಕ್ಷಗಾನ ತಂಡವನ್ನು ಇಂಗ್ಲೆಂಡ್ಗೆ ಕರೆದೊಯ್ದು ವಿವಿಧ ಕಡೆಗಳಲ್ಲಿ ಪ್ರದರ್ಶನ ನೀಡಿರುತ್ತಾರೆ. ನಂತರದ ದಿನಗಳಲ್ಲಿ ಯಕ್ಷಗಾನದ ಜೊತೆ ಭರತನಾಟ್ಯದ ತಂಡವನ್ನು ಇಂಗ್ಲೆಂಡ್ಗೆ ಕರೆದೊಯ್ದು ವಿದೇಶಗಳಲ್ಲಿ ಭಾರತದ ಕಲೆಯ ಹಿರಿಮೆಯನ್ನು ಪರಿಚಯಿಸಿದ ಹೆಗ್ಗಳಿಕೆ ಇವರದ್ದು. ಸುಮಾರು 25ಕ್ಕೂ ಹೆಚ್ಚು ಕೃತಿಗಳು, ಕವನ ಸಂಕಲನಗಳು, ಕಾದಂಬರಿಗಳು, ದಾರ್ಶನಿಕರ ವ್ಯಕ್ತಿ ಚಿತ್ರಗಳು, ಅನುವಾದಿತ ಕೃತಿಗಳು, ನಾಟಕಗಳು, ಅಂಕಣ ಬರಹಗಳು ಪ್ರಕಟಗೊಂಡಿದ್ದೇ ಅಲ್ಲದೆ ಇವರ ಸಂಪಾದಕತ್ವದಲ್ಲಿ ಹಲವಾರು ಕೃತಿಗಳು ಪ್ರಕಟಗೊಂಡಿವೆ. ದೇವರ ಪಿಕರಾಳ ಎಂಬ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಹಾಗೂ ಭಾರತೀಯ ಭಾಷಾ ಸಂಸ್ಥೆಯ ಭಾಷಾ ಭಾರತಿ ಸಮ್ಮಾನ್, ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ, ದುಬೈಯ ಧ್ವನಿ ಪ್ರತಿಷ್ಠಾನದ ಶ್ರೀರಂಗ ಪ್ರಶಸ್ತಿ, ರಂಗೋತ್ರಿಯ ಬುದ್ಧ ಪ್ರಶಸ್ತಿ, ಬೆಂಗಳೂರಿನ ನಾಡಚೇತನ ಪ್ರಶಸ್ತಿ, ಉಡುಪಿಯ ಬೆಳ್ಳೆ ಉಪಾಧ್ಯಾಯ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದೇ ಅಲ್ಲದೆ ಇವರ ಕುಚ್ಚಿಕೇತಿ ಎಂಬ ಮಲಯಾಳಿ ಕೃತಿಯು ಕನ್ನಡಕ್ಕೆ ಅನುವಾದಗೊಂಡಿದ್ದು ಅದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ತನ್ನ ಪಾಂಡಿತ್ಯದ ಮೂಲಕ ಆಳವಾದ ಅಧ್ಯಯನದಲ್ಲಿ ನಿರತರಾಗಿರುವ ಡಾಕ್ಟರ್ ದಾಮೋದರ ಶೆಟ್ಟಿಯವರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪಯಣ ನಿರಂತರವಾಗಿ ಸಾಗಲಿ ಮತ್ತು ಕನ್ನಡಮ್ಮನ ಸೇವೆ ಮಾಡಲು ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬ ಹಾರೈಕೆ ನಮ್ಮದು. ಧನ್ಯವಾದಗಳು. ಸಾಗರೋಪಮಃ ಎನ್ನುವಂಥ ಸಮ್ಮೇಳನಾಧ್ಯಕ್ಷರ ಸಾಗರೋಪಮ ವ್ಯಕ್ತಿತ್ವವನ್ನು ನುಡಿಬುಗಸೆಯಲ್ಲಿ ಹಿಡಿದುಕೊಟ್ಟಂತಹ ಶ್ರೀಮತಿ ಸುಕಲಕ್ಷ್ಮಿ ಸುವರ್ಣರಿಗೆ ಅಭಿನಂದನೆಗಳೊಂದಿಗೆ ಧನ್ಯವಾದಗಳು. ಈಗ ಮಾನ್ಯ ಕೃಷ್ಣ ಶೆಟ್ಟಿ ಅವರು ಬಂದಿರ್ತಾರೆ. ಅವರ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ನಮ್ಮ ಸಮ್ಮೇಳನಾಧ್ಯಕ್ಷರ ದಿವ್ಯ ಹಸ್ತದಿಂದ. ಯಕ್ಷಗಾನ ಪುರಾಣ, ಜ್ಞಾನ ಪ್ರಜ್ವಲ ದೀಪ, ಸಪ್ತದಶ ಸಂಹಿತೆ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ ಈ ಪುಸ್ತಕ. ಇದೀಗ ನಾವೆಲ್ಲರೂ ಕುತೂಹಲದಿಂದ ಎದುರು ನೋಡುವಂತಹ ದಿವ್ಯ ಗಳಿಗೆ ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸಿ ಈ ಸಮ್ಮೇಳನಕ್ಕೆ ಅರ್ಥ ತುಂಬಿದಂತಹ ನಮ್ಮೆಲ್ಲರ ಪ್ರೀತಿಯ ನಾದಣ್ಣ ಸಮ್ಮೇಳನಾಧ್ಯಕ್ಷ ಭಾಷಣವನ್ನು ನಿಮ್ಮೆಲ್ಲರ ಮುಂದೆ ಇಡುತ್ತಿದ್ದಾರೆ. ಪ್ರೀತಿಯಿಂದ ಅವರನ್ನು ಆಹ್ವಾನಿಸುತ್ತೇನೆ. ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ
ಶ್ರೀನಾಥ್ ಅವರೇ, ಉದ್ಘಾಟನೆ ಮಾಡಿದಂತಹ ಪುರಾಣಿಕ್ ಅವರೇ, ಹರಿಕೃಷ್ಣ ಪುನರೂರು, ಪ್ರದೀಪ್, ಮಾಧವ, ಹೀಗೆ ಅನೇಕರು ಇಲ್ಲಿಯ ತಾಲೂಕು ಅಧ್ಯಕ್ಷರಾದಂಥ ರೇವಣ್ಕರ್ ಅವರೇ, ಎಲ್ಲರೂ ಇಲ್ಲಿದ್ದೀರಿ. ನಮ್ಮ ಅದಾನಿ ಗ್ರೂಪ್ನ ನಮ್ಮ ಶಿಷ್ಯ ಅಂತ ಕರೀಬಹುದಾದಂತಹ ಇಲ್ವಾ, ಕಿಶೋರ್ ಆಳ್ವರು ಇಲ್ಲಿದ್ದಾರೆ. ಎಲ್ಲರೂ ಅನೇಕರಿದ್ದೀರಿ. ಎಲ್ಲರ ಹೆಸರನ್ನು ಹೇಳ್ತಾ ಇರೋದಕ್ಕಿಂತ ಅವರೆಲ್ಲರಿಗೂ ವಂದಿಸ್ತಾ ಮತ್ತು ನನ್ನ ಮುಂದೆ ಇರತಕ್ಕಂಥ ಕನ್ನಡ ಸಾಹಿತ್ಯದ ಮತ್ತು ಸಂಸ್ಕೃತಿಯ ಅಭಿಮಾನಿ ಬಂಧುಗಳಾದಂಥ ನಿಮಗೆಲ್ಲರಿಗೂ ವಂದಿಸ್ತಾ ಇಲ್ಲಿ ನನ್ನ ಎದುರುಗಡೆ ನನ್ನ ಗುರುಗಳಾದಂಥ ಪ್ರೊಫೆಸರ್ ವಿವೇಕರೇ ಇವರಿದ್ದಾರೆ, ಡಾಕ್ಟರ್ ಶ್ರೀಕೃಷ್ಣ ಭಟ್ ಇದ್ದಾರೆ, ಅನೇಕರು, ಹಾಗೆ ನಾವಾಡ್ರು, ಎಲ್ಲರೂ ನನ್ನ ಎದುರುಗಡೆ ಇದ್ದೀರಿ. ಅರವಿಂದ್ ಚೊಕ್ಕಾಡಿಯವರು ಕೂಡ ಬಂದು ಕೂತಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ನೆನಪು ಮಾಡಿಕೊಳ್ಳುತ್ತಾ ಕೆಲವು ಮಾತುಗಳನ್ನು, ಈ ಸರ್ವಾಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಿರೋದ್ರಿಂದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಆಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಬೆಂಗಳೂರು ಮಿತ್ರ ಅಂತ ರಾಮನಾಥ್ ಅವರು ಬಂದಿದ್ದಾರೆ, ವಿಶ್ವನಾಥ್ ಅವರಿದ್ದಾರೆ, ಭಾನುಪ್ರಕಾಶ್ ಇದ್ದಾರೆ, ಹಾಗೂ ನಮ್ಮ ಶೆಟ್ಟಿ ಅವರು ಇದ್ದಾರೆ, BR ಶೆಟ್ಟಿ ಅವರಿದ್ದಾರೆ. ಹೀಗೆ ಎಲ್ಲ ನನ್ನ ಸ್ನೇಹಿತ ವರ್ಗದವರು ನನ್ನ ಎದುರುಗಡೆ ಕಾಣಿಸ್ತಿದ್ದಾರೆ. ಅವರಿಗೆಲ್ಲ ನಾನು ಮೊದಲಿಗೆ ಒಂದು ವಂದನೆಯನ್ನು ಹೇಳ್ತಾನೆ. ಯಾಕಂತ ಹೇಳಿದರೆ ನನ್ನ ಮೇಲೆ ಪ್ರೀತಿ ಅವರಿಗಿದೆ ಮತ್ತು ಸಮ್ಮೇಳನದ ಮೇಲೆ ಮತ್ತು ಸಾಹಿತ್ಯದ ಮೇಲೆ ಪ್ರೀತಿ ಅವರಿಗಿದೆ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮೊದಲಿಗೆ ನಮ್ಮ ಕನ್ನಡ ನಾಡಿನ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದಂತಹ ಶ್ರೇಷ್ಠ ಮಹನೀಯರುಗಳನ್ನು ಕೆಲವು ಮಾತುಗಳಲ್ಲಿ ಧ್ಯಾನಿಸಿಕೊಂಡು ನನ್ನ ಮಾತಿಗೆ ಮುಂದುವರಿಯುತ್ತೇನೆ. ಮಂಜೇಶ್ವರ ಗೋವಿಂದ ಪೈಗಳು, ಪಂಜೆ ಮಂಗೇಶ್ವರಾಯರು, ಕಡೆಂಗೋಡ್ಲು ಶಂಕರ ಭಟ್ರು, MN ಕಾಮತ್ರು, ಅಮೃತ್ ಸೋಮೇಶ್ವರರು, ಸಾರಾ ಅಬೂಬಕರ್ ಅವರು, ವಿವೇಕರೇ ಇವರು, ಎವಿನ ವಡ್ರು, ಇವರೆಲ್ಲ ಕನ್ನಡಕ್ಕೆ ಬೇಕಾದಷ್ಟು ಕೊಡುಗೆಯನ್ನು ಕೊಟ್ಟು ಈ ಮಂಗಳೂರು ತಾಲೂಕನ್ನು ವಿದ್ಯಾ ರೀತಿಯಲ್ಲಿಯೂ ಸಂಸ್ಕಾರ ರೀತಿಯಲ್ಲಿಯೂ ಸುಸಂಸ್ಕೃತ ಮಾಡಿಕೊಟ್ಟಂಥವರು. ಅವರು ನಮ್ಮ ಪ್ರಾತಸ್ಮರಣೀಯರು ಹೌದು. ಅವ್ರನ್ನ ನೆನೆಸುವಂಥದ್ದು ನಮ್ಮ ಧರ್ಮ. ಈ ಮಂಗಳೂರು ತಾಲೂಕು ಎನ್ನುವಂಥದ್ದೇ ಇದೊಂದು ವಿಶಿಷ್ಟವಾದ ತಾಲೂಕು. ಸರ್ವ ಭಾಷೆಗಳ ಒಂದು ಸಂಗಮ ಕ್ಷೇತ್ರ, ಬಹುಭಾಷಾ ಸಂಗಮ ಇಲ್ಲಿ ನಡೆದಿದೆ. ನಮಗೆ ಗೊತ್ತಿರುವ ಹಾಗೇ ನಮ್ಮ ಕನ್ನಡ ಹಾಗೂ ತುಳು ಇವುಗಳೊಂದಿಗೆ ಇರತಕ್ಕಂತಹ ಬ್ಯಾರಿ ಭಾಷೆ ಇರ್ಬೋದು, ಕೊಂಕಣಿ ಭಾಷೆ ಇರ್ಬೋದು, ಮಲಯಾಳ ಇರ್ಬೋದು, ಈ ಥರ ಹೀಗೆ ಕರಾಡ ಇರ್ಬೋದು, ಇವುಗಳೆಲ್ಲವೂ ಕೂಡ ಇಲ್ಲಿ ಸೇರಿಕೊಂಡು ಈ ಮಂಗಳೂರು ತಾಲೂಕಿನ ಒಳಗಡೆ ಸೇರಿಕೊಂಡು ಇದು ಸರ್ವಭಾಷಾ ಸಂಗಮ ಆಗಿದೆ ಎನ್ನುವುದು ನಮಗೆಲ್ಲ ಹೆಮ್ಮೆ ವಿಚಾರ. ಅನೇಕ ಭಾಷೆಗಳು, ಅನೇಕ ಜಾತಿಗಳು ಇವೆಲ್ಲ ಇದ್ದರೂ ಕೂಡ ಈ ಪ್ರದೇಶ, ಈಗ ನಮಗೆ ಯುರೋಪಿನ ಯಾವುದೋ ಇಂಗ್ಲೆಂಡಿನಂಥ ಪ್ರದೇಶಕ್ಕೆ ಹೋದರೆ ಒಂದೇ ಭಾಷೆ ಕೇಳುವಂಥದ್ದಲ್ಲಿ ಆ ರಾಜ್ಯದಲ್ಲಿ, ಮತ್ತು ಎಲ್ಲರೂ ಒಂದೇ ಥರ ಇರ್ತಾರೆ. ಕಪ್ಪು ಬಿಳಿ ಎನ್ನುವುದಾಗಿ ಒಂದು ಭೇದಗಳನ್ನು ಅವರು ಹೇಳಿದರೂ ಕೂಡ ಬಾಕಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಒಟ್ಟಿಗೆ ಒಂದೇ ಆಗಿರುವಂಥದ್ದು. ಅವರಿಗೆ ಭಾಷೆ ಒಂದೇ, ಅವರಿಗೆ ಸಂಸ್ಕೃತಿಯಲ್ಲಿ ವೈವಿಧ್ಯವನ್ನು ತೋರಿಸೋದು ಬಹಳ ಕಷ್ಟ. ನಾವು ಹಾಗಲ್ಲ. ನಮ್ಮಲ್ಲಿ ಅನೇಕ ಭಾಷೆಗಳಿರುವುದರಿಂದ ಒಂದೊಂದು ಭಾಷೆಯಲ್ಲೂ ಕೂಡ ಅದರದ್ದೇ ಆದಂಥ ಸಂಸ್ಕೃತಿ, ಅದರದ್ದೇ ಆದಂಥ ಸಾಹಿತ್ಯ ಇತ್ಯಾದಿಗಳು ಇರುವುದರಿಂದ ಇವುಗಳೆಲ್ಲವನ್ನು ನಮಗೆ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಈ ಕ್ಷೇತ್ರ ನಮಗೆ ಕೊಟ್ಟಿರೋದ್ರಿಂದ ನಾವು ಆ ರೀತಿಯಲ್ಲಿ ತುಂಬ ಧನ್ಯರು, ಪುಣ್ಯಶಾಲಿಗಳು. ಇದು ಒಂದು ಕಾಲದಲ್ಲಿ ಈ ಮಂಗಳೂರು ತಾಲೂಕು ಎನ್ನುವುದೇ ಒಂದು ಬೇಸಾಯದ ತವರು. ಇಲ್ಲಿ ಕೊಡಿಯಾಲ ಬೈಲು, ಮಲ್ಲಿಕಟ್ಟೆ ಅಥವಾ ಅತ್ತಾವರ ಅಥವಾ ಕದ್ರಿ, ಈ ಪ್ರದೇಶಗಳೆಲ್ಲ ಒಂದು ಕಾಲದಲ್ಲಿ ಕೃಷಿ ಭೂಮಿಯಾಗಿತ್ತು, ಬೇಸಾಯದ ಭೂಮಿಯಾಗಿತ್ತು. ಕಾಲಕ್ರಮದಲ್ಲಿ ಈ ಹಂಪನಕಟ್ಟೆ ಇತ್ಯಾದಿಗಳೆಲ್ಲವೂ ಬದಲಾಗುತ್ತಾ ನಗರವಾಗಿ ಪರಿವರ್ತನೆಗೊಂಡಿತ್ತು. ಇದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ನಗರವಾಗಿ ಪರಿವರ್ತನೆಗೊಂಡ ಬಳಿಕ ಇಲ್ಲಿ ಶಿಕ್ಷಣ, ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಇತ್ಯಾದಿಗಳೆಲ್ಲ, ವೈದ್ಯಕೀಯ ಎಲ್ಲವೂ ಕೂಡ ಇಲ್ಲಿ ಬಂದು ನೆಲೆಸಿ ದೂರದಿಂದ ನೋಡುವವರಿಗೆ ಈ ಮಂಗಳೂರು ಎನ್ನುವಂಥದ್ದು ಸರ್ವ ಸಂಕೀರ್ಣ ಕ್ಷೇತ್ರ ಎಂಬುದಾಗಿ ಮನವರಿಕೆಯಾಗುವ ರೀತಿಯಲ್ಲಿ ಒಂದು ಹೊಸ ಒಂದು ದೃಷ್ಟಿಬೊಟ್ಟನ್ನು ಈ ಮಂಗಳೂರು ಕೊಡಮಾಡಿದೆ.
ಅಂದರೆ ಹೊರಗಿಂದ ಬರುವಂಥವರು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುವುದನ್ನು ಇಷ್ಟಪಡ್ತಾರೆ. ಹೊರಗಿಂದ ಬರುವವರು ಮಂಗಳೂರಿನ ಬ್ಯಾಂಕಿಂಗನ್ನು ಇಷ್ಟಪಡ್ತಾರೆ. ಹೊರಗಿಂದ ಬರುವವರು ಮಂಗಳೂರಿನಲ್ಲಿರುವಂಥ ಬಂದರುಗಳು, ಇತರ ದೇಶಗಳ ಸಂಬಂಧಗಳು ಇವುಗಳನ್ನೆಲ್ಲ ನೋಡಿಕೊಂಡು ಬಹಳ ಖುಷಿ ಪಡ್ತಾರೆ. ಹಾಗಾಗಿ ಈ ಮಂಗಳೂರು ಎನ್ನುವಂಥದ್ದು ಬಹಳ ಸಮೃದ್ಧ. ಬೆಂಗಳೂರನ್ನ ಹೊರತುಪಡಿಸಿದರೆ ಇದೊಂದು ಫ್ಯಾಷನ್ ಲೋಕವೂ ಕೂಡ ಹೌದು. ಇದೆಲ್ಲವೂ ಇದೆ ಈ ಮಂಗಳೂರಿನ ಒಳಗಡೆ ಎನ್ನುವಂಥದ್ದು ಈ ಚಿಕ್ಕದಾದಂಥ ಮಂಗಳೂರಿಗೆ ಸಿಕ್ಕಂಥ ಒಂದು ದೊಡ್ಡ ಸಮರ್ಥನೆ. ನನ್ನ ಪ್ರಶ್ನೆ ಈ ಥರ ಇದೆ, ಈ ಮಂಗಳೂರು ಒಳಗಡೆ ಇರತಕ್ಕಂಥ ನಮಗೆ ನಮ್ಮನ್ನಾಳುವಂಥ ಭಾಷೆ ಯಾವುದು? ಕನ್ನಡ ಇಲ್ಲಿ ನಿರ್ಣಾಯಕವೇ, ಇಂಗ್ಲೀಷ್ ನಿರ್ಣಾಯಕವೇ ಎನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಈ ಚರ್ಚೆಯನ್ನು ಇಟ್ಟುಕೊಳ್ಳುವಂಥದ್ದು ಅಗತ್ಯ ಅಂತ ನನಗನ್ನಿಸ್ತದೆ. ಇಲ್ಲಿ ನಮ್ಮ ಇತರ ಭಾಷೆಗಳಿವೆ. ನಮ್ಮದು ತುಳುನಾಡು, ನಾವು ತುಳುನಾಡು ಅಂತಲೇ ಹೆಮ್ಮೆ ಪಟ್ಟುಕೊಳ್ಳುವಂಥವರು. ನಾವು ಯಾವತ್ತೂ ಕೂಡ ನಮ್ಮ ತುಳುವನ್ನು ನಮ್ಮ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎನ್ನುವುದಾಗಿ ಹಕ್ಕೊತ್ತಾಯ ಮಾಡುವಂಥವರು. ಅದನ್ನು ನಾವು ಕನ್ನಡಿಗರಾಗಿದ್ದು ಕೂಡ ದೃಢವಾಗಿ ಹೇಳುವಂಥವರು. ಅದೆಲ್ಲ ಸರಿಯೇ, ಆದರೆ ಇಲ್ಲಿ ನಮ್ಮನ್ನು ಆಳುವ ಭಾಷೆ ಒಂದಿದೆಯಲ್ಲ, ಅದು ಯಾವ ಭಾಷೆ? ಇದರ ಬಗ್ಗೆ ನಾವು ಸದಾ ಚರ್ಚೆ ಮಾಡ್ತಾ ಇರಬೇಕು ಎನ್ನುವುದು ನನ್ನ ಅಂಬೋಣ. ಯಾಕಂದರೆ ನಮಗೆ ಸರಿಯಾದಂಥ ಒಂದು ನೆಲೆಗಟ್ಟು ಸಿಕ್ಕುವವರೆಗೆ ನಾವು ಈ ಚರ್ಚೆಯನ್ನು ಬಿಡಬಾರ್ದು. ನಾವೆಲ್ಲ ಈಗ ಇಂಗ್ಲೀಷ್ನ ವ್ಯಾಮೋಹದಲ್ಲಿ ಇದ್ದೇವೆ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಆ ವ್ಯಾಮೋಹದಿಂದ ಹೇಗೆ ನಾವು ನಮ್ಮ ಕನ್ನಡದ ಒಳಗಡೆ ಸುಳಿಬೇಕು ಎನ್ನುವಂಥದ್ದು ನನ್ನ ಇವತ್ತಿನ ಚರ್ಚೆಯ ಮುಖ್ಯ ಸೂತ್ರ, ಮುಖ್ಯ ಸಾರಾಂಶ. ನಮ್ಮಲ್ಲಿ ದಿನಪತ್ರಿಕೆಗಳಿವೆ. ಬೆಳಗ್ಗೆದ್ದರೆ ನಾವು ನಮ್ಮ ಪತ್ರಿಕೆಗಳನ್ನು ನೋಡಿಕೊಂಡೇ ನಾವು ದಿನವನ್ನು ಬೆಳಗು ಮಾಡುವಂಥದ್ದು. ಬೆಳಗಿನ ಎಲ್ಲ ಕೆಲಸಗಳಿಗೂ ಕೂಡ ಪತ್ರಿಕೆ ನಮ್ಮ ಸಂಗಾತಿ. ಹಾಗೆಯೇ ನಮ್ಮ ಜೊತೆಗೆ ಇರುವಂಥ ಅನೇಕ ಮಾಧ್ಯಮಗಳು, ರೇಡಿಯೋದಂಥದ್ದು ಅಥವಾ FM ಚಾನಲ್ಗಳಂಥದ್ದು, ಇವುಗಳೆಲ್ಲವೂ ಕೂಡ ನಮಗೆ ಕನ್ನಡದಲ್ಲಿ ಅನೇಕ ಸಂಗತಿಗಳನ್ನು ಕೊಡ್ತವೆ. ಮತ್ತು ಕನ್ನಡದಲ್ಲಿ ನಮ್ಮ ಕನ್ನಡವನ್ನು FM ಚಾನಲ್ ಇತ್ಯಾದಿಗಳ ಕನ್ನಡವನ್ನು ಕೆಲವೊಮ್ಮೆ ಜನಗಳು ಅಯ್ಯೋ ಇದು ಒಂದು ಕನ್ನಡವೇ ಅಂತ ಕೇಳಿದ್ದುಂಟು. ಹೌದು, ಆದರೆ ಅವನ್ನೆಲ್ಲ ಈಗ ತಕ್ಕ ಮಟ್ಟಿಗೆ ಅವರು ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಶುದ್ಧವಾದಂಥ ಕನ್ನಡದಲ್ಲಿ ಮಾತಾಡುವಂಥ ಪ್ರಯತ್ನ ಪಡ್ತಾರೆ. ಅದಲ್ಲದೆ ನಮ್ಮ ಈ ಚಾನಲ್ಗಳೆಲ್ಲ ತುಳು ಮತ್ತು ಕೊಂಕಣಿ ಇತ್ಯಾದಿ ಭಾಷೆಗಳಿಗೂ ಕೂಡ ಅವಕಾಶವನ್ನು ಕೊಡುತ್ತಾ, ಬ್ಯಾರಿ ಭಾಷೆ ಇತ್ಯಾದಿ ಭಾಷೆಗಳಿಗೂ ಕೂಡ ಅವಕಾಶವನ್ನು ಕೊಡುತ್ತಾ ಎಲ್ಲ ಭಾಷೆಗಳ ಒಂದು ಸಮನ್ವಯವನ್ನು ಸ್ಥಾಪಿಸುವುದಕ್ಕೆ ಈ ಮಾಧ್ಯಮಗಳಿಗೆ ಸಾಧ್ಯ ಆಗಿದೆ. ಹಾಗಾಗಿ ಈ ಮಾಧ್ಯಮಗಳನ್ನು ನಾನು ಪ್ರೀತಿಯಿಂದ ಗೌರವಿಸ್ತೇನೆ, ಆಧರಿಸ್ತೇನೆ. ಆದರೆ ಅದರ ಜೊತೆಗೆ ನಮ್ಮ ಮನೆ ಒಳಗಡೆ ಇದ್ದು ನಮಗೆ ನಮ್ಮ ಕುರಿತಾಗಿಯೇ ಒಂದು ಷಡ್ಯಂತ್ರ ಬಯಸುವಂತಹ ಒಂದು ಭಾಷೆ ನಮ್ಮ ಜೊತೆಗಿರುವಂಥದ್ದು ಅದು ಇಂಗ್ಲೀಷ್ ಅಂತ ಹೇಳುವುದಕ್ಕೆ ನನಗೆ ಯಾವ ಬೇಜಾರು ಇಲ್ಲ. ಇಂಗ್ಲೀಷ್ನ ಬಗ್ಗೆ ನಾನು ದ್ವೇಷಿ ಅಲ್ಲವೇ ಅಲ್ಲ, ಅದನ್ನು ಮೊದಲಿಗೆ ನಾನು ಸ್ಪಷ್ಟಪಡಿಸ್ತೇನೆ. ಆದರೆ ನಮ್ಮ ಮನೆಗೆ ಕನ್ನಡ ಪತ್ರಿಕೆಗಳು ಬರ್ತಾ ಇದ್ದವು ಬಹಳ ವರ್ಷಗಳ ಹಿಂದೆ. ಕನ್ನಡ ಪತ್ರಿಕೆಗಳೇ ಬರ್ತಾ ಇದ್ದವು, ಅವು ಮಾತ್ರ ಬರ್ತಾ ಇದ್ದವು. ಆದರೆ ನಿಧಾನವಾಗಿ ನಮ್ಮ ಮಕ್ಕಳಿಗೆ ಬೇಕು, ಅವರ ನಾಳೆಗಳಿಗೆ ಇಂಗ್ಲೀಷ್ ಅಗತ್ಯ ಅಂತ ಭಾವಿಸಿಕೊಂಡು ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಂಥ ಕನ್ನಡ ಪತ್ರಿಕೆಯನ್ನು ನಾವು ನಿಲ್ಲಿಸಿ ಇಂಗ್ಲೀಷ್ ಪತ್ರಿಕೆಗೆ ನಾವು ಹೋದೆವು. ಅದಷ್ಟೇ ಅಲ್ಲ, ಮನೆಯೊಳಗಡೆ ನಿಧಾನವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಶುರು ಮಾಡಿದ್ದೆವು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಕೆಲವು ಮಕ್ಕಳನ್ನು ಕೇಳಿದರೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿದರೆ ಅವುಗಳು ಇಂಗ್ಲೀಷ್ ಅಂತ ಹೇಳುವಷ್ಟರ ಮಟ್ಟಿಗೆ ಮುಂದುವರಿದವು. ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ನಮ್ಮ ಕಣ್ಣಿನಲ್ಲಿ, ನಮ್ಮ ಆಯುಷ್ಕಾಲದಲ್ಲಿ. ಇದು ಸರಿಯೇ? ಹೀಗಾಗುವುದು ಸರಿಯೇ? ನಮ್ಮ ಕ್ಷೇತ್ರಕ್ಕೆ ಈ ಕನ್ನಡ, ದಕ್ಷಿಣ ಪುರಾಣಿಕರು ಹೇಳಿದಾಗೆ ದಕ್ಷಿಣ ಕನ್ನಡ ಎನ್ನುವಂಥ ಪದವನ್ನು ನಾವು ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಕನ್ನಡ ಎಲ್ಲಿ ಹೋಗ್ತದೆ ಆಗ? ನಾವೇನು ಮಾಡ್ತೇವೆ, ಮನೆಯಲ್ಲಿಯೇ ಕನ್ನಡವನ್ನು ಕಡೆಗಣಿಸಲಾಗುವಂಥ ಒಂದು ಸ್ಥಿತಿ ಬರುವಂಥದ್ದು ಕನ್ನಡದ ದುರಂತ ಅಂತ ನಾವು ತಿಳ್ಕೊಳ್ಬೇಕು. ನಾವು ನಮ್ಮ ಮಕ್ಕಳನ್ನು ಯಾರಿಗಾಗಿ ಸಿದ್ಧಪಡಿಸ್ತಾ ಇದ್ದೇವೆ? ನನಗೆ ಸಂಶಯ, ನಾವು ನಮ್ಮ ಮಕ್ಕಳನ್ನು ನಮಗಾಗಿ ಸಿದ್ಧಪಡಿಸ್ತಾ ಇಲ್ಲ. ಅವರ ನಾಳೆಗಳು ನಮ್ಮ ಕಣ್ಣ ಮುಂದೆ ಜರುಗಬೇಕು ಎನ್ನುವಂಥ ಒಂದು ಆಸೆ ನಮ್ಮಲ್ಲಿ ಇಲ್ಲದ ಹಾಗಿದೆ. ನಾವು ನಮ್ಮ ಮಕ್ಕಳು ಹುಟ್ಟುವಾಗಲೇ ಅವರನ್ನು ವಿದೇಶಕ್ಕಾಗಿಯೇ ತಯಾರು ಮಾಡ್ತಾ ಇದ್ದೇವೆ. ನಾಳೆ ಅವರು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಆ ದೇಶಕ್ಕೆ ಹೋಗಬೇಕು, ಅಲ್ಲಿ ಇಂಗ್ಲೀಷ್ ಕಲಿಬೇಕು, ಅಲ್ಲಿ ದೊಡ್ಡ ಉದ್ಯೋಗದಲ್ಲಿರಬೇಕು ಇತ್ಯಾದಿಗಳೇ ಹೊರತು ನಮ್ಮ ಕಣ್ಣ ಮುಂದೆ ನಮ್ಮ ಮಕ್ಕಳು ಯಾಕೆ ಇರಬಾರ್ದು?
ಈ ಪ್ರಶ್ನೆ ಕೇಳಿದರೆ ಕೆಲವರು ಇದು ಸಿಲ್ಲಿ ಅಂತ ಹೇಳ್ಬೋದು, ಇದು ಏನಿದೆ ಈಗ ನೀವು ಹೀಗೆ ಮಾತಾಡ್ತೀರಿ. ನಮ್ಮ ಮಕ್ಕಳು ಹೋಗಬೇಕಪ್ಪ, ನಮಗೆ ಗೌರವ ತರ್ತಾರೆ. ಅವರು ವಿದೇಶದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸ್ತಾರೆ, ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಇದೆಲ್ಲ ನಮಗೆ ಹೆಮ್ಮೆ ಅಂತ ಹೇಳುವವರೇ ನಮ್ಮ ನಡುವೆ ಇರುವಂಥದ್ದು. ನಾವು ಮರುವಿಮರ್ಶೆ ಮಾಡಿಕೊಳ್ಬೇಕು ನಮ್ಮ ಮಾತುಗಳನ್ನು. ಹೌದು, ಖ್ಯಾತ ತತ್ವಚಿಂತಕ ಖಲೀಲ್ ಗಿಬ್ರಾನ್ ಹೇಳಿದ್ದಾನೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ಲ, ಅವರು ಬಂದಿರಬಹುದು ನಿಮ್ಮ ಮೂಲಕ, ಆದರೆ ನಿಮ್ಮವರೇ ಅಲ್ಲ ಅಂತ. ಈ ಮಾತನ್ನು ಬಹಳ ಮಂದಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಏನು ತತ್ವಚಿಂತಕ ಖಲೀಲ್ ಗಿಬ್ರಾನ್ ಹೇಳಿದಂಥ ಮಾತದು. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ಲ. ಹಾಗಿರುವಾಗ ಯಾರ ಮಕ್ಕಳು ಅಲ್ವೇ? ನಾವು ಅವನನ್ನು ಪ್ರಶ್ನೆ ಮಾಡಬೇಡ್ವೆ? ನಾವು ಅದನ್ನು ಒಪ್ಪಿಕೊಂಡು ನಮ್ಮ ಮಕ್ಕಳು ಮಾತು ಬಂದರೆ ಅವರು ಫಾರಿನ್ಗೆ ಹೊರಟು ನಿಂತಾಗ ಯಾರಾದರೂ ಕೇಳ್ತಾರೆ, ಯಾವುದಾ ಹೋಗೋದು ಅವರು? ಅವರ ಬದುಕಲ್ವಾ? ನಮ್ಮನ್ನು ಕಾದ್ಕೊಂಡು ಅವರು ಕೂತ್ಕೊಳ್ಬೇಕಾ? ಈ ಮಾತನಾಡ್ತಾರೆ. ಸಾಮಾನ್ಯವಾಗಿ ಆಡುವಂಥ ಮಾತಿದು. ಹೌದು, ಆದರೆ ನಾವು ನಮ್ಮ ಮಕ್ಕಳನ್ನು ಇಷ್ಟು ಚೆನ್ನಾಗಿ ಸಾಕಿ ಸಲಹಿ ಎಲ್ಲವೂ ಆದ ಬಳಿಕ ಅವರು ವಿದೇಶಕ್ಕೆ ಹೋಗ್ತಾರೆ. ಹೋದವರು ವರ್ಷಕ್ಕೋ 2 ವರ್ಷಕ್ಕೋ ವಿದೇಶಿಗಳಂತೆ ಅವರು ನಮ್ಮ ಮಕ್ಕಳಾಗಿ ಬರುವುದಿಲ್ಲ, ಅವರು ಅತಿಥಿಗಳಾಗಿ ಬರ್ತಾರೆ ನಮ್ಮನೆಗೆ. ಅಥವಾ ನಮ್ಮ ಹೆತ್ತವರಿಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಡ್ತಾರೆ, ಈ ಒಂದು ದೊಡ್ಡ ಬಂಗ್ಲವನ್ನು ಕಟ್ಟಿಕೊಟ್ಟು ಆ ಬಂಗ್ಲಾದಲ್ಲಿ ಭೂತಗಳ ಹಾಗೆ ಅಪ್ಪನೋ ಅಮ್ಮನೋ ಯಾರಾದರೂ ಇರ್ತಾರೆ ಆ ಮನೆ ಒಳಗಡೆ. ಎಂಥ ದುರಂತ ನೋಡಿ. ವಯಸ್ಸಾಗ್ತಾ ಇದ್ದ ಹಾಗೆ ನಮ್ಮ ತಂದೆ ತಾಯಿಗಳನ್ನು ನೋಡುವುದಕ್ಕೆ ಯಾರಿದ್ದಾರೆ ಇಲ್ಲಿ? ಇದು ಈ ಮಂಗಳೂರಿಗೆ ಬಹಳ ಮುಖ್ಯವಾಗಿ ಸಂಬಂಧಪಡುವಂಥದ್ದು. ನಮ್ಮ ತಂದೆ ತಾಯಿಗಳ ಜೊತೆ ಯಾರಿದ್ದಾರೆ? ಅವರ ಮಾನಸಿಕ ಸ್ಥಿತಿಯನ್ನು ಯಾರಾದರೂ ಗಮನಿಸ್ತಾರಾ? ಪಾಪ ಅವರು ತಂದೆಗೆ ಸೌಖ್ಯ ತಾಯಿ, ಅಪ್ಪನಿಗೆ ಸೌಖ್ಯ ಇಲ್ದಿದ್ರೆ ಅಮ್ಮನಿಗೆ ಸೌಖ್ಯ ಇಲ್ದಿದ್ರೆ ಅಪ್ಪ, ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಮಾಡ್ತಾರೆ. ಆದರೆ ಅವರೊಳಗೆ ಹೇಳ್ಕೊಳ್ಳೋದಕ್ಕೆ ಅವರು ಎಲ್ಲಿದ್ದಾರೆ? ಜರ್ಮನಿಯಲ್ಲಿದ್ದಾರೆ. ಅವರೆಲ್ಲಿದ್ದಾರೆ? ಈ ಮಗ ಎಲ್ಲಿದ್ದಾನೆ? ದೊಡ್ಡ ಮಗಳು ಅಮೇರಿಕಾದಲ್ಲಿ, ಸಣ್ಣ ಮಗಳು ಆಸ್ಟ್ರೇಲಿಯಾದಲ್ಲಿ, ಮತ್ತು 3ನೇವಳು ಅವಳು ಇಂಗ್ಲೆಂಡ್ನಲ್ಲಿ ಈಗ ಹೋದಷ್ಟೇ. ಮತ್ತು ನೀವೆಲ್ಲಿ? ನಾವಿಲ್ಲಿ. ಈ ಹಿರಿಯರಿಗೆ, ಈ ಹೆತ್ತವರಿಗೆ ಉಂಟಾಗುವಂಥ ಮಾನಸಿಕ ಹಿಂಸೆ, ಖಿನ್ನತೆ ಇವುಗಳನ್ನು ಯಾರಾದರೂ ಗಮನಿಸ್ತಾರೋ ವಯಸ್ಕಾಲದಲ್ಲಿ? ಕೊನೆ ಪಕ್ಷ ನಮ್ಮ ಮಕ್ಕಳು ಅಲ್ಲಿಂದ, ಇದೆಲ್ಲ ಜಾಗತೀಕರಣದ, ಇದೆಲ್ಲ ಯುರೋಪಿನ ಒಂದು ಸಂಸ್ಕಾರ. ಇದು ನಾವು ಈ ಸಂಸ್ಕಾರದವರಲ್ಲ. ಇದ್ದಂಥ ಸಂಸ್ಕಾರ ಕೂಡು ಕುಟುಂಬದ ಸಂಸ್ಕಾರ. ನಾವೆಲ್ಲ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ 100 ಗಟ್ಟಲೆ ಜನ ಇದ್ದವರು ಒಟ್ಟೊಟ್ಟಿಗೆ. ಅಂಥವ್ರು ನಾವು ವಿಭಾಗ ಆಗಿದ್ದೇವೆ, ಪರವಾಗಿಲ್ಲ, ನಮ್ಮ ಅನುಕೂಲಕ್ಕೆ ಬೇರೆ ಬೇರೆ ಕಡೆಯಲ್ಲಿ ನಾವು ವಾಸ ಮಾಡ್ತೇವೆ, ಇರಲಿ. ಆದರೆ ಏನೋ ಒಂದು ಕಷ್ಟ ಕಾಲಕ್ಕೆ ಅಲ್ಲಿಂದ ಬರ್ತಾನಲ್ಲ, ಬೆಂಗಳೂರಿಂದ ಓಡ್ಕೊಂಡು ಬರ್ತಾನಲ್ಲ, ಡೆಲ್ಲಿಯಿಂದ ಓಡ್ಕೊಂಡು ಬರ್ದಾಗ 2 ಗಂಟೆಯಲ್ಲಿ ಕೆಲಸ ಆಗುತ್ತಲ್ಲ, ಬಂದು ಬಿಡ್ತಾರಲ್ಲ. ಇದು ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಅಂದರೆ ಅಲ್ಲಿಂದ ನಾವು ದುಡಿಯುವುದು ಇನ್ನೊಬ್ಬರಿಗಾಗಿ ಅಲ್ಲ, ಇನ್ನೊಂದು ಸರ್ಕಾರಕ್ಕಾಗಿ, ಇನ್ನೊಂದು ದೇಶಕ್ಕಾಗಿ ನಾವು ದುಡಿಯೋದು. ನಮ್ಮ ದೇಶ ಪ್ರೇಮ ಇತ್ಯಾದಿಗಳೆಲ್ಲ ಸತ್ತೇ ಹೋದವು. ನಮ್ಮ ಕನ್ನಡ ನಾಡು, ಈ ಮಣ್ಣು, ಇದನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ ಹೇಗಾದರೂ ಮನಸ್ಸು ಬರ್ತದೆ ನಮ್ಮ ಮಕ್ಕಳಿಗೆ, ಮತ್ತು ಇವರನ್ನೆಲ್ಲ ಕಳಿಸುವುದಕ್ಕೆ ಹೇಗಾದರೂ ಮನಸ್ಸು ಬರ್ತದೆ ನಮ್ಮ ಹಿರಿಯರಿಗೆ, ನಮ್ಮ ಹೆತ್ತವರಿಗೆ. ಈ ಒಂದು ಆಲೋಚನೆಯನ್ನು ನಾವು ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ದೊಡ್ಡ ಬ್ರೈನ್ ಡ್ರೈನ್ ಉಂಟಾಗುತ್ತೆ. ಬ್ರೈನ್ ಡ್ರೈನ್ ಆಗುತ್ತೆ. ನಮ್ಮಲ್ಲಿ ಯಾರೂ ಇಲ್ಲ, ಬುದ್ಧಿವಂತರು ಎಲ್ಲ ವಿದೇಶಕ್ಕೆ ನಾವು ರವಾನೆ ಮಾಡ್ತೇವೆ. ಅವರು ವಿದೇಶದ ಸೊತ್ತು, ಬುದ್ಧಿವಂತ ಮಕ್ಕಳು ನಮ್ಮದೇ ಮಕ್ಕಳು. ನಾವು ಸಾಕಿ ಹುಟ್ಟಿಯಾದ ನಂತರ ವಿದ್ಯಾಭ್ಯಾಸ ಅದು ಇದೆಲ್ಲ ಕೊಟ್ಟು ರೆಡಿ ಮಾಡಿ ನಾವು ತೆಗೆದು ಅಲ್ಲಿ ಕಳಿಸ್ಬಿಡ್ತೇವೆ. ಯಾಕಾದರೂ ಈಗಿನ ಕಾಲಘಟ್ಟದಲ್ಲಿ ಭಾರತದ ಒಳಗಡೆ ಇಲ್ಲದ್ದೇನು ಎನ್ನುವಂಥ ಒಂದು ಪ್ರಶ್ನೆ ಸಕಲವೂ ಇಲ್ಲಿದೆ. ಬಹುಶಃ ವಿದೇಶಕ್ಕೆ ಒಮ್ಮೆ ಹೋದರೆ, ನಾವು ಸಾಕಷ್ಟು ಬಾರಿ ವಿದೇಶಗಳನ್ನು ನೋಡಿದವರೇ ನಮ್ಮಲ್ಲಿ ಹೆಚ್ಚಿನವರು ಇರೋದರಿಂದ, ಹೋದಾಗ ಅದೊಂದು ಸ್ವರ್ಗ. ಅಲ್ಲಿ ಜನಸಂಖ್ಯೆ ಕಡಿಮೆ, ಇಲ್ಲಿ ಗೊಂದಲಗಳಿಲ್ಲ, ಇದೆಲ್ಲ ಬೇಕಾದಷ್ಟು ವಾಹನ ಇತ್ಯಾದಿಗಳ ಸೌಕರ್ಯಗಳು ಎಲ್ಲ ಇವೆ. ನೋಡಿದ್ರೇ ಆಹಾ ಎಂಥ ಪ್ರಕೃತಿ ಸೌಂದರ್ಯ ಇತ್ಯಾದಿ. ಸ್ವರ್ಗ ಅಂತ ಹೇಳಿದರೆ ಬಹುಶಃ ಇದೇ ಇರ್ಬೋದು, ಹೀಗೆಲ್ಲ ನಾವು ಭಾವಿಸಿಬಿಡ್ತೇವೆ. ಮತ್ತು ಅಲ್ಲೇ ನೆಲೆಯೂರುವುದಕ್ಕೆ ನಮಗೆ ಇಷ್ಟ ಆಗ್ತದೆ. ಒಮ್ಮೆ ನೀವು ನಿಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸ್ಕೊಟ್ರ ಅಲ್ಲಿಗೆ ಕತೆ ಮುಗಿಯಿತು ಅಂತ ಲೆಕ್ಕ. ಅದನ್ನು ನಾವು ಮತ್ತೆ ಆಲೋಚನೆ ಮಾಡಿ ಏನೇನೂ ಪ್ರಯೋಜನ ಇಲ್ಲ. ನಾವಿಲ್ಲಿ ಜೊತೆಗೆ ಬಾಳೋಣ, ಇಲ್ಲಿ ಎಲ್ಲವೂ ಇದೆ. ಅಲ್ಲ, BBM ಕಲಿಸಿಬಿಟ್ಟು, ನಮ್ಮ ಎಲೋಷಿಯಸ್ ಕಾಲೇಜಿನ ಒಳಗಡೆ BBM ಕಲಿಸಿಬಿಟ್ಟು ಅವನನ್ನು ನೆಟ್ಟಗೆ MBA ಕಲೀಲಿಕ್ಕೆ ಅಮೇರಿಕಕ್ಕೆ ಕಳಿಸ್ತಾರಲ್ಲ, ಏನರ್ಥ ಇದಕ್ಕೆ?
ಯಾಕೆ ಅಮೇರಿಕಕ್ಕೆ ಅವನನ್ನು ಕಳಿಸ್ಬೇಕು? ನಮ್ಮಲ್ಲಿ MBA ಇಲ್ವೇ? ನಮ್ಮ ಹತ್ರ ಮಾತಾಡುವಾಗ ಹೆತ್ತವ್ರು ಹೇಳ್ತಾರೆ, ಅದು ಅಮೇರಿಕಾದ ದೇಶದಲ್ಲಿ ಇರುವಂಥ, ಜಗತ್ತಿನಲ್ಲಿ ಇರುವಂಥ ಭಾಳ ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ನನ್ನ ಮಗ ಕಲಿತಿದ್ದಾನೆ. ಇದನ್ನು ಫೂಲಿಶ್ ಅಂತ ಕರಿಬೇಕು ನಾವು. ಇದಕ್ಕೆ ಅರ್ಥವೇ ಇಲ್ಲ. ಎಲ್ಲೇ ಕಲೀಲಿ ಎನ್ನುವುದು, ಎಲ್ಲಿ ಕಲಿತಾನೆ ಎನ್ನುವುದು ಮುಖ್ಯ ಅಲ್ವೇ ಇಲ್ಲ. ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತವ್ರು. ನಾವು ಏನಾಗಿದ್ದೇವೆ? ನಮಗೇನು ಕೊರತೆಯಾಗಿದೆ? ಪ್ರೊಫೆಸರ್ ರೈ ಅವ್ರನ್ನ ಕೇಳೋಣ ನಾವು. ನೀವು ದೊಡ್ಡ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ನೀವು ಕಲಿತವರ ಅಂತ ಅಲ್ಲ. ಅವರು ನಮ್ಮ ನಾಡಿಗೆ ಕೀರ್ತಿ ತಂದವರು. ಇಂಗ್ಲೀಷ್ ಮೀಡಿಯಮ್ ಎನ್ನುವಂಥದ್ದೇ ಬಹಳ ದೊಡ್ಡ, ಪುರಾಣಿಕರು ಕ್ಷಮಿಸಬೇಕು, ನಾನು ಸ್ವಲ್ಪ ಓರೇ ಮಾತಾಡ್ತಾ ಇದ್ದೇನೆ ಅಂತ. ಇಂಗ್ಲೀಷ್ ಮಾಧ್ಯಮ ಇದೆಯಲ್ಲ, ಇದು ಆರ್ಥಿಕವಾಗಿ ನಮಗೆ ಬಹಳ ದೊಡ್ಡ ಪೆಟ್ಟು ಕೊಟ್ಟ ಮಾಧ್ಯಮ ಇದು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಕನ್ನಡ ಕಲಿಯುವಾಗ ನಮಗೆ ದುಡ್ಡು ಖರ್ಚಾಗ್ತಿರಲಿಲ್ಲ. ನಾವು ಲೆಕ್ಕದ ನಾವೆಲ್ಲ MA ಕಲಿಯುವಾಗ, MAವರೆಗೆ ಹೋದಾಗ PhD ಮಾಡೋ ಏನು ಖರ್ಚು ಮಾಡಿದ್ದೇವೆ ನಾವು? ನಮಗೆ ನೆನಪಿನ ಒಂದು 500 ರೂಪಾಯಿ ಹೀಗೆಲ್ಲ ಖರ್ಚು ಮಾಡಿರ್ಬೋದು. ಈಗ ನಮ್ಮ ಹೆತ್ತವರು ನೋಡಿ, ಅಮೇರಿಕಕ್ಕೆ ಕಳಿಸ್ಲಿಕ್ಕೆ ಅವರಲ್ಲಿದ್ದಂಥ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಾಶ. ಅವರ ಮನೆಗಳನ್ನು ಅಡವಿಟ್ಟು, ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ಬೇಕಲ್ಲ, ಅಡವಿಟ್ಟು ಅವ್ರನ್ನ ಅಮೇರಿಕ ಕಳಿಸೋದು. ಯಾವ ಗತಿಗೇಡಿಗೆ ನಾವು ನಮ್ಮ ಮಕ್ಕಳನ್ನು, ನಮ್ಮ ಇರುವ ಸೊತ್ತನ್ನೆಲ್ಲ ಬ್ಯಾಂಕಿನಲ್ಲಿ ಅಡವಿಟ್ಟು ನಾಶವಾಗಿ ಹೋಗಿ ನಾವು ನಮ್ಮ ಮಕ್ಕಳನ್ನು ನಾವು ವಿದೇಶಕ್ಕೆ ಕಳಿಸ್ತೇವೆ. ಆ ರಕ್ತ ಸಂಬಂಧ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲಲ್ಲ ನಮ್ಮ ಮಂದಿ. TV ಎದುರುಗಡೆ ಇಟ್ಟು, ಮಾನಿಟ್ರನ್ನು, ಲ್ಯಾಪ್ಟಾಪಿನ ಮಾನಿಟ್ರ್ ಎದುರುಗಡೆ ಇಟ್ಟು ಅದರಲ್ಲಿ ಬರುವಂಥ ಸ್ಕೈಪಿನ ಚಿತ್ರ ನೋಡಿ ಅವುಗಳನ್ನು, ಅದರ ಮಾನಿಟ್ರನ್ನು ಹೀಗೆ ಮುಟ್ಟಿ ನನ್ನ ಮಗ, ನನ್ನ ಮೊಮ್ಮಗ ನನ್ನ ಮೊಮ್ಮಗ ಅಂತ ಹೇಳಿಕೊಳ್ಬೇಕೇ ಹೊರತು ಅವರ ಸ್ಪರ್ಶ ಸುಖ ನಮಗೆ ಎಲ್ಲಿ ಸಿಗ್ತದೆ? ಅವ್ರನ್ನೊಂದು ಮುಟ್ಟಬೇಕಲ್ಲ ನಾವು. ಮಾನಿಟ್ರಲ್ಲಿ ಮುಟ್ಟೋದ ನಾವು? ಆ ಸ್ಪರ್ಶ ಸುಖ ನಮಗೆ ಎಲ್ಲಿ? ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮಕ್ಕಳನ್ನೆಲ್ಲ ಪೂರ್ತಿಯಾಗಿ ವಿದೇಶಕ್ಕೆ ಅಟ್ಟಿ. ಆದ್ದರಿಂದ ದಯವಿಟ್ಟು ಮಂಗಳೂರಿಗರೇ, ಕನ್ನಡಿಗರೇ, ತುಳುವರೇ, ನಮ್ಮ ಮಕ್ಕಳನ್ನು ನಾವು ವಿದೇಶಕ್ಕಾಗಿ ತಯಾರು ಮಾಡುವುದು ಬೇಡ. ಅದನ್ನು ನಾನು ನಿಲ್ಲಿಸೋಣ. ನಮ್ಮ ಮಕ್ಕಳು ನಮಗಾಗಿ ಇರಲಿ, ನಾವು ಅವರಿಗಾಗಿ, ಮತ್ತು ಅವರು ನಮ್ಮ ಕೊನೆ ಕಡೆಗಾಲದಲ್ಲಿ ನಮಗಾಗಿ ಇರಲಿ. ಅವರು ಸಮಯದ ಸೂಚನೆ ಕೊಟ್ಟುಬಿಡಿ, ನಾನು ಮುಗಿಸ್ತೇನೆ. ನಿಮ್ಮನ್ನು ಹೆಚ್ಚು ತ್ರಾಸಕ್ಕೆ ಒಡ್ಡುವುದಿಲ್ಲ. ಇಂದೀಗ ನಮ್ಮ ಭಾಷೆಗೆ ಗೌರವ ಸಿಕ್ಕಲಿಕ್ಕೆ ಶುರುವಾಗಿದೆ. ಆ ಗೌರವ ಸಿಗಬೇಕು ಎನ್ನುವಂಥ ಪ್ರಯತ್ನ ನಡೀತಾ ಇದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನ್ಯೂ ಎಜುಕೇಷನ್ ಪಾಲಿಸಿ ಒಳಗಡೆ ನಮ್ಮ ಮಾತೃಭಾಷೆಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮುಖ್ಯವನ್ನು ಕೊಡಬೇಕು ಅಂತ ರಾಷ್ಟ್ರವೇ ತೀರ್ಮಾನ ಮಾಡಿಬಿಟ್ಟಿದೆ. ಹಾಗಾಗಿ ನೋಡಿ, ಕೆಲವು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ಹಿಂದಿಯಲ್ಲಿಯೇ ಮೆಡಿಸಿನ್ ಕಲೀಲಿಕ್ಕೆ ಶುರು ಮಾಡಿದರೆ ಈಗ ಈ ತಿಂಗಳಲ್ಲಿ. ನಮಗೆ ಮೆಡಿಸಿನ್ ಕಲೀಲಿಕ್ಕೆ ಇಂಗ್ಲೀಷೇ ಬೇಕಾಗಿಲ್ಲ. ಈಗ ಜಗತ್ತಿನಲ್ಲಿ ಶಕ್ತವಾದಂಥ ಅನೇಕ ರಾಷ್ಟ್ರಗಳು ಅವರವರ ಮಾತೃಭಾಷೆಯಲ್ಲೇ, ನೀವು ಜರ್ಮನಿಗೆ ಹೋಗಿ, ಅಥವಾ ನೀವು ರಷ್ಯಾಕ್ಕೆ ಹೋಗಿ, ನೀವು ಜಪಾನಿಗೆ ಹೋಗಿ, ಯಾವುದೇ ಅಲ್ಲಿ ಹೋಗಿ, ನಾವು ಉಕ್ರೇನಿಗೆ ಹೋಗಿ, ಅಲ್ಲೆಲ್ಲ ಹೋಗಿ ನಾವು ಇದು ಮೆಡಿಸಿನ್ ಕಲಿತೇವೆ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ? ಮೊದಲ 1 ವರ್ಷ ಅವರ ಭಾಷೆಯನ್ನು ಕಲಿಸ್ತಾರೆ. ಅದು ಕಲಿತಾದ ಬಳಿಕವೇ ಅವರು ಮೆಡಿಸಿನ್ ಕಲಿಬೋದಷ್ಟೇ. ಅಂದರೆ ಅವರವರ ರಾಷ್ಟ್ರೀಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಯಾವುದೋ ಇದೆ, ಆ ಭಾಷೆಯನ್ನು, ರಾಜ್ಯ ಭಾಷೆ, ಆ ಭಾಷೆಯನ್ನು ಅವರು ಮೊದಲು ಅಧ್ಯಯನ ಮಾಡಿ ಆ ಭಾಷೆಯಲ್ಲೇ ಮೆಡಿಸಿನ್ ಕಲಿಬೇಕು ಅಲ್ವೇ? ನಮಗೆ ಯಾಕೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ? ಉತ್ತರ ಪ್ರದೇಶವರು ಶುರು ಮಾಡಿದಾರಲ್ಲ, ಹಿಂದಿಯಲ್ಲಿ ಮೆಡಿಸಿನ್ ಕಲಿಬಹುದು. ಯಾರಾದರೂ ವಿದೇಶಿಯರು ಬಂದು ಇಲ್ಲಿ ಕಲಿತಾರಂತಿದ್ದರೆ ಮೊದಲು 1 ವರ್ಷ ಹಿಂದಿ ಕಲಿಬೇಕು ಅಲ್ಲಿ, ಆಮೇಲೆ ಅವರು ಹಿಂದಿಯಲ್ಲೇ ಮೆಡಿಸಿನ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ನಾವು ರಾಜ್ಯಾಧ್ಯಕ್ಷರಿದ್ದರೆ ಅವರ ಜೊತೆ ಗಟ್ಟಿಯಾಗಿ ಹೇಳ್ಬೋದಾಗಿದೆ, ಇದನ್ನೊಂದು ಭಾಳ ಗಟ್ಟಿ ನೀವು ಹಿಡ್ಕೊಳ್ಬೇಕು ಅಂತ. ಯಾಕಂದರೆ ನಾಳೆ ದಿವಸ ನೀವು ರವಾನಿಸ್ಬೋದು ಶ್ರೀನಾಥ್ ಅವರು, ನಾಳೆ ದಿವಸ ನಮ್ಮ ಕನ್ನಡದಲ್ಲಿಯೇ ಮೆಡಿಸಿನ್ ಅಂಥದ್ದು, ಎಂಜಿನಿಯರಿಂಗ್ನಂಥ ವಿದ್ಯಾಭ್ಯಾಸ ಆಗಬೇಕು. ಯಾವುದೋ ಕಾಟಾಚಾರಕ್ಕೆ ಕನ್ನಡವನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಥರ ಕಲಿಸಲಿಕ್ಕೆ
ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿಸಲಿಕ್ಕೆ ಶುರು ಮಾಡಿದರು. ಅದು ಚೆನ್ನಾಗಿ ನಡೀತಾ ಇಲ್ಲ, ಅಲ್ಲಲ್ಲಿ ಇದು ಮಾಡಿದ್ದಾರೆ. ಆದರೆ ನಾವು ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ಇಂಗ್ಲೀಷ್ ನಮಗೆ ಬೇಡ ಅಂತ ಹೇಳಿಲ್ಲಲ್ಲ, ನಾವು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನಮ್ಮ ನಾಡಿನಲ್ಲಿ ಇರಲಿ. ಇದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಬೇಕಾದ್ರು, ಇಂಜಿನಿಯರಿಂಗ್ ಮಾಡಬೇಕಾಗಿದ್ರು ಕನ್ನಡವೇ ಮೊದಲು. ಕನ್ನಡದಲ್ಲಿ ಕಲಿತ್ರೆ ಏನು ವೈದ್ಯಕೀಯದ ಟೆಕ್ನಿಕಲ್ ಟರ್ಮ್ಸ್ ಇತ್ಯಾದಿಗಳನ್ನು ನಾವು ಹೇಳ್ತೇವಲ್ಲ, ಅದೆಲ್ಲ ನಮಗೆ ದಕ್ಕದೇ ಹೋಗ್ತದೆ ಎನ್ನುವಂಥದ್ದು ಮಾತು ಸುಳ್ಳು. ಅದಕ್ಕೆಲ್ಲ ಪರ್ಯಾಯ ಪದಗಳು ಕನ್ನಡದಲ್ಲಿ ಇವೆ. ಹಾಗೆ ಕನ್ನಡದಲ್ಲಿ ವೃತ್ತಿಪರ ಶಿಕ್ಷಣ ಕನ್ನಡದಲ್ಲೇ ಸಿಗುವ ಹಾಗೆ ಆಗಲಿ. ಇನ್ನು ನಮ್ಮ ಪಯಣ ಕನ್ನಡದತ್ತ, ವೃತ್ತಿಪರ ಶಿಕ್ಷಣ ಇತ್ಯಾದಿಗಳೆಲ್ಲವೂ ಕೂಡ ಕನ್ನಡದತ್ತ. ಇದು ನಮ್ಮ ಸ್ಲೋಗನ್ ಆಗಬೇಕು. ಆ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಕನ್ನಡ ಕಲಿತವರು ಏನು ಹಾಳಾಗ್ತಾ ಇಲ್ಲ. ಕನ್ನಡದಲ್ಲಿ IAS ಮಾಡಿದವರು, KS ಮಾಡಿದವರು ಎಲ್ಲ ಇದ್ದಾರೆ ಇಲ್ಲಿ. ಈಗ ಅವರಿಗೆಲ್ಲ ಆದ್ಯತೆಗಳಿವೆ. ಈಗ ಒಂದು ಕನ್ನಡದಲ್ಲಿಯೇ ಕಲಿತ್ರೆ, ಕನ್ನಡ ಮಾಧ್ಯಮದಲ್ಲಿಯೇ ಕಲಿತ್ರೆ ಸುಮಾರು 7% ಮೀಸಲಾತಿ ಕೂಡ ಕನ್ನಡಕ್ಕೆ ಸಿಕ್ಕುವಂಥ ಸಾಧ್ಯತೆಗಳಲ್ಲಿ ನಾವಿದ್ದೇವೆ. ಹಾಗಾಗಿ ಕನ್ನಡ ಕಲಿತ್ರೆ ನಾವೇನು ಹಿಂದೆ ಬೀಳುವುದಿಲ್ಲ. ಮತ್ತು ನಮ್ಮ ಮನೆಗಳಲ್ಲಿ ನಮ್ಮ ಗೆಳೆಯರ ಜೊತೆಗೆ ಎಲ್ಲೆಲ್ಲಿ ಸಾಮಾಜಿಕ ನೆಲೆಗಳಲ್ಲಿ ಎಲ್ಲ ನಾವು ಕನ್ನಡವನ್ನು ಬಳಸುವುದಕ್ಕೆ ಶುರು ಮಾಡಬೇಕು. ಅದರಲ್ಲಿ ನಮಗೆ ಹಿಂಜರಿಕೆ ಬೇಡ. ನಾವೇನು ಕೀಳಾಗುವುದಿಲ್ಲ ಅದರಲ್ಲಿ. ನಾವು ನಮ್ಮ 2000 ವರ್ಷಗಳ ಪರಂಪರೆ ಇರುವಂಥ ಪಂಪರನ್ನಾದಿಗಳು ಇಷ್ಟು ಕಾಲ ಆಗಿ ನೋಡಿ, ನಮ್ಮ ಕನ್ನಡಕ್ಕೆ ಕುತ್ತು ಬರಲಿಕ್ಕೆ ಬರಲಿಲ್ಲ. ಇಂಗ್ಲೀಷ್ ಬಂತು, ಇನ್ನೊಂದು ಬಂತು, ಯಾವ ಭಾಷೆ ಬಂದರೂ ಕೂಡ ನಾವು ಇನ್ನೂ ಗಟ್ಟಿಯಾಗಿ ಇದ್ದೇವೆ. ಆದರೆ ನಮ್ಮೊಳಗೆ ಏನೋ ಒಂದು ಹುಳುಕುತಲನ್ನು ಕಲಿತರು ಅನೇಕ ಭಾಷೆಗಳು. ಹಾಗೆಯೇ ನಮಗೆ ಆಸಕ್ತಿ ಇದ್ದರೆ ನಮಗೆ ಒಂದಕ್ಕಿಂತ ಹೆಚ್ಚು ನಾವು ಈ ಗಡಿನಾಡಿನವರಾದ ಕಾರಣ ನಮಗೆ ಎಷ್ಟೋ ಭಾಷೆಗಳು ತನ್ನಷ್ಟಕ್ಕೆ ಬರ್ತವೆ. ಇಲ್ಲಿ ಎಷ್ಟು 4-5 ಭಾಷೆಗಳನ್ನು ಮಾತಾಡುವಂಥ ಎಲ್ಲರೂ ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಿಫರೆನ್ಸ್ ಯಾಕೆ ಕೊಡ್ತಾರೆ ಇಂಗ್ಲೀಷಿಗೆ ಎನ್ನುವುದು ನನ್ನ ಪ್ರಶ್ನೆ. ನಾನು ಮತ್ತೆ ಬರುವುದು ಅದಕ್ಕೆ. ಯಾಕಂದರೆ 1 ಪಾಯಿಂಟ್ ಪ್ರೋಗ್ರಾಮ್ ನಂದು ಇವತ್ತಿಂದು. ನಾವು ನಮ್ಮ ಕನ್ನಡವನ್ನು ಅಭಿವೃದ್ಧಿಪಡಿಸುವಂತಹ, ಕನ್ನಡ ಮನೆಗೆ ತಲುಪುವಂತೆ ಮಾಡುವುದಕ್ಕೆ ಅನೇಕ ಸೂತ್ರಗಳನ್ನು ನಾವು ಬಳಸ್ಕೊಳ್ಬೋದು. ಈಗ ಮಂಗಳೂರಂಥ ನಗರದಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು, ಆ ಅಪಾರ್ಟ್ಮೆಂಟ್ಸ್ಗಳಿಗೆ ಸುಮಾರು 10-20, ಒಂದೊಂದು ಅಪಾರ್ಟ್ಮೆಂಟಲ್ಲಿ 10-20 ಸೆಕ್ಯೂರಿಟಿಗಳೆಲ್ಲರೂ ಕೂಡ ನಮ್ಮ ಜೊತೆಗೆ ಮಾತಾಡೋದು ಹಿಂದಿಯಲ್ಲಿಯೇ, ಒಬ್ಬರೂ ಕನ್ನಡದಲ್ಲಿ ಮಾತಾಡೋದಿಲ್ಲ. ನಾವು ಯಾಕೆ ಈ ಸಂಗತಿಯನ್ನು ನಾವು ಪರಿವರ್ತನೆ ಮಾಡಬೇಕು. ಬಹುಶಃ ಸಾಹಿತ್ಯ ಪರಿಷತ್ತು ಆಲೋಚನೆ ಮಾಡಿದರೆ ಇದರಲ್ಲಿ ಒಂದು ದೊಡ್ಡ ಮಹತ್ವದ ಒಂದು ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ. ನಾವು ಅವರ ಎಲ್ಲೆಲ್ಲಿ ಇಷ್ಟು 10-20 ಸೆಕ್ಯೂರಿಟೀಸ್ ಎಲ್ಲ, ನಾನು ಇರುವಂಥ ಎಲ್ಲಿ ಒಂದು 20 ಸೆಕ್ಯೂರಿಟೀಸನ್ನು ಇದ್ದಾರೆ, ಒಬ್ಬರು ಮಾತಾಡೋದಿಲ್ಲಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಅವ್ರನ್ನೆಲ್ಲ ಸೇರಿಸಿಬಿಟ್ಟು ಪರಿಷತ್ತಿನ ವತಿಯಿಂದ ಅವರ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ, ಅಲ್ಲಿ ಕನ್ನಡ ಕಲೀಲಿಕ್ಕೆ ಏನೇನು ಸಾಧ್ಯತೆಗಳಿವೆ, ಕನ್ನಡ ಕಲಿಸಲಿಕ್ಕೆ ಏನೇನು ಸಾಧ್ಯತೆಗಳಿವೆ, ಆ ಸಾಧ್ಯತೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅವರಿಗೆ ವಾರದಲ್ಲಿ 1-2 ಕನ್ನಡ ಕ್ಲಾಸ್ಗಳನ್ನು ಮಾಡಬೇಕು. ನಾವು ಹೋಗಿ ಯಾರು ಶಾಲಾ ಕಾಲೇಜುಗಳ ಮೇಷ್ಟ್ರುಗಳೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಟೈಮ್ ಕೇಳೋದು. ನೀವು ಒಂದು ದಿವಸ ನಮಗಾಗಿ ಟೈಮ್ ಕೊಡಿ, ಕನ್ನಡಕ್ಕಾಗಿ ಕೊಡಿ, ಕನ್ನಡ ಅಂಬೆಗಾಗಿ ಕೊಡಿ ಅಂತ ಕೇಳಿ ಅವ್ರನ್ನ ಈ ಅಪಾರ್ಟ್ಮೆಂಟಿಗೆ ಬಿಟ್ಟುಬಿಡೋದು. ಅಲ್ಲಿ ಅವ್ರನ್ನೆಲ್ಲ ಸೇರಿಸಿಬಿಟ್ಟು ಅವರಿಗೆ ಕನ್ನಡ ಕಲಿಸೋದು. ಯಾರಿಗೆ ಅವರಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ ಅಂತಲ್ಲ, ಆದರೆ ಅವರು ಕಲ್ತದ್ದು ಪಾಪ ಅದೇ ಭಾಷೆ. ಅವರು ಹೊರಗಡೆಯಿಂದ ಬಂದವ್ರಿಗೆ, ಇಲ್ಲಿಯವರಾಗಿರ್ತಾರೆ, ಅವರಿಗೆ ಅನೇಕ ಭಾಷೆ ಬರ್ತಿತ್ತು. ಹೊರಗಡೆಯಿಂದ ಬಂದವರು ಅವರು ಇಲ್ಲಿಯ ಅನ್ನ ತಿಂತಾ ಇದ್ದಾರೆ. ಹಾಗಿರುವಾಗ ಇಲ್ಲಿಯ ಭಾಷೆಯನ್ನು ಕಲಿಬೇಕಲ್ಲ. ಮಾತೃಭಾಷೆ ಅವರದ್ದು ಬೇರೆ ಆಗಿದ್ದರೂ ಕೂಡ ಅವರ ಅನ್ನ ಇಲ್ಲಿರುವುದರಿಂದ ಅವರು ಕಲಿಬೇಕು ಅಂತ ನಮ್ಮ ಲೆಕ್ಕಾಚಾರ. ಅದಕ್ಕೆ ಬೇಕಾದ ಸೌಕರ್ಯವನ್ನು ನಾವು ಒದಗಿಸಿಕೊಡ್ಬೇಕು. ಅದು ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಅದರ ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪರಿಷತ್ತು ಅನೇಕ ಸಮ್ಮೇಳನಗಳನ್ನು ನಡೆಸ್ತೇವೆ, ಭಾಳ ಚೆನ್ನಾಗಿ ನಡೆಸ್ತೇವೆ. ಅದಷ್ಟೇ ಅಲ್ಲ, ಪರಿಷತ್ತಿಗೆ ತುಂಬ ಕೆಲಸಗಳಿವೆ. ನಮ್ಮ ಶ್ರೀನಾಥರು ಬಹಳ ಎನರ್ಜೆಟಿಕ್ ಇದ್ದಾರೆ, ರೇವಣ್ಕರ್ ಕೂಡ ಬಹಳ ಆಸಕ್ತಿಯಲ್ಲಿದ್ದಾರೆ. ಅವ್ರು ನೋಡಿದರೆ ನನಗೆ ಸ್ವಲ್ಪ ಭಯ ಆಗುತ್ತೆ, ಹಾಗೆ ನೋಡ್ತಾರೆ ಅವರು. ಇರಲಿ, ಇವರೆಲ್ಲ ಇನ್ನೂ ಇದಕ್ಕೆ ತುಡಿಬೇಕು. ಯಾಕಂದರೆ ಇದೊಂದು ಸೇವೆ. ಇದು ಅವ್ರು ಮಾಡ್ತಾ ಇರುವಂಥದ್ದು ಇದೊಂದು ಸೇವೆ. ಈ ಸೇವೆಯಲ್ಲಿ ಇಂಥದ್ದೆಲ್ಲ ಸೇರಿಕೊಳ್ಬೇಕು, ಆಗಲೇ ಆ ಸೇವೆ ಪೂರ್ಣಗೊಳ್ಳುವಂಥದ್ದು. ಹಾಗಾಗಿ ನಮ್ಮ ಸೆಕ್ಯೂರಿಟಿಗಳಿಗಾಗಲಿ ಅಥವಾ ನಮ್ಮಲ್ಲಿ ಅನೇಕ ಬ್ಯಾಂಕ್ಗಳಲ್ಲಿ, ಒಂದೊಂದು ಬ್ಯಾಂಕ್ನಲ್ಲಿ ಒಂದು 10-20 ಜನರೆಲ್ಲ, ದೊಡ್ಡ ಬ್ಯಾಂಕ್ಗಳಲ್ಲಿ 10-20 ಜನರು ಹೊರಗಡೆಯವರು ಇರ್ತಾರೆ.
ಹೋದರೆ ಅಲ್ಲಿ ಮಲಯಾಳದ ಟೋನಲ್ಲಿ ಇಂಗ್ಲೀಷ್ ಮಾತಾಡ್ತೀರಿ, ಇಲ್ಲಿ ತುಂಬ ಆ್ಯಕ್ಸೆಂಟಲ್ಲಿ ಮಲಯಾಳದ ಆ್ಯಕ್ಸೆಂಟಲ್ಲಿ ಮಾತಾಡುವಂಥ ಬ್ಯಾಂಕ್ನಲ್ಲಿ ಎಂಪ್ಲಾಯೀಸ್ ತುಂಬ ಜನ ಇದ್ದಾರೆ. ಅದು ಯಾವ ಭಾಷೆಯಲ್ಲಿ ಅವ್ರು ಮಾತಾಡಲಿ, ಆದರೆ ಕನ್ನಡದಲ್ಲಿ ಮಾತಾಡುವಂತೆ ಏನು ಮಾಡ್ಬೋದು ಅವರಿಗೆ, ಬ್ಯಾಂಕ್ ಎಂಪ್ಲಾಯೀಸ್ಗೆ ಏನು ಮಾಡ್ಬೋದು, ಅಥವಾ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇರುವಂಥ ಅನೇಕರಿದ್ದಾರಲ್ಲ ಬೇರೆ ಬೇರೆ ಕೆಲಸಗಳೇ, ಅವರು ಕನ್ನಡದಲ್ಲಿ ಮಾತಾಡುವಾಗ ಮಾಡುವಂಥದ್ದು ಹೇಗೆ? ಯಾರು ಹೋಟೆಲ್ನಲ್ಲಿ ನಮಗೆ ಗೊತ್ತು, ಅವರು ಸುಮ್ಮನೆ ನಾವು ಬಂದಾಗ ನಮಗೆ ಕನ್ನಡ ಬಿಟ್ಟರೆ ಬೇರೆ ಏನು ಸುಟ್ಟು ತಿನ್ನಲಿಕ್ಕೆ ಬರೋದಿಲ್ಲ, ನಾವು ಹೋಗಿ ಅಲ್ಲಿ ಕೂತ್ರೆ ಇಂಗ್ಲೀಷಲ್ಲಿ ಶುರು ಮಾಡ್ತಾರೆ ಅವರು. ಇದು ಯಾವ ಕರ್ಮ ಇದು? ನಮಗೆ ನಮ್ಮದೇ ಆದ ಭಾಷೆ ಇಲ್ವೇ? ನಾವು ಭಾಷೆ ಇಲ್ಲದವರೇ? ಹೀಗೆ ಮಾಡಿಬಿಡ್ತಾರೆ ನಮ್ಮನ್ನು. ಹಾಗಾಗಿ ಈ ಹೋಟೆಲ್ಗಳಲ್ಲಿ ಕೆಲಸ ಮಾಡುವವರು ಇರ್ಬೋದು, ಇದರಲ್ಲಿ ಏನು ಸೆಕ್ಯೂರಿಟೀಸ್ ಇರ್ಬೋದು, ಏನೇ ಇರ್ಬೋದು, ಇಂಥ ಗುಂಪುಗಳನ್ನು ಹುಡುಕಿ ಅವರಿಗೆ ಕನ್ನಡ ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಇವತ್ತು ಬಹಳ ಪ್ರೀತಿಪೂರ್ವಕವಾಗಿ ನೆನೆಸಬೇಕಾದ್ದು ನಮ್ಮ ರಿಕ್ಷಾ ಡ್ರೈವರ್ಗಳು, ನಮ್ಮ ಗೂಡಂಗಡಿಯ ವ್ಯಾಪಾರಿಗಳು, ಈ ಥರದ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವವರು, ಇವತ್ತು ಬಸ್ ಕಂಡಕ್ಟರ್ಗಳು, ಇವರೆಲ್ಲ ನಮ್ಮ ಕನ್ನಡವನ್ನು, ನಮ್ಮ ತುಳುವನ್ನು ಇವತ್ತಿಗೂ ಜೋಪಾನ ಮಾಡುವವರು. ಅವರೇ ನಮ್ಮ ಪೋಷಕ ಶಕ್ತಿ. ಹಾಗಿರುವಾಗ ಅವರು ಹೇಗೆ ಕನ್ನಡವನ್ನು ಪ್ರೀತಿಸ್ತಾರೆಯೋ ಆ ಮಟ್ಟದಲ್ಲಿ ಆದರೂ ವಿದ್ಯಾವಂತರು ಎನಿಸ್ಕೊಂಡಂಥ ನಾವು ಕನ್ನಡವನ್ನು ಪ್ರೀತಿಸಬೇಡವೇ? ಇದು ಕನ್ನಡಕ್ಕೆ ಮಾಡುವಂಥ ತಪ್ಪಲ್ವೇ, ಅಪಚಾರ ಅಲ್ವೇ ಅಂತ ಅನ್ನುವಂಥದ್ದು ಒಂದು ಮಾತು. ಇನ್ನು ನಾನು ಮುಗಿಸ್ತೇನೆ. ಇನ್ನು ಯಾಕಂದರೆ ಕೆಲವು ವಿಷಯಗಳು ಹಾಗಿವೆ, ಹೆಚ್ಚು ಮಾತನ್ನು ಬಯಸ್ತದೆ, ಅದು ಇರಲಿ. ಇನ್ನು ನಾವು ನಮ್ಮ ಈ ಪ್ರದೇಶದಲ್ಲಿ ನಮಗೆ ಮಂಗಳೂರು ತಾಲೂಕಿನ ಒಳಗಡೆ ನಮಗೆ ನಮ್ಮ ಪುಸ್ತಕಗಳನ್ನು ಪ್ರಕಟಿಸುವುದಕ್ಕೆ ಬೇಕಾದಂತಹ ಪ್ರಕಾಶನ ಸಂಸ್ಥೆಗಳಿಲ್ಲ. ಸಂಸ್ಥೆಗಳು ಇರ್ತಿದ್ರೆ ನಮ್ಮದು ಅನೇಕರು ಪುಸ್ತಕಗಳನ್ನು ನಿರಂತರ ಬರೀತಾ ಇರ್ತಿದ್ರು. ಕೆಲವರು ಕಷ್ಟಪಟ್ಟು ಒಂದು ಪುಸ್ತಕವನ್ನು ತಯಾರು ಮಾಡಿ ಅದಕ್ಕೆ ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡಿ ಆ ಪುಸ್ತಕವನ್ನು ಮಾರಲಿಕ್ಕೆ ಸಾಧ್ಯವಾಗದೆ ಏನೋ ಒಂದು ಬಿಡುಗಡೆ ಮಾಡಿ ಆ ಬಿಡುಗಡೆಗೆ ಒಂದಷ್ಟು ಖರ್ಚು ಮಾಡಿ ಕೆಲವು ಪುಸ್ತಕಗಳನ್ನು ಮಾರಾಟ ಮಾಡಿ ಹೀಗೆ ಗೊಂದಲಪಟ್ಟಂಥ ಎಷ್ಟೋ ಮಂದಿ ಇಲ್ಲಿದ್ದಾರೆ. ಅವರ ಎಲ್ಲ ಆಸಕ್ತಿಯು ಒಂದೇ ಒಂದು ಪುಸ್ತಕಕ್ಕೆ ಮುಗಿದು ಹೋಗುತ್ತದೆ. ಇಂಥ ಒಂದು ಪರಿಸ್ಥಿತಿ ನಮ್ಮ ಈ ಜಿಲ್ಲೆ ಒಳಗಡೆ ಇದೆ. ನನಗೆ ಬೇಕಾದ್ದೇನು ಅಂತ ಹೇಳಿದರೆ, ಇಲ್ಲೊಂದು ಒಳ್ಳೆಯ ಪ್ರಕಾಶನ ಸಂಸ್ಥೆ ಬರಬೇಕು, ಇಲ್ಲೊಂದು ಒಳ್ಳೆ ಮಾರಾಟದ ವ್ಯವಸ್ಥೆ ಆಗಬೇಕು. ಮಾರಾಟದ ಕಮರ್ಷಿಯಲ್ ಅಂಗಡಿಗಳು ಇವೆ ನಮ್ಮಲ್ಲಿ, ಆದರೆ ನಮ್ಮ ಪುಸ್ತಕಗಳನ್ನು ನಮ್ಮವರೇ ಕೊಂಡುಕೊಳ್ಳುವಂತಾಗಬೇಕು ಮೊದಲು. ಹಾಗೂ ನಮ್ಮ ಪುಸ್ತಕಗಳು ಹೊರಗಡೆ ಹೋಗುವಂತಾಗಬೇಕು. ಹೇಗೆ ನಮ್ಮ ಪುಸ್ತಕಗಳು ಹೊರಗಡೆ ಹೋಗ್ತವೆ? ಈಗ ನಮಗೆ ಸಿಕ್ಕುವಂಥದ್ದೆಲ್ಲ ಬೆಂಗಳೂರು ಕಡೆಯಲ್ಲಿ ಬರೆಯುವಂಥವರ ಪುಸ್ತಕಗಳು ನಮಗೆ ಸಿಗ್ತವೆ. ನಾವು ಪಾಪ ಕೊಂಡುಕೊಂಡು ರಾಜಧಾನಿಯ ದೊಡ್ಡ ಕವಿಗಳು ಬರೆದಿದ್ದಾರೆ ಅಂತ ನಾವು ಓದ್ತೇವೆ ಅದನ್ನು ಕೊಂಡುಕೊಂಡು. ಆದರೆ ನಮ್ಮ ಪುಸ್ತಕಗಳನ್ನು ಯಾರು ಕೊಂಡುಕೊಂಡು ಓದ್ತಾರೆ? ಈ ಪ್ರದೇಶದಲ್ಲಿರುವಂಥವ್ರದ್ದು. ನಮಗೂ ರಾಜಧಾನಿಗೂ ಪುಸ್ತಕ ವ್ಯಾಪಾರದಲ್ಲಿ ಸಂಪರ್ಕ ಇಲ್ಲ. ನಮ್ಮ ಪುಸ್ತಕಗಳನ್ನು ಪುಸ್ತಕದ ಅಂಗಡಿಯವರು ಕೊಂಡುಕೊಂಡ್ರೆ 5 ಪುಸ್ತಕ ಕೊಳ್ತಾರೆ, ಹೆಚ್ಚಂದರೆ ಅದಕ್ಕೂ ದುಡ್ಡು ಕೊಡೋದಿಲ್ಲ. ಅವರು ಮಾರಾಟ ಆದಮೇಲೆ ಕೊಡ್ತೇವೆ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ನಮ್ಮಲ್ಲೆಲ್ಲ ಇರುವಂಥದ್ದು. ಹಾಗಾಗಿ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಕುವೆಂಪು ಭಾಷಾ ಭಾರತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕಗಳು, ಇವರೆಲ್ಲ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ. ಇವರ ಪುಸ್ತಕಗಳು ನಮಗೆ ಸರಿಯಾಗಿ ಸಿಗೋದಿಲ್ಲ. ನಾನು ಹೇಳೋದೇನು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಇಂತಹ ಪುಸ್ತಕದ ಮಾರಾಟದ ಮಳಿಗೆಯನ್ನು ಅವರು ಸಿದ್ಧಪಡಿಸಬೇಕು. ಯಾಕಂದರೆ ಕೇರಳದಲ್ಲಿ ಒಂದು ವ್ಯವಸ್ಥೆ ಇದೆ, ಅದು ಒಂಥರ ಕೋಆಪರೇಟಿವ್ ಮೂವ್ಮೆಂಟ್. ಅವರು ಈಗ NBS ಅಂತ ಇದೆ, DC ಬುಕ್ಸ್ ಅಂತ ಇದೆ. ಅವ್ರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಿವಸಕ್ಕೆ ಒಂದು, ಅದು ಕಾದಂಬರಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ದಿವಸಕ್ಕೆ ಒಂದು. NBS ಅಲ್ಲಿ ಪ್ರತಿ ದಿವಸ ಒಂದು ಪುಸ್ತಕ ಪ್ರಿಂಟಾಗಿ ಹೊರಗೆ ಬಂದೇ ಬರ್ತದೆ. ಅದೇ DC ಬುಕ್ಸಲ್ಲಿ ಕೂಡ ಹಾಗೇನೆ. ಹೀಗೆ ದಿವಸಕ್ಕೊಂದು ಪುಸ್ತಕವನ್ನು ತಯಾರು ಮಾಡಿ ಹೊರಕ್ಕೆ ಬಿಡುವಂತಹ ಅವರಿಗೆ ಈ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೂ ಇರುವಂಥ ವ್ಯವಸ್ಥೆ ಬೇಕಲ್ವೇ? ಅವರು ಚಂದಾದಾರರನ್ನು ಮಾಡ್ತಾರೆ. ಅವರ ಕೇರಳ ರಾಜ್ಯದ ಉದ್ದಗಲಗಳಲ್ಲಿ ಅವರಿಗೆ ಚಂದಾದಾರರಿದೆ. ಪುಸ್ತಕ ಬಂದ ಹಾಗೆ ಅವರಿಗೆ ಪುಸ್ತಕಗಳು ತಲುಪ್ತಾ ಇರ್ತದೆ. ಈಗ ಮನೋಹರ ಗ್ರಂಥಮಾಲಾದವರು ಧಾರವಾಡದಲ್ಲಿ ಅವರೊಂದು ಸಣ್ಣ ಯೋಜನೆ ಇಟ್ಕೊಂಡಿದ್ದಾರೆ, ಇವತ್ತು ನಡೆಸ್ತಾ ಬರ್ತಾ ಇದ್ದಾರೆ. ಅವರು ವರ್ಷಕ್ಕೊಮ್ಮೆ, ನಾವು ಚಂದಾದಾರರು ಆದರೆ ವರ್ಷಕ್ಕೊಮ್ಮೆ ಇಂತಿಷ್ಟು ಪುಸ್ತಕಗಳು ಅಂತ ಅವರು ನಮಗೆ ಕಳಿಸ್ಕೊಡ್ತಾರೆ, ಅವ್ರು ಪ್ರಿಂಟ್ ಮಾಡಿದ ಪುಸ್ತಕಗಳು. ಆ ಥರದ ವ್ಯವಸ್ಥೆ ಸಣ್ಣ ಮಟ್ಟಿಗೆ ನಮ್ಮಲ್ಲಿ ಇದೆ. ನಾವು ಹಾಗೆ ಪುಸ್ತಕ ವ್ಯವಹಾರವನ್ನು ಇಟ್ಟುಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಾನು ಹೇಳಿದಂಥ ಈ ಸಂಸ್ಥೆಗಳು
ಪುಸ್ತಕ ಪ್ರಾಧಿಕಾರ ಮತ್ತು ಭಾಷಾ ಭಾರತಿ ಮೊದಲಾದಂಥ ಸಂಸ್ಥೆಗಳು, ಕನ್ನಡ ಪರಿಷತ್ತು ಕೂಡ, ಪರಿಷತ್ತಿನಲ್ಲಿ ಎಷ್ಟು ಪುಸ್ತಕಗಳಿವೆ ಅದು ಅಲ್ಲಿಯೇ ಇವೆ. ಇಲ್ಲೆಲ್ಲೋ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗಡೆ ಸ್ವಲ್ಪ ಪುಸ್ತಕ ಇಟ್ಕೊಂಡಿರ್ಬೋದು, ಆದರೆ ಅದೊಂದು ಮೂಲೆಯಲ್ಲಿ ಇದೆ, ನಮಗೆ ಏನು ಅದು ಗೊತ್ತೇ ಆಗೋದಿಲ್ಲ, ಅದು ಪುಸ್ತಕ ಬರ್ತದ, ಪುಸ್ತಕ ಹೋಗ್ತದ. ಅದಕ್ಕಾಗಿ ಒಂದು ಪ್ರದರ್ಶನ ಮಳಿಗೆ 3 ಸಂಸ್ಥೆಗಳು, 3 ಅಥವಾ ಅದಕ್ಕಿಂತ ಹೆಚ್ಚಿನ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು ಸೇರಿಕೊಂಡು ಒಂದು ಜಂಟಿಯಾಗಿ ಒಂದು ಪುಸ್ತಕ ವ್ಯಾಪಾರದ ಮಳಿಗೆಯನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ತಯಾರು ಮಾಡಬೇಕು. ಮತ್ತು ಅವರೇ ಮನಸ್ಸು ಮಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ, ಕೋಆಪರೇಟಿವ್ ಸಿಸ್ಟಮ್ನಲ್ಲಿ ಪುಸ್ತಕ ಪ್ರಕಟಣೆಯನ್ನು ಕೂಡ ವಹಿಸ್ಕೊಳ್ಬೇಕು. ಪುಸ್ತಕವನ್ನು ಪ್ರಕಟಿಸುವುದಕ್ಕೆ ಬೇಕಾದಂಥ ಅದರ ಗುಣಮಟ್ಟ ಎಷ್ಟಿದೆ ಅನ್ನೋದನ್ನು ಬೇಕಾದರೆ ಅವರು ಒಂದು ಪ್ಯಾನಲ್ ಇಟ್ಕೊಂಡು ಮಾಡಿಕೊಳ್ಳಿ, ಅದೆಲ್ಲ ಸರಿ. ಆದರೆ ನಮ್ಮ ಪುಸ್ತಕಗಳು, ನಮ್ಮ ಕರಾವಳಿಯಲ್ಲಿ ಎಷ್ಟು ಬರಹಗಾರರಿದ್ದಾರೆ, ಅವರ ಕೈಯೆಲ್ಲ ಮುರುಟಿ ಹೋಗಿದೆ. ಅವರೊಂದು ಪುಸ್ತಕ ಬರೆದ್ರೆ ಕೊನೆಗೆ ಗ್ರಂಥಾಲಯದಲ್ಲಿ ಆದರೂ ಅವರು ತಗೊಳ್ತಾರಂತಿದ್ದರೆ ಆ ಗ್ರಂಥಾಲಯದ ಪಾಡು ನೋಡೋದು ಬೇಡ, ಎಲ್ಲ ಕೈ ಬಿಸಿ ಮಾಡಿ ಕೈಯ ಚರ್ಮವೇ ಸುಳಿದು ಹೋಗ್ತದೆ. ಮತ್ತು ಮತ್ತೆ ಇದೆಯಾ ನಾವು ಪುಸ್ತಕವನ್ನು ಪ್ರಕಟ ಮಾಡುವಂಥದ್ದು, ಅದು ಆಗದ ಕೆಲಸ. ಹಾಗಾಗಿ ಆಗು ಮಾಡುವುದಕ್ಕೆ ಬೇಕಾಗಿ ಈ ಸಂಸ್ಥೆಗಳು ಒಟ್ಟು ಸೇರಿ ಕೆಲಸ ಮಾಡಬೇಕಾಗಿದೆ. ನಮ್ಮದಿದು ಡಿಜಿಟಲ್ ಯುಗ. ನಾವು ಈ ಬುಕ್ಸ್ ಎಲ್ಲ ಬರಲಿಕ್ಕೆ ಶುರುವಾಗಿದೆ. ಎಲ್ಲಿ ಕೂತ್ಕೊಂಡು ಕೂಡ ನಾವು ರೈಲ್ವೆ ಪ್ರಯಾಣ ಇತ್ಯಾದಿಗಳನ್ನು ಮಾಡೋ ಹೊತ್ತಿಗೂ ಕೂಡ ಅದನ್ನು ಮಾಡಿಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ. ಹಾಗಾಗಿ ಅಂಥ ಬುಕ್ಸ್, ಅದರಲ್ಲಿ ನಮ್ಮ ಜಿಲ್ಲೆಯ ಕನ್ನಡ ಬುಕ್ಸ್ ಬರಬೇಕಾಗಿದೆ. ನಮ್ಮ ಜಿಲ್ಲೆಯದು ಎಷ್ಟು ಪುಸ್ತಕ ಬಂದಿದೆ ಈ ಬುಕ್ಸಲ್ಲಿ, ಅದನ್ನು ಯಾರಾದರೂ ವಹಿಸ್ಕೊಳ್ತಾರಾ? ಆ ಜವಾಬ್ದಾರಿ ತಗೊಳ್ತಾರಾ? ಇಲ್ಲ. ಬೆಂಗಳೂರಲ್ಲಿ ನೋಡಿ, ಎಲ್ಲರನ್ನು ಕರೆದು ಕೇಳಿ ಅವರ ಪುಸ್ತಕವನ್ನು ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರೆ, ಈ ಬುಕ್ನಲ್ಲಿ ತರ್ತಾ ಇದ್ದಾರೆ. ಅಂಥ ಸೌಕರ್ಯ ನಮ್ಮಲ್ಲೂ ಕ್ರಿಯೇಟ್ ಆಗಬೇಕು. ಯಾಕಂದರೆ ಈ ಕಾಲಕ್ಕೆ ಹೊಂದಿಕೊಂಡು ನಾವು ಮಾರ್ಪಾಟುಗಳನ್ನು ಮಾಡಿಕೊಳ್ಬೇಕಾಗ್ತದಲ್ಲ. ನಾವು ಬಹಳ ಮುಖ್ಯವಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಮನಸ್ಸು ಕೊಡಬೇಕು ಅಂತ ಕೇಳುವಂಥದ್ದು ಭಾಳ ಮುಖ್ಯವಾದ ವಿಚಾರ ಅಂತ ಹೇಳಿದರೆ, ನಮ್ಮ ಕ್ಯಾಂಪಸ್ಗಳಲ್ಲಿ ಕನ್ನಡ. ಕ್ಯಾಂಪಸ್ನಲ್ಲಿ ನಮ್ಮ ಕಿಶೋರ್ ಆಳ್ವರೆಲ್ಲ ಅಲೋಷಿಯಸ್ ಕಾಲೇಜ್ನಲ್ಲಿ ಕಲಿತಿದ್ದಾಗ ನಾವು ನೋಡ್ತಾ ಇದ್ದ ಹಾಗೇನೆ ಎಲ್ಲ ಕ್ಯಾಂಪಸ್ನಲ್ಲಿ ಇವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಿದ್ದದ್ದು. ಅಂದರೆ ಯಾಕಂದರೆ ಕೇರಳದಿಂದ ಭಾಳ ಮಂದಿ ಬರ್ತಿದ್ದರು, ಅವರಿಗೆ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ, ಅವರು ಸ್ವಲ್ಪ ಇಂಗ್ಲೀಷಲ್ಲಿ ಏನೋ ಮಾಡ್ತಾರೆ, ಅವರವರು ಮಾತಾಡೋ ಮಲಯಾಳದಲ್ಲಿ ಮಾತಾಡ್ತಾರೆ, ಆದರೆ ನಮ್ಮ ಜೊತೆಗೆ ಇಲ್ಲ ಇಂಗ್ಲೀಷು. ಹಾಗಾಗಿ ಈ ನಮ್ಮ ಕ್ಯಾಂಪಸ್ ಇಡೀ ಇಂಗ್ಲೀಷ್ನ ವಾತಾವರಣ, ನಮಗೆ ಮುಜುಗರ ಆಗುವಷ್ಟು. ಅದರ ಪರಿಣಾಮ ಏನು ಅಂತ ಹೇಳಿದರೆ, ನಮ್ಮ ಅಧ್ಯಾಪಕರು ಕೂಡ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಹಿಂಜರಿತಾರೆ. ಆ ಹಿಂಜರಿಕೆ ಅಧ್ಯಾಪಕರಿಗೂ ಕೂಡ ಇದೆ. ಅದು ನಾನು ಹೇಳೋದೇನು ಅಂತ ಹೇಳಿದರೆ, ಈ ಕ್ಯಾಂಪಸ್ಸಿನಲ್ಲಿ ಕನ್ನಡ ಎನ್ನುವಂಥ ಒಂದು ಆಂದೋಲನವನ್ನು ನಾವು ಮಾಡಬೇಕು. ಎಲ್ಲ ಕ್ಯಾಂಪಸ್ಗಳಲ್ಲಿ, ಎಲ್ಲ ಕಾಲೇಜ್ ಕ್ಯಾಂಪಸ್, ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಕನ್ನಡ ಅಂತ. ಕ್ಯಾಂಪಸ್ ಎನ್ನುವಂಥ ಶಬ್ದವನ್ನು ನಾವು ತಗೊಂಡಿದ್ದೇವೆ, ಆಯಿತಾ? ಕಾಲೇಜನ್ನು ತಗೊಂಡಿದ್ದೇವೆ, ಪರವಾಗಿಲ್ಲ. ಕ್ಯಾಂಪಸ್ನಲ್ಲಿ ಕನ್ನಡ, ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಅಂದರೆ ಹಿಂದೆಲ್ಲ ಕಾಸಿನ ಒಂದು ಇದಿತ್ತು, ಪ್ರಬಂಧ ಯಾರ್ದು ಅಂತ ನನಗೆ ನೆನಪಾಗ್ತಾ ಇಲ್ಲ. ತಪ್ಪಿ ಇಂಗ್ಲೀಷಲ್ಲಿ ಒಂದು ಶಬ್ದ ಹೇಳಿದರೆ ಫೈನ್, 1 ಕಾಸು ಫೈನ್. ಯಾವುದದು? ಮಹಾರಾಜ ಕಾಲೇಜಲ್ಲಿ ಅಲ್ಲಿದ್ದ ಪ್ರಸಂಗ ಇದು. ಹಾಗೆಯೇ ನಾವು ಮತ್ತೆ ಶುರು ಮಾಡಬೇಕಾದ್ರೆ, ಎಲ್ಲಾದರೂ ಕಿಶೋರ್ ಆಳ್ವರು ಅಲೋಷಿಯಸ್ ಕಾಲೇಜ್ನಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದರೆ ನಾವು ಅವ್ರ ಮೇಲೆ ಫೈನ್ ಹಾಕಬೇಕು. ಹಾಗೆ ಮಾಡುವುದರ ಮೂಲಕ ಕನ್ನಡವನ್ನು, ಅಂದರೆ ಫೈನ್ ಮಾಡಬೇಕು ಅಂತ ಹೇಳಿಯಲ್ಲ, ಹಾಗೆ ನಯನಾಜೂಕುಗಳಿಂದ ಕನ್ನಡದ ಕಡೆಗೆ ಅವರ ಮನಸ್ಸು ಪರಿವರ್ತನೆ ಆಗುವ ಹಾಗೆ ನೋಡಿಕೊಳ್ಬೇಕು. ನಮಗೆ ಇವತ್ತು ನಮ್ಮ ಮಾಧ್ಯಮಗಳು, ಈ ಸಿನಿಮಾಗಳು ಎಲ್ಲವೂ ಕೂಡ ಕನ್ನಡವನ್ನು ಹೇಗೆ ಸೊಗಸಾಗಿ ಬಿತ್ತರಿಸೋದಕ್ಕೆ ಶುರು ಮಾಡಿವೆ, ಅದೆಲ್ಲ ನಮಗೆ ಪ್ಲಸ್ ಪಾಯಿಂಟ್ಸ್. ಅದನ್ನೆಲ್ಲ ಇಟ್ಕೊಂಡು ನಮ್ಮ ಕ್ಯಾಂಪಸ್ನಲ್ಲಿ ಕನ್ನಡ, ಮೊಬೈಲ್ನಲ್ಲಿ ಟೈಪ್ ಮಾಡುವಾಗ ಇಂಗ್ಲೀಷ್ ಕನ್ನಡದ ವಿಷಯ, ಕನ್ನಡದಲ್ಲೇ ಹೇಳಬೇಕಂತ ಸಂಗತಿಯನ್ನು ಇಂಗ್ಲೀಷ್ ಫಾಂಟಲ್ಲಿ ಟೈಪ್ ಮಾಡ್ತಾರೆ. ಅಗತ್ಯ ಇಲ್ಲ. ಕನ್ನಡದಲ್ಲಿ ಯಾಕೆ? ಜಸ್ಟ್ ಕನ್ನಡ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಕೂಡ ಗೊತ್ತಿರೋದಿಲ್ಲ ನಮಗೆ, ಅದು ಉದಾಸೀನ, ಇರುವುದಿಲ್ಲ ಎನ್ನುವುದೆಲ್ಲ ಸಂಗತಿ ಅಲ್ಲ. ಅಂಥ ಉದಾಸೀನ ತಾಳದೆ ನಾವು ಕನ್ನಡದಲ್ಲೇ ಟೈಪ್ ಮಾಡಬೇಕು. ನಮ್ಮ ಮೊಬೈಲ್ಗಳಲ್ಲಿ ಯಾವತ್ತೂ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ನಾವು ಸಂದೇಶಗಳನ್ನು ಕಳಿಸೋದು ಬೇಡ. ಮೊಬೈಲ್ ಅನಿವಾರ್ಯ ಈ ಥರದಲ್ಲಿ. ಹಾಗೆ ನಮಗೆ ಸಹಕಾರ ಕೊಡುವಂತಹ, ನಮ್ಮ ಕನ್ನಡವನ್ನು ಬೆಳೆಸುವಂತಹ ಅನೇಕ ಮಾಧ್ಯಮಗಳು ನಮ್ಮಲ್ಲಿ ಇವೆ. ಉದಾಹರಣೆಗೆ ನಮ್ಮ ಸಂಗೀತ, ಕರಾವಳಿಯಲ್ಲಿ ಸಂಗೀತ ಶಕ್ತವಾಗಿದೆ, ಕರಾವಳಿ ನಾಟಕ ಶಕ್ತವಾಗಿದೆ, ನಮ್ಮ ನಾಟಕ ರಂಗಭೂಮಿ ಇವೆಲ್ಲವೂ ಕೂಡ ಕನ್ನಡಕ್ಕಾಗಿ ಕೆಲಸ ಮಾಡುವಂಥದ್ದು. ಸುಗಮ ಸಂಗೀತ,
ಇಂತಹ ಕನ್ನಡದ ಕಾಯಕಕ್ಕೆ ನಾವು ಹೆಚ್ಚು ಹೆಚ್ಚು ಉತ್ತೇಜನ ಕೊಡೋಣ. ನಿಜವಾಗಿ ಇವತ್ತು ನಾನು ರಂಗಭೂಮಿಯವ ಎನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಅನೇಕ 1-2-3 ಸೆಷನ್ಸ್ ಕೂಡ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಇದೆ. ನಾನು ಅದರ ಬಗ್ಗೆ ವಿಶೇಷವಾಗಿ ಮಾತನಾಡದೆ ನಾವು ನನ್ನ ಮಾತನ್ನು ಸಮಾಪ್ತಿಗೊಳಿಸುವುದಕ್ಕೆ ತಯಾರಾಗ್ತೇನೆ. ನಮ್ಮ ಒಟ್ಟಾರೆಯಾಗಿ ನಾನಿಲ್ಲಿ ಮಾತಾಡಿರುವಂಥದ್ದು ನಮ್ಮ ತಾಲೂಕಿನ ಒಳಗಡೆ ಕನ್ನಡದ ಸ್ಥಿತಿಗತಿ ಹೇಗಿದೆ, ಕನ್ನಡಕ್ಕೆ ಕುತ್ತು ಬರ್ತಾ ಇದೆಯಾ ಅಥವಾ ಇಂಗ್ಲೀಷು ಮೆರಿತಾ ಇದೆಯಾ, ಇಂಗ್ಲೀಷ್ ಪ್ರಮುಖವೇ ಕನ್ನಡ ಪ್ರಮುಖವೇ ಎನ್ನುವಂಥ ಒಂದು ಚರ್ಚೆಯನ್ನು ಮಾಡ್ತಾ ಕನ್ನಡ ಪ್ರಮುಖವಾಗಿಲ್ಲ ಅಂತ ನಿಮಗೆ ತೋರಿದರೆ ಅದು ಹೇಗೆ ಪ್ರಮುಖವಾಗ್ತದೆ, ಆಗಬೇಕು ಎನ್ನುವುದ್ರ ಬಗ್ಗೆ ನಾವು ಮನಸ್ಸು ಮಾಡೋಣ ಅನ್ನೋದಾಗಿ ಹೇಳ್ತಾ ಈ ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನು, ಅದು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನ, ತಾಲೂಕಿನ ಅಧ್ಯಕ್ಷರನ್ನ, ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನೆನೀತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕನ್ನಡ ನುಡಿಯ ಶ್ರೇಷ್ಠತೆಯನ್ನು, ಅದರ ಉಳಿವಿನ ಮುಂದಿರುವ ಸವಾಲುಗಳನ್ನು, ನಮ್ಮ ವಿದೇಶಿ ವ್ಯಾಮೋಹದಿಂದಾಗಿ ಕನ್ನಡದ ಉಳಿವು ಬೃಹತ್ ಸವಾಲಾಗಿ ನಮ್ಮ ಮುಂದೆ ಇರುವಂತಹ ಕಟು ಸತ್ಯವನ್ನು ಮುಂದಿರಿಸಿ ನಮ್ಮ ಮಕ್ಕಳು ನಮ್ಮವರಾಗಿಯೇ ಉಳಿಯಲಿ ಎಂದು ಹಾರೈಸಿ ನಮಗೆಲ್ಲರಿಗೂ ಕನ್ನಡದ ಬಗ್ಗೆ ಎಚ್ಚರವನ್ನು ಮಾಡಿಕೊಟ್ಟಂತಹ ಸಮ್ಮೇಳನದ ಅಧ್ಯಕ್ಷರಿಗೆ, ಸಮ್ಮೇಳನದ ವಿಶೇಷವಾದ ಸರ್ವಾಧ್ಯಕ್ಷರಿಗೆ ಗೌರವದಿಂದ ತಲೆಬಾಗುತ್ತಾ ನಿಮ್ಮ ನುಡಿದೀಪ ಕನ್ನಡ ನಾಡಿನ ಪ್ರತಿಯೋರ್ವ ಕನ್ನಡಿಗನಿಗೆ ದಾರಿದೀಪ ಎಂದು ಸರ್ವರ ಪರವಾಗಿ ಹೇಳುತ್ತಾ ತಮಗೆ ಗೌರವದಿಂದ ನಮಸ್ಕರಿಸುತ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಇದರ ಗೌರವ ಕಾರ್ಯದರ್ಶಿ ಶ್ರೀಮತಿ ರಾಜೇಶ್ವರಿ ಅವರು ಬಂದಿರುತ್ತಾರೆ. ಉಳ್ಳಾಲ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬಳಿಯವರಿದ್ದಾರೆ. ಮೂಡಬಿದ್ರೆ ತಾಲೂಕು ಅಧ್ಯಕ್ಷರಾಗಿರುವಂತಹ ವೇಣುಗೋಪಾಲ ಶೆಟ್ಟಿಯವರು ಬಂದಿರ್ತಾರೆ. ಅದೇ ರೀತಿಯಲ್ಲಿ ಪುತ್ತೂರು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಉಮೇಶ್ ನಾಯಕರವರು ಬಂದಿರ್ತಾರೆ. ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಾದಂತಹ ಶ್ರೀ ಪೂವಪ್ಪನೇರಳೆ ಕಟ್ಟೆಯವರು ಬಂದಿರ್ತಾರೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ನಮ್ಮ ಮುಂದೆ ಈಗ ಕನ್ನಡದ ಗೀತೆ ಹಾಡಿ ಲಾಲಿ ಹಾಡಿ ನಮ್ಮನ್ನು ಕುಣಿಸುತ್ತಾ ಮೆರೆಸಿ ಬೆಳೆಸಿದ ಕನ್ನಡಮ್ಮನ ಸೇವೆಯನ್ನು 21ನೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 2001ರಿಂದ 2004ರವರೆಗೆ ನಿಸ್ವಾರ್ಥವಾಗಿ ಗೈದಂತಹ ಧರ್ಮದರ್ಶಿ, ಇತ್ತೀಚೆಗೆ ಡಾಕ್ಟರ್ ಪದವಿಯನ್ನು ಪಡೆದುಕೊಂಡಂತಹ ಡಾಕ್ಟರ್ ಹರಿಕೃಷ್ಣ ಪುನರೂರು ಸರ್ ಅವರು ನಮ್ಮ ಮಾತನ್ನು ಮೀರಿದ ವ್ಯಕ್ತಿತ್ವದವರು. ಕನ್ನಡಮ್ಮನ ಈ ನುಡಿ ಹಬ್ಬದ ಸಂದರ್ಭದಲ್ಲಿ ಅವರಿಂದ 1-2 ಮಾತುಗಳು. ಈ ವಿದ್ಯಾ ದೇಗುಲದಲ್ಲಿ ಕನ್ನಡಮ್ಮನ ಸೇವೆ ಆಗ್ತಾ ಇದೆ. ಎಲ್ಲ ಹೌದು, ಕನ್ನಡ ಉಳಿಸಬೇಕು ಅಂತ ಹೇಳಿದ್ದೇವೆ ನಾವು. ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ವರ್ಷಕ್ಕೆ 2500 ಶಾಲೆಗಳನ್ನು ಮುಚ್ಚುತ್ತಾ ಇದೆ. ಇನ್ನು 2 ವರ್ಷದಲ್ಲಿ ಕನ್ನಡ ಶಾಲೆ ಇಲ್ಲ. ಮತ್ತು ಕನ್ನಡವನ್ನು ಉಳಿಸುವುದು ಹೇಗೆ, ಬೆಳೆಸುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಯಾರ ಹತ್ರ ಇಲ್ಲ. ಯಾಕಂದರೆ ಎಲ್ಲ ರಾಜಕಾರಣಿಗಳು ಇಂಗ್ಲೀಷ್ ಮಾಧ್ಯಮ ಶಾಲೆ ನಡೆಸ್ತಾ ಇದ್ದಾರೆ. ಅವರಿಗೆ ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ. ಕನ್ನಡ ನಾವು ಹೇಳ್ತೇವೆ, ಯಾಕೆಂದರೆ ನಮಗೆ ಪ್ರಚಾರ ಆಗಬೇಕು. ಈ ನಾಡಿನಲ್ಲಿ ಕರಾವಳಿಯಲ್ಲಿ ಅಲ್ಲ, ಕರ್ನಾಟಕದಲ್ಲಿ ತಾಲೂಕು ಸಮ್ಮೇಳನ, ಹೋಬಳಿ ಸಮ್ಮೇಳನ, ಗ್ರಾಮ ಸಮ್ಮೇಳನ ಮಾಡಿದವ ನಾನೇ ಅನ್ನುವಷ್ಟು ಜನಗಳಿಗೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇನೆ. ಇವತ್ತು ಅದು ಸ್ವಲ್ಪ ಮುಂದುವರಿತಾ ಇದೆ. ಏನೇ ಇರಲಿ, ಕನ್ನಡ ಉಳಿಸಬೇಕು, ಬೆಳೆಸಬೇಕು ಎಂಬ ಉದ್ದೇಶ ನಮಗೆಲ್ಲ ಸರಿಯೇ. ಆದರೆ ಕನ್ನಡ ಶಾಲೆ ಈಗ ಇದ್ದ ಶಾಲೆಗಳಲ್ಲೂ 7 ಕ್ಲಾಸಿಗೆ 1 ಅಧ್ಯಾಪಕರು. ಆ ಅಧ್ಯಾಪಕರು ಏನು ಮಾಡಲಿ, ಅವರ ಕಷ್ಟ ಯಾರ ಹತ್ರ ಹೇಳಿಕೊಡಲಿ? ಒಂದನೇ ಬರೆಯೋ ಹೊತ್ತಿನಲ್ಲಿ ಆ ಮಕ್ಕಳಿಗೆ ಸರಿಯಾದ ಅಧ್ಯಾಪಕರು ಇಲ್ಲದಿದ್ದರೆ ಅವರ ವಿದ್ಯಾಭ್ಯಾಸ ಏನಾಗ್ತದೆ? ನಾವು ಕಷ್ಟದಲ್ಲಿ ಕಲಿತಿರ್ಬೋದು, ಅದು ನಮ್ಮ ಮಕ್ಕಳನ್ನು ಅಷ್ಟು ಕಷ್ಟಪಡಿಸಬೇಕೇ? ಅಡುಗೆ ಮಾಡಬೇಕಾ, ಊಟ ಹಾಕಬೇಕಾ, ರಜೆ ಹಾಕಬೇಕಾ, ಕಚೇರಿಗೆ ಹೋಗಬೇಕಾ, ಮಕ್ಕಳಿಗೆ ಕಲಿಸಬೇಕಾ? ಒಂದು ಟೀಚರ್ ಕೂಡ ಕೊಡದಿದ್ದ ಶಾಲೆಗಳಿದೆ. ಸರ್ಕಾರ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು? ಕನ್ನಡ ಉಳಿಸಬೇಕಂತ ಪುಸ್ತಕ ಬಿಡುಗಡೆ, ನಾನು ಒಂದು 10,000 ಪುಸ್ತಕ ನನ್ನ ಕೈಯಲ್ಲಿ ಬಿಡುಗಡೆ ಮಾಡಿರ್ಬೋದು. ಬಿಡುಗಡೆ ಮಾಡುವಾಗ ಒಂದು ಹೇಳುವಂಥದ್ದು ಕೊಂಡಾಡಿ ಅಂತ ನಾನು ಯಾವಾಗಲೂ ಹೇಳೋದು. ಯಾಕೆಂತ ಹೇಳಿದರೆ, ಪುಸ್ತಕ ಮುದ್ರಣ ಮಾಡ್ತಾರೆ, ನಿಮ್ಮ ಕೈಗೊಂದು ಕೊಡ್ತಾರೆ, ಥ್ಯಾಂಕ್ಸ್ ನಲ್ಲಿ ಬಾಗಿಲು ಇಟ್ಕೊಂಡು ಹೋಗೋದಲ್ಲ. ಅದರ ಮುಖಬೆಲೆ ಎಷ್ಟು ಉಂಟು, ಅದರ ಹೆಚ್ಚಿಗೆ ಹಣವನ್ನು ಅವರಿಗೆ ಕೊಡಿ, ಅವ್ರ ಮುಂದಿನ ಪುಸ್ತಕ ಪ್ರಕಟಣೆಗೆ ಅದು ಉಪಕಾರ ಆಗ್ತದೆ ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದರೆ, ಸಾಹಿತಿಗಳನ್ನು ಬೆಳೆಸಬೇಕಾದ್ರೆ ನಾವು ಅವರು ಸರಸ್ವತಿ ಪುತ್ರರು, ನಾವು ಲಕ್ಷ್ಮೀ ಪುತ್ರ ಅವರಿಗೆ ಸಹಕಾರ ನೀಡಿದರೆ ಮಾತ್ರ ಅವರ ಪುಸ್ತಕಗಳು ಮುಂದೆ ಬರ್ತದೆ. ಮತ್ತು ಕೊಂಡು ಮಾತ್ರ ಅಲ್ಲ, ಅದನ್ನು ಓದಿ ನಮ್ಮ ಅಭಿಪ್ರಾಯವನ್ನು ಆ ಸಾಹಿತಿಗೆ ತಿಳಿಸಿದರೆ ಅವನಿಗೆ ಸಂತೋಷ ಪಡ್ತಾನೆ. ಏನೇ ಇರಲಿ, ಕನ್ನಡದ ಉಳಿವಿಗೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್ಕಾರ ಉಳಿಸುವುದಿಲ್ಲ, ನಾವೇ ಉಳಿಸಿಕೊಳ್ಬೇಕು. ಯಾಕೆಂತ ಹೇಳಿದರೆ, ಭಾಷಾವಾರು ಪ್ರಾಂತ್ಯ ಆದ ಉದ್ದೇಶ ಎಂಥದ್ದು ಭಾಷೆಗೊಂದು
ರಾಜ್ಯ ಅಂತೇಳಿ ಕೊಟ್ಟರು. ಅಷ್ಟೋ ನಮ್ಮ ಕಾಸರಗೋಡೆಲ್ಲ ನಮ್ಮ ಕನ್ನಡ ಮಾತಾಡುವ ಜಾಗ ನಮ್ಮ ಕೈ ಬಿಟ್ಟು ಹೋಯಿತು. ಪಂಚಭಾಷಾ ದ್ರಾವಿಡ ಭಾಷೆಯಲ್ಲಿ ತುಳುವನ್ನು ಆಗ ಕಡೆಗಣಿಸಲಾಯಿತು, ಅದಕ್ಕೆ ಒಂದು ರಾಜ್ಯ ಕೊಡಲಿಲ್ಲ. ಇವತ್ತು ಬೆಂಗಳೂರಿನಂಥ ಸಿಟಿಯಲ್ಲಿ 35% ಕನ್ನಡ ಮಾತಾಡುವವರು, ಬಾಕಿ ಎಲ್ಲ ಇತರ ಭಾಷಿಗರು. ನಾವೇನು ಮಾಡಿದೆ, ಕನ್ನಡಿಗರಲ್ಲಿ ಇದ್ದೇವೆ ಅಂತ ಹೇಳಿದರೆ ಅವರು ಯಾವ ಭಾಷೆಯಲ್ಲಿ ಮಾತಾಡೋದಕ್ಕೆ ಉತ್ತರ ಕೊಡ್ತೇವೆ ನಾವು. ಅವರಿಗೆ ಕನ್ನಡ ಕಲಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಆದರೆ ಮತ್ತೆ ಕನ್ನಡ ಉಳಿಯುವುದು ಹೇಗೆ? ಇನ್ನು ಸ್ವಲ್ಪ ವರ್ಷ ಹೋದ ನಂತರ ಕನ್ನಡ ಶಾಲೆಗಳಿಲ್ಲದೆ ಕನ್ನಡ ಪುಸ್ತಕಗಳನ್ನು ಓದುವವರು ಯಾರು? ನಮ್ಮ ಮಕ್ಕಳಿಗೆ ಚೆನ್ನಾಗಿ ಇಂಗ್ಲೀಷ್ ಬರಬೇಕು ಅಂತ ಹೇಳಿಕೊಂಡು ತಂದೆ ತಾಯಿಗಳು ಮಕ್ಕಳಿಗೆ ಇಂಗ್ಲೀಷ್ನಲ್ಲೇ ಮಾತಾಡಿದರೆ ಆ ಮಕ್ಕಳಿಗೆ ಮತ್ತು ಪುಸ್ತಕ ಓದೋದು ಯಾರು? ಪುಸ್ತಕ ಮುದ್ರಣ ಆಗ್ತದೆ, ಕೊಂಡುಕೊಳ್ತಾರೆ, ಹಣ ಇದೆ ಕೊಂಡುಕೊಳ್ತಾರೆ, ಎಲ್ಲ ಆಗ್ತದೆ. ಆದರೆ ಓದುವವರ ಸಂಖ್ಯೆ ಇಳಿದು ಹೋಗಿದೆ. ಇನ್ನು ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಹೀಗೆ ನಾವು ಮಾಡಬೇಕಷ್ಟೇ. ಸ್ವಲ್ಪ ನಮ್ಮ ಮಕ್ಕಳು, ಯಾಕೆಂದರೆ ನಾವು ಹೇಳುವಾಗ ನಮ್ಮ ಮಕ್ಕಳಿಗೆ ಶುರುವಿಗೆ ಕನ್ನಡದಲ್ಲಿ ಕಲಿಸುವಂಥ ಪ್ರಯತ್ನ ಮಾಡಬೇಕು. ಒಂದು ಯಾವ ಮಾಧ್ಯಮದಲ್ಲೇ ಕಲೀಲಿ, ಕನ್ನಡ ಓದು ಬರ ಅಷ್ಟಾದರೂ ನಮ್ಮ ಮಕ್ಕಳಿಗೆ ಬರುವಂಥ ಪ್ರಯತ್ನ ಆಗಬೇಕು. ನಾನು ಸಾಹಿತ್ಯ ವರ್ಷದ ಅಧ್ಯಕ್ಷರಿರುವಾಗ ನಮ್ಮ ಸಚಿವರು ಹೇಳಿದರು, ಹರಕೃಷ್ಣ ಮುರೂರ ಮಕ್ಕಳು ಇಂಗ್ಲೀಷ್ನಲ್ಲಿ ಕಲಿತಾರೆ, ಅವರು ರಾಜೀನಾಮೆ ಕೊಡಬೇಕಂತೇಳಿ. ಆಗ ನಾನೇನು ಹೇಳಿದೆ ಅಂತ ಹೇಳಿದರೆ, ನನ್ನ ಮಕ್ಕಳು ಇಂಗ್ಲೀಷ್ನಲ್ಲಿ ಕಲಿತಾರೆ, ಅದನ್ನು ನೀವು ದೃಢಪಡಿಸಿದರೆ ನಾನು ರಾಜೀನಾಮೆ ಕೊಡ್ತೇನೆ, ದೃಢಪಡಿಸಿದರೆ ನೀವು ರಾಜೀನಾಮೆ ಕೊಡ್ತೇವೆ ಅಂತೇಳಿ ಕ್ಷಮೆ ಕೇಳಿದರು ನನ್ನ ಹತ್ರ. ಯಾಕೆಂತೇಳಿದರೆ ಆ ರೀತಿ ಕನ್ನಡದ ಬಗ್ಗೆ ನಾವು ವಿಶೇಷ ಆಸಕ್ತಿ ಕೆಲಸ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಕನ್ನಡ ಉಳಿತದೆ. ಏನೇ ಇರಲಿ, ಸಮ್ಮೇಳನ ಮಾಡಿ ಒಂದಷ್ಟು ಕನ್ನಡಿಗರಿಗೆ ಪ್ರಚೋದನೆ ನೀಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜಿಲ್ಲೆ, ತಾಲೂಕು, ಹೋಬಳಿಗಳೆಲ್ಲ ಸಮ್ಮೇಳನ ಮಾಡಿಬಿಟ್ಟು ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಮಾಡುವ. ನಾವು ನಮ್ಮ ಮಾತೃಭಾಷೆ ನಮಗೆ ಕೃಷ್ಣನಾಗೆ ಹುಟ್ಟಿಸಿದ ತಾಯಿ ತುಳುವಪ್ಪೆ, ಸಾಗಿದ ತಾಯಿ ಕನ್ನಡಮ್ಮ. ಆದರೆ ಅದನ್ನು ಉಳಿಸುವಂಥ ಪ್ರಯತ್ನ ಆಗಲೇಬೇಕು. ಆದ್ದರಿಂದ ಇಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆದು ಜನಗಳ ಒಂದು ಮನಸ್ಸಿನಲ್ಲಿದ್ದ ಕ್ಲೇಶವನ್ನು ಹೋಗಲಾಡಿಸಿ ಕನ್ನಡವನ್ನು ಓದುವಂಥ, ಹಾಡುವಂಥ ಎಲ್ಲ ಕೆಲಸ ಆಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇವೆ. ನಮಸ್ಕಾರ. ಬೇಕು ಎಂದಂತಹ ನಿಮ್ಮ ಮಾತುಗಳಿಗೆ ನಾವು ಧನ್ಯತೆಗಳನ್ನು ಸೂಚಿಸುತ್ತಿದ್ದೇವೆ. ಧನ್ಯವಾದಗಳು ಗುರುಗಳೇ. ಈಗ ಉದ್ಯಮದ ಕ್ಷೇತ್ರದಲ್ಲಿ ಶಿಖರ ಸ್ಥಾನದಲ್ಲಿರುವಂತಹ ಅದಾನಿ ಗ್ರೂಪ್ನ ಕರ್ನಾಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಕಿಶೋರ್ ಆಳ್ವ ಸರ್ ಅವರು ತಮ್ಮ ಹಾರೈಕೆಯ ನುಡಿಗಳನ್ನು ನುಡಿಯಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಸಾಹಿತಿ ಪರಿಷತ್ ಮಂಗಳೂರು ತಾಲೂಕು ಘಟಕ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ವೇದಿಕೆ ಮೇಲಿರುವ ಡಾಕ್ಟರ್ ಎನ್ ದಾಮೋದರ್ ಶೆಟ್ರೆ, MP ಶ್ರೀನಾಥ್ ಅವರೇ, ಮಂಜುನಾಥ್ ರೇವನ್ಕರ್ ಅವರೇ, ಹರಿಕೃಷ್ಣ ಪುನರೂರ್ ಅವರೇ, ಡಾಕ್ಟರ್ ಪುರಾಣಿಕ ಅವರೇ, ಪ್ರದೀಪ್ ಕಲ್ಕೂರ್ ಅವರೇ, ಸುಖಲಕ್ಷ್ಮಿ ಸುವರ್ಣ ಅವರೇ, ಮೀನಾಕ್ಷಿ ರಾಮಚಂದ್ರ ಅವರೇ, ಹಾಗೆ ಗಣೇಶ್ ಪ್ರಸಾದ್ಜಿ ಅವರೇ, ಹಾಗೆ ಎಲ್ಲ ಕನ್ನಡ ಅಭಿಮಾನಿಗಳೇ, ಪ್ರೊಫೆಸರ್ ವಿವೇಕ್ ರೈ, ಫಾರ್ಮರ್ ವೈಸ್ ಚಾನ್ಸಲರ್. ಇವತ್ತು ತುಂಬ ಒಂದು ಹೆಮ್ಮೆಯ ದಿನ. ಡಾಕ್ಟರ್ ದಾಮೋದರ್ ಶೆಟ್ರು ನನ್ನ ಗುರುಗಳಾಗಿದ್ದರು. ನಾನು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಲಿದ್ದೆ, ಅದಕ್ಕೆ ಅವರು ನನಗೆ ಟಾಂಟ್ ಕೊಡ್ತಾ ಇಂಗ್ಲೀಷ್ ಟಾಂಟ್ ಕೊಡ್ತಾಯಿದ್ರು ನನಗೆ. ಸಿ, ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಇಸ್ ಸಂಸ್ಕೃತ ಅದು ವ್ಯಾನಿಷ್ ಹಾಕ್ಕೊಂಡು ಹೋಗಿದೆ. ಸ್ವಾಮಿ ವಿವೇಕಾನಂದ ಮದರ್ ಆಫ್ ಆಲ್ ಟೆಕ್ಸ್ಟ್ ಬುಕ್ಸ್ ಅಂತ ಭಗವದ್ಗೀತೆ ಅಂತ ಹೇಳಿದರು. ಸೊ ನಮ್ಮದು ಪರಿವರ್ತನೆ ಏನಂದರೆ, ಟೆಂಪಲ್ಸಲ್ಲಿ ಭಗವದ್ಗೀತೆ ಕನ್ನಡದಲ್ಲಿ ನಾವು ₹1, ಯಾಕೆಂದರೆ ಚರ್ಚಸ್ ಮಾಸ್ಕ್ಸಲ್ಲಿ ಆಲ್ಮೋಸ್ಟ್ ಫ್ರೀ ಕೊಡ್ತಾರೆ, ಅದು ನಾವು ಅಳವಡಿಸ್ಬೇಕು. ಮತ್ತು ಇವಾಗ ನಾವು ಹೇಳ್ತೀವಿ, ಯಾಕೆಂದರೆ ನಾನು ಸೈಂಟ್ ಅಲೋಷಿಯಸ್ ಕಾಲೇಜ್ ವಿದ್ಯಾಭ್ಯಾಸ ಹಾಕ್ಕೊಂಡು ಆವಾಗ 33rd ಇದಿತ್ತು, ಅದು 33 ಸಾಹಿತ್ಯ ಸಮ್ಮೇಳನ. ಆವಾಗ ಅಧ್ಯಕ್ಷರು ಪ್ರೊಫೆಸರ್ ಕಿನ್ಯನ್ ರೈ ಆಗಿದ್ದರು, ಕೈಯಾರ್ ಕಿನ್ಯನ್ ರೈ ಆಗಿದ್ದರು. ಆವಾಗ ಮುಂಚಿನದಲ್ಲಿದ್ದರು ಪುನರೂರ್ ಅವರು, ಹಾಗೆಯೇ ಕಲ್ಕೂರ ಅವರು. ನಾನು ಆವಾಗ ನಾನು ಡಿಸೈಬಲ್ಸ್ ಥರ ನಾನು ಅವರನ್ನು ನೋಡ್ತಾ ಇದ್ದೆ. ಅವರು ಇವತ್ತು ಟಾಲೆಸ್ಟ್ ಲೀಡರ್ಸ್ ಹೇಳ್ಬೋದು. ಯಾಕೆಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಇಲ್ಲಂದರೆ ಈ ಭಾಗದಲ್ಲಿ ಅವ್ರು ತುಂಬ ಅದಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ, ಅದನ್ನು ತುಂಬ ಒಂದು ಫೈಟ್ ಮಾಡಿದ್ದಾರೆ, ತುಂಬ ಟೀಕೆಗಳು ಬಂದಿದೆ, ಅದ್ರ ಮೇಲೂ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆಯೇ ಟಾಲೆಸ್ಟ್ ಟೀಚರ್ಸ್ ನನಗೆ MP ಪುರಾಣಿಕ ಅವರು. ಯಾಕೆಂದರೆ ಅವರು ಯಾವಾಗಲೂ ಸ್ಟ್ರೇಟ್ ಫಾರ್ವರ್ಡ್ ಮತ್ತು ಒಂದು ಗಟ್ಸಿ ಮ್ಯಾನ್. ಆ ಟೈಮಲ್ಲಿ ನನಗೆ ಹೇಳ್ಬೋದು, ಅವ್ರು ಅಂಡರ್ವರ್ಲ್ಡ್ ಡಾನ್ ಥರ ಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಾಗಲೇ. ಸೊ ಅವರು ಸ್ಪಿರಿಟೆಡ್ ಯಾವಾಗಲೂ. ನಮ್ಮ ಯೂನಿವರ್ಸಿಟಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರೊಫೆಸರ್ ವಿವೇಕ್ ರೈ ಇದ್ದಾರೆ. ಇಟ್ಸ್ ಒನ್ ಆಫ್ ದ ಟಾಲೆಸ್ಟ್ ಆಫ್ ದ ಯೂನಿವರ್ಸಿಟೀಸ್, ಹೈಯೆಸ್ಟ್ ಸಿಟಿ ಆಫ್ ಲರ್ನಿಂಗ್ ಅಲ್ಲಿ ಹೇಳ್ಬೋದು. ಯಾಕೆಂದರೆ ಒಂದು ಕಾಲದಲ್ಲಿ ಅಪ್ಲಿಕೇಶನ್ ಹೇಗಿತ್ತು ಅಂದರೆ, ನೋಬಡಿ ಶುಡ್ ಅಪ್ಲೈ ಫ್ರಮ್, ಪೀಪಲ್ ಶುಡ್ ನಾಟ್ ಅಪ್ಲೈ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಅಷ್ಟು ನಮಗೆ ಒಂದು ಇದಿತ್ತು ಮಂಗಳೂರು ಯೂನಿವರ್ಸಿಟಿದು. ಇಲ್ಲಿ ಏನಂದರೆ ಇವಾಗ
ಯಂಗ್ಸ್ಟರ್ಸ್, ಯಾಕೆಂದರೆ ನಾವು ನಡುವಲ್ಲಿ ಬಂದಿದ್ದೀವಿ, ಕಂಪ್ಯೂಟರ್ ಯುಗ ಮತ್ತು ಇವಾಗ ಈ ಯುಗದಲ್ಲಿದ್ದೀವಿ, ನಡುವಲ್ಲಿದ್ದೀವಿ. ಸೊ ತುಂಬ ಚೇಂಜಸ್ ಆಗಿದೆ. ಇವಾಗ ಮಕ್ಕಳಿಗಿಂತ ಜಾಸ್ತಿ ಕೆಲಸ ಆಗಲಿ ಇಲ್ಲದೆ ತಂದೆ ತಾಯಿನೂ ಅವ್ರದ್ದು ಎಷ್ಟು ಮಿಸ್ಟೇಕ್ಸ್ ಇರ್ತದೆ. ಯಾಕಂದರೆ ಅವರಿಗೆ ಇವಾಗ ಕೆಲಸ ಏನಾಗ್ತದೆ ಅಂದರೆ, ಸಂಸ್ಕೃತದಲ್ಲಿ ನಾವು ಥರ್ಡ್ ಲ್ಯಾಂಗ್ವೇಜ್ ಇದ್ದರೆ ಅದಕ್ಕೆ ಮಾರ್ಕ್ಸ್ ನಮಗೆ ಸ್ಕೋರ್ ಮಾಡ್ಬೋದು, ಹಾಗೆಯೇ ಫ್ರೆಂಚ್ ಇದ್ದರೆ ಸ್ಕೋರ್ ಮಾಡ್ಬೋದು. ಹಾಗೆಯೇ ಕನ್ನಡದಲ್ಲಿ ನಾವು ಸ್ಕೋರ್ ಮಾಡಲಿಕ್ಕೆ ಅದು ಸರ್ಕಾರ ಅದಕ್ಕೆ ಒಂದು ಪ್ರೋತ್ಸಾಹ ಮಾಡಬೇಕು. ಮೋಸ್ಟ್ ಪ್ರಾಬ್ಲಿ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ನನಗೆ, ಬಟ್ ಆಸಕ್ತಿ ಮಾಡ್ತಾ ಇದ್ದಾರೆ, ಇವನು ಗೌರ್ಮೆಂಟ್ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಏನಾಗ್ತಾ ಉಂಟಂದರೆ, ನಾನು ಇವಾಗ ಅದಾನಿ ಸಮೂಹವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಭಾಗದಲ್ಲಿ. ನಾನು ಗೌತಮ್ ಅದಾನಿ ನಾನು ನಿಖರಾಗಿ ನೋಡಿದ್ದೀನಿ. ಅವ್ರು 7th ಸ್ಟ್ಯಾಂಡರ್ಡ್ ಫೇಲ್ ಆಗಿ ಅವ್ರು ಮತ್ತೆ ಬಾಂಬೆಗೆ ಹೋದರು, ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಬಟ್ ಆ ಗುಜರಾತಿ ರೂಟ್ಸ್ ಬಿಡಲೇ ಇಲ್ಲ. ಅವರು ಸ್ಟ್ರೈಟ್ ಬಂದು ಅಹಮದಾಬಾದಲ್ಲಿ ಮುಂದ್ರಾ ಪೋರ್ಟ್ ಸ್ಟಾರ್ಟ್ ಮಾಡಿ ಅಲ್ಲಿ ಆಲ್ಮೋಸ್ಟ್ 2000 ಗುಜರಾತಿ ಸ್ಕೂಲ್ಸ್ಗೆ ಒಂದು CSR ಆಗಲಿ ಅನುದಾನ ಮಾಡಿ ಅದನ್ನು ಗುಜರಾತಿ ಲ್ಯಾಂಗ್ವೇಜಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ರೂಟ್ಸ್ ನೋಡಿದ್ರೆ ಇವಾಗ ಇದು ಪರಶುರಾಮ ಸೃಷ್ಟಿ, ನಮ್ಮ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ಉಡುಪಿ ಡಿಸ್ಟ್ರಿಕ್ಟ್, ಇಷ್ಟು ಟ್ಯಾಲೆಂಟ್ಸ್ ನಿಮ್ಗೆ ಎಲ್ಲಿ ಇಲ್ಲ. ಯಾಕೆಂದರೆ ಶ್ರೀಲಂಕಾ ಅಷ್ಟು ದೊಡ್ಡ ಕಂಟ್ರಿ, ಡೆಲ್ಲಿ ಅಷ್ಟು ಕಾಲೇಜಸ್, ಇಲ್ಲಿ 750 ಕಾಲೇಜಸ್ ಉಂಟು. 750 ನಿಯರಿಂಗ್ 1000 ಕಾಲೇಜಸ್ ಇರ್ಬೋದು ಬೇರೆ ಬೇರೆ ಫೀಲ್ಡ್ಸಲ್ಲಿ. ಅದು ಮೆಡಿಕಲ್ ಇರಲಿ, ಫಾರ್ಮಸಿ ಇರಲಿ, ಡಿಗ್ರಿ ಇರಲಿ, ಕನ್ನಡ ಸ್ಕೂಲ್ಸ್ನೂ ಅಷ್ಟೇ ಉಂಟು. ನಾನು ಅದಾನಿ ತೊಗೊಂಡ್ಮೇಲೆ ನನಗೆ ಒಂದು ಆಸೆ ಇತ್ತು, ಅದಾನಿ ಯಾಕೆ ತೊಗೊಳ್ಬೇಕಂತ ಹೇಳಿ. ಯಾಕಂದರೆ ಗುಜರಾತಿ ಕಂಪನಿ ಅಂತಲ್ಲ, ಬೇರೆ ಬೇರೆ ಟೀಕೆ ಇರ್ತದೆ. ಅದು ಇದಕ್ಕಿಂತ ಮುಂಚೆ ಲ್ಯಾಂಕ್ ಹೋಯ್ತು. ಬಟ್ ನಾನು ಅಲ್ಲಿ ಬಂದ ತಕ್ಷಣ ಅದಾನಿಜಿಗೆ ಹೇಳಿದೆ, ನಾವು CSR ನಾವು ಕನ್ನಡ ಸ್ಕೂಲ್ಸ್ಗೆ ಮಾಡಬೇಕು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗೆ ಅಲ್ಲ ಅಂತ. ಸೊ ಆಲ್ಮೋಸ್ಟ್ ನಾವು 150 ಉಡುಪಿ ಅಂದರೆ ನಮ್ಮ ಕಾಪು ಕ್ಷೇತ್ರ, ಎಲ್ಲದನ್ನು ಮಾಡಲಿಕ್ಕೆ ಆಗೋದಿಲ್ಲ. 150 ಸ್ಕೂಲ್ಸು ಅನುದಾನ ನಾವು ಕನ್ನಡ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸ್ ಮಾಡ್ತಾಯಿದ್ದೀವಿ. ಹಾಗೆಯೇ ಅಲ್ಲಿ ಯಾವುದೆಲ್ಲ ಒಂದು ವಸ್ತುಗಳು ಬೇಕು, ಇಲ್ಲಾಂದರೆ ಅವರಿಗೆ ಅಕಾಡೆಮಿಕಲಿ ಅವರಿಗೆ ನಾವು ಹೆಲ್ಪ್ ಮಾಡಬೇಕು, ಸ್ಕಾಲರ್ಶಿಪ್ಸ್ಗೆ ಅದನ್ನು ಮಾಡ್ತಾಯಿದ್ದೀವಿ. ನಾವು ಪ್ರೋತ್ಸಾಹ ಮಾಡ್ತೀವಿ ಕನ್ನಡದಲ್ಲಿ. ಹಾಗೆಯೇ ಏರ್ಪೋರ್ಟ್ನು ಇವಾಗ ನಮ್ಮ ತಕ್ಕಕ್ಕೆ ಬಂದಿದೆ. ಕಾಂಟ್ರವರ್ಸಿ ಇರ್ತದೆ, ಬೇರೆ ಬೇರೆ ಇಶ್ಯೂಸು. ಬಟ್ ಅಲ್ಲಿ ಕನ್ನಡ ಎಂಪ್ಲಾಯೀಸ್ ಕನ್ನಡಿಗರ್ಸ್ ಜಾಸ್ತಿ ಇರಬೇಕು. UPCL ನಮ್ಮ ಉಡುಪಿ ಪವರ್ ಪ್ಲಾಂಟ್ ಕನ್ನಡಿಗರ್ಸ್ ಜಾಸ್ತಿ ಇರಬೇಕು. ಯಾಕಂದರೆ ಈ ಹೈ ಲೆವೆಲ್ ಕೆಲವು ಜಾಬ್ಸ್, ಕೆಲವು ಇಂಜಿನಿಯರಿಂಗ್ ಸ್ಕಿಲ್ಸ್ ಎಲ್ಲ ಇರ್ತದೆ. ನಮ್ಮ ಇಂಜಿನಿಯರ್ಸ್ ಚೆನ್ನಾಗಿದ್ದಾರೆ. ಇವಾಗ NITK ಉಂಟು, ಬೇರೆ ಬೇರೆ ಕಾಲೇಜಸ್, ಬೇರೆ ಬೇರೆ ಸ್ಕೂಲ್ ಇದು ಉಂಟು, ಯಾವುದೋ ಇನ್ಸ್ಟಿಟ್ಯೂಷನ್ಸ್ ಉಂಟು. ಬಟ್ ನಮ್ಮವ್ರಿಗೆ ಏನಾಗ್ತದೆ ಅಂದರೆ, ಅವ್ರಿಗೆ ಬ್ಯಾಂಗ್ಳೂರ್ ಹೋಗಬೇಕು, ಇಲ್ಲಾಂದರೆ ಬೇರೆ US ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಬಟ್ ನಾವು ಅದನ್ನು ಒಂದು ಪ್ರೋತ್ಸಾಹ ಮಾಡಬೇಕು. ಏನಂದರೆ ಈ ಕನ್ನಡ ಲ್ಯಾಂಗ್ವೇಜ್ ಯಂಗ್ಸ್ಟರ್ಸ್ ಅದನ್ನು ಕಲಿಬೇಕು. ಅದು ಇವಾಗ ಸರಿ ನೋಡಿದ್ರೆ ಇವಾಗ ಎಷ್ಟೋ ನಾವು ಉದ್ಧಾರ ಮಾಡ್ತಾಯಿದ್ವಿ, ಜೀರ್ಣೋದ್ಧಾರ ಆಗ್ತದೆ. ಎಷ್ಟು ಥೌಸಂಡ್ಸ್ ಆಫ್ ಟೆಂಪಲ್ಸ್, ಈವನ್ ಮುಂಚಿನ ಕಾಲದಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಒಂದು ನೋಡಬೇಕು, ಯಂಗ್ಸ್ಟರ್ಸ್ಗೆ ಒಂದು ಆಸೆ ಉಂಟು, ಒಂದು ಟೆಂಪಲ್ಸನ್ನು ಜೀರ್ಣೋದ್ಧಾರ ಮಾಡಬೇಕು, ಭೂತ ಸ್ಥಾನ ಇಲ್ಲ ನಾಗಸ್ಥಾನ ಮಾಡಬೇಕಂತ. ಯಾಕಂದರೆ ಪಾಸಿಟಿವ್ನೆಸ್ ಉಂಟು. ಟೋಟಲ್ ನಾವು ನೆಗೆಟಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಂಗ್ಸ್ಟರ್ಸ್ ಇವಾಗ. ಯಾಕಂದರೆ ಅವರು ದುಡ್ಡು ಹಾಕಬೇಕು. ಇವಾಗ ನಾನು ನೋಡ್ತಾ ಇದ್ದೀನಿ, ಇವನ್ IT ಫೀಲ್ಡಲ್ಲಿ ಇದ್ದವರು ಅವರಿಗೆ ಫಾರ್ಮಿಂಗ್ ಮಾಡಬೇಕು. ಇವಾಗ ನನಗೇನೋ ಒಂದು ಆಸೆ ಉಂಟು, ನಾನು ಫಾರ್ಮಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಊರಲ್ಲಿ. ಯಾಕೆಂದರೆ ಇಷ್ಟು ಒಂದು ಚೆನ್ನಾಗಿದ್ದು ಒಂದು ಡಿಸ್ಟ್ರಿಕ್ಟ್. ಯಾಕಂದರೆ ಗೌತಮ್ ಅದಾನಿ ಬರುವಾಗ ಒಂದು ಹೇಳಿದ್ರು, ಇಟ್ಸ್ ಲಿವಿಂಗ್ ಲೈಕ್ ಸ್ಕಾಟ್ಲ್ಯಾಂಡ್ ಅಂತ ಹೇಳಿದ್ರು. ಅಷ್ಟು ಗ್ರೀನರಿ, ಅಷ್ಟಿದು, ಅದನ್ನು ನಾವು ಉಳಿಸ್ಬೇಕು. ಹಾಗೆಯೇ ಅದ್ರ ಒಟ್ಟಿಗೆ ನಾವು ಕನ್ನಡ ಲ್ಯಾಂಗ್ವೇಜ್ನ ಉಳಿಸ್ಬೇಕು. ಇವತ್ತು ಸತೀಶ್ ಆಗಲಿ, ಇಲ್ಲಾಂದರೆ ಮಂಜುನಾಥ್ ರೇವನ್ಕರ್ ಆಗಲಿ, ಅವ್ರು ಟಾರ್ಚ್ ಬೇರರ್ಸ್ ಇನ್ನು ಫ್ಯೂಚರ್ಗೆ. ಇದನ್ನು ನಾವು ಕಲ್ಕೂರು ಮತ್ತು ಇವರು ಪುರಾಣಿಕ್ ಮಾಡಿದಾಗೇ ಯು ಆಲ್ಸೋ ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಡೂ ಇಟ್. ಸಾರಿ, ಹರಿಕೃಷ್ಣ ಪುನರ್ವರು. ಸೊ ಅದನ್ನು ನಾವು ಪ್ರೋತ್ಸಾಹ ನಾವು ಕೊಡ್ತೀವಿ. ಯಾಕೆಂದರೆ ಇವಾಗ ಅದಾನಿ ಏನಾಗಿದೆ ಅಂದರೆ, ಜಸ್ಟ್ ನಾನು ಮಿಸ್ ಮಾಡಿದೆ. ನಾವು ರೂಟ್ಸ್ ಹೇಳ್ತೀವಿ. ಇವತ್ತು ಅದಾನಿ ಈಸ್ ನಂಬರ್ 2 ಇನ್ ದ ವರ್ಲ್ಡ್. ಮೇ ಬಿ ಒಂದು 5 ಇಯರ್ಸಲ್ಲಿ ಇಲ್ಲ 2 ಇಯರ್ಸಲ್ಲಿ ಮೇಗೆ ನಂಬರ್ 1. ಬಟ್ ಅವರು ಗುಜರಾತಲ್ಲಿ ಕೂತ್ಕೊಂಡು ಅವ್ರ ಮನೆ ನೋಡಿದ್ರೆ ಇಟ್ಸ್ 25 ಕಿಲೋಮೀಟರ್ಸ್ ಫ್ರಮ್ ಅಹಮದಾಬಾದ್. ಅದೊಂದು ಹಳ್ಳಿ ಒಂದು ವಾತಾವರಣ. ನಾನು ಹೋಗಿದ್ದೆ ಅಲ್ಲಿ ಅವ್ರು ಏನಂದರೆ ಅಷ್ಟು ಸಿಂಪಲ್, ಅಷ್ಟು ಇದು, ಅಲ್ಲಿಂದ ಆಪ್ರೇಟ್ ಮಾಡ್ತಾ ಇದ್ದಾರೆ. ಅವ್ರು 7th ಸ್ಟ್ಯಾಂಡರ್ಡ್ ಫೇಲ್ ಡಿಸ್ಕಂಟಿನ್ಯೂ ಮಾಡಿದ್ರು, ಮತ್ತು ಅವ್ರು 2nd PUC ಮಾಡಿ ಡಿಗ್ರಿ. ಅವ್ರು ಅಂದರೆ ಗುಜರಾತೀಸ್ ಅಂತ ಹೇಳೋದಿಲ್ಲ, ಎಜುಕೇಷನ್ ಸಿಸ್ಟಮ್ ಎಲ್ಲ ಅಷ್ಟು ಅವರು ಬಿಲೀಫ್ ಮಾಡೋದಿಲ್ಲ. ಬಟ್ ಅವ್ರು ರೂಟ್ಸ್ ಬಿಡಲಿಲ್ಲ. ಅವ್ರು ಅಲ್ಲಿಂದ ಕೂತ್ಕೊಂಡು ನಾವು ಇದ್ದೀವಿ. ನಾವೇನಂದ್ರೆ ಮೈಕ್ರೋಸಾಫ್ಟಲ್ಲಿ ಇದ್ದಾರೆ, ಅದರಲ್ಲಿದ್ದಾರೆ. ನಮಗೆ ಒಂದು ಆಸಕ್ತಿ ಇಲ್ಲ. ಏನಂದರೆ ನಾವು ಒಂದು ಇಂಡಸ್ಟ್ರಿಯಲ್ಲಿ ಮಾಡಬೇಕು, ನಮ್ಮದು ಒಂದು ಮಾಡಬೇಕು, ಅದರಲ್ಲಿ ಕೆಲಸ ಒಂದು ದೊಡ್ಡ. ಇವಾಗ ನೋಡಿ, ಪವರ್ ಪ್ಲಾಂಟ್ಸ್, ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬೇಕಾದ್ದು ಮಾಡ್ತೀವಿ, ಬೇರೆ ಬೇರೆ ಹೋಟೆಲ್ ಮಾಡ್ತೀವಿ, ಇಲ್ಲ ನಾವು ಫ್ಯಾಷನ್ ಇಂಡಸ್ಟ್ರಿ, ಫಿಲ್ಮ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಒಂದು ದೊಡ್ಡ ಇಂಡಸ್ಟ್ರಿ ಯಾರು ಮಾಡ್ತಾಯಿಲ್ಲ. ಅದು ನಮ್ಮ ಡಿಸ್ಟ್ರಿಕ್ಟಲ್ಲಿ ಆಗಬೇಕು, ಅದು ನಮ್ಮವರಿಂದ ಆಗಬೇಕು. ಅವಾಗ ಜಾಬ್ಸ್ ನಮಗೆ ಆಗ್ತದೆ. ಹಾಗೆಯೇ ಕನ್ನಡವನ್ನು ಒಳ್ಳೆ ಪ್ರೋತ್ಸಾಹ ಮಾಡ್ಬೋದು. ಯಾಕಂದರೆ ಇವತ್ತು ದಾನಿಗಳೂ ಬೇಕು.
ಗೌರ್ಮೆಂಟ್ ಮಾಡ್ತಾರೆ ಇವಾಗ ಏನೋ ರೆವಲ್ಯೂಷನ್ ಸ್ವಲ್ಪ ಮಾಡ್ತಾರೆ ಈ ಗೌರ್ಮೆಂಟ್, ಬಟ್ ಎಲ್ಲ ಗೌರ್ಮೆಂಟ್ ಮಾಡೋದಿಲ್ಲ. ಯಾಕಂದರೆ ಇವತ್ತು ಇಂಗ್ಲೀಷ್ ಇಶ್ಯೂನ ಏನಾಗಿದೆ ಅಂದರೆ ಅದ್ರ ಮೇಲೆ ತುಂಬ ಡಿಪೆಂಡೆನ್ಸ್ ಉಂಟು. ನಾವು ಜರ್ಮನಿ ನ್ಯಾಷನಲಿಸ್ಟ್, ಅವರಿಗೆ ಜರ್ಮನಲ್ಲಿ ಮಾತಾಡ್ತಾರೆ. ಜಾಪನೀಸ್ ನ್ಯಾಷನಲಿಸ್ಟ್, ಚೈನೀಸ್ನು ಹಾಗೇನೆ. ಬಟ್ ಅಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಲಿತಾ ಇದ್ದಾರೆ ಇವಾಗ, ಅದು ಬೇರೆ ವಿಷಯ. ಬಟ್ ನಮ್ಮದ್ರಲ್ಲಿ ಅದು ಆಸಕ್ತಿ ಇಲ್ಲ. ಬಿಕಾಸ್ ನಾನು ಹೇಳ್ಬಾರ್ದು ಸ್ಟೇಜಲ್ಲಿ ನಮಗೆ ಎಸೆನ್ಸ್ ಆಫ್ ಸ್ಲೇವರಿ ಉಂಟು, ಸ್ವಲ್ಪ ಉಂಟು. ಯಾಕಂದರೆ ನಾವು ಯಾವಾಗಲೂ ಒನ್ಸ್ ಅಪಾನ್ ಟೈಮ್ ನಾವು ಸ್ಲೇವ್ಸ್ ಅಂತ ಇದ್ವಿ ಟೈಪ್ ಮನೋಭಾವನೆ ಉಂಟು. ಅದು ಇನ್ನೂ ಎಸೆನ್ಸ್ ಆಫ್ ಸ್ಲೇವರಿ ಉಂಟು. ನಮಗೆ ಇಂಗ್ಲೀಷ್ ಮಾತಾಡಲೇಬೇಕು, ಅದು ಫ್ಯಾಷನೇಬಲು, ಅದು ದೊಡ್ಡ ವಿಷಯ, ಒಂದು ಸೂಟ್ ಬೂಟ್ ಆಗಬೇಕು. ಅದನ್ನು ನಾವು ಸ್ಲೋ ಆಗಿ ನಾವು ಅದರಿಂದ ಹಿಂದ್ಗಡೆ ಬರಬೇಕು. ಆ್ಯಂಡ್ ಮೋರ್ ದೆನ್ ಚಿಲ್ಡ್ರನ್, ನನ್ನ ಲೆಕ್ಕದಲ್ಲಿ ಪ್ಯಾರೆಂಟ್ಸ್ ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಯಾಕಂದರೆ ಇವಾಗ ಇತ್ತೀಚೆಗೆ ಕೋವಿಡ್ ಬಂತು, ನನ್ನ ಲೆಕ್ಕದಲ್ಲಿ ಕೋವಿಡ್ ಒಂದು ಖರ್ಚು ಉಂಟು, ಅದರಲ್ಲಿ ನಮಗೆ ಒಂದು ಬ್ಲೆಸ್ಸಿಂಗ್ಸ್ ಉಂಟು. ಯಾಕಂದರೆ ಈ ಫ್ಯಾಮಿಲಿ ಟೈಅಪ್ ಜಾಸ್ತಿ ಆಯಿತು ಕೋವಿಡಿಂದ. ಯಾಕಂದರೆ ತಂದೆ ತಾಯಿಗೆ ಇಲ್ಲ ಮಕ್ಕಳಿಗೆ ತಂದೆ ಯಾರಂತ ಗೊತ್ತಾಯಿತು, ಆ ರಿಲೇಷನ್ಶಿಪ್ ಗೊತ್ತಾಯಿತು. ಆ ರೂಮಲ್ಲಿ ಇವತ್ತು ದೊಡ್ಡ ಮನೆ ಆದರೆ ಇಲ್ಲ ಫ್ಲ್ಯಾಟ್ ಇದ್ದರೆ ಯಾರು ಮುಖ ನೋಡ್ತಾ ಇರಲಿಲ್ಲ. ಮುಖ ನೋಡಿದಾಗೆ ಅವ್ರಿಗೆ ಏನಂತ ಗೊತ್ತಾಯ್ತು, ಪೇಯ್ನ್ ಏನು, ಸ್ಟ್ರಗಲ್ ಏನು ಎಲ್ಲ ಗೊತ್ತಾಯ್ತು. ಸೊ ಹೀಗೇ, ಯಾಕಂದರೆ ಕನ್ನಡ ನಾವು ಏನಾಗ್ತದೆ ಅಂದರೆ ಇವಾಗ ತಮಿಳ್ನಾಡು ನೋಡಿದ್ರೆ, ಇಲ್ಲಂದರೆ ಆಂಧ್ರ ಪ್ರದೇಶ ನೋಡಿದ್ರೆ ಅವರು ತುಂಬ ಇದ್ದಾರೆ ಅಂದರೆ ಸ್ಟೇಟ್ ಸ್ಟೂಡೆಂಟ್ ಸಾಯ್ತಾರೆ ಅವರು ಇವಾಗ, ಇವನ್ ಮಹಾರಾಷ್ಟ್ರಿಯನ್ಸ್. ಬಟ್ ಇಲ್ಲಿ ಏನಂದರೆ ನಾವು ಸ್ವಾಭಾವಿಕವಾಗಿ ವಿ ಆರ್ ಸಾಫ್ಟ್ ಪೀಪಲ್. ನಾವು ಎಷ್ಟು ನಾವು ಜೋರಿದ್ರು ಅಂಡರ್ವರ್ಲ್ಡಲ್ಲಿದ್ದರು ಇರ್ಬೋದು, ನಾವು ಈ ವಿಷಯದಲ್ಲಿ ಏನಂದರೆ ವಿ ಆರ್ ವೆರಿ ಸಾಫ್ಟ್. ಅವ್ನು ಕನ್ನಡ ಮಾತಾಡ್ತಿದ್ರು ನಾವು ಅದನ್ನೇನು ಅಷ್ಟೊಂದು ಇದು ಮಾಡೋದಿಲ್ಲ, ನಾವು ಅದನ್ನು ಒತ್ತಾಯ ಮಾಡ್ಕೊಂಡು ಮಾಡೋದಿಲ್ಲ. ವಿ ಆರ್ ಸಾಫ್ಟ್ ಪೀಪಲ್. ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆಯ ವಾತಾವರಣ ತಂದುಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಎಸ್ಪೆಷಲಿ ಬ್ಯಾಂಗ್ಳೂರು ಏನಾಗ್ತಾ ಉಂಟು ಅಂದರೆ ಇಟ್ಸ್ ಬಿಕಮ್ ಕಾಸ್ಮೋಪಾಲಿಟನ್ ಆಗಿದೆ. ಅಲ್ಲಿ ಗುಜರಾತೀಸ್ ಆಗಲಿ, ಮಾರ್ವಾಡೀಸ್ ಆಗಲಿ, ಬೇರೆಯವರು ಮತ್ತು ಹೈಯೆಸ್ಟ್ ನೋಡಿ ತೆಲುಗುಸ್ ಇದ್ದಾರೆ ಅಲ್ಲಿ. ಸೊ ಅವ್ರದ್ದೇ ಒಂದು ಇದಾಗಿದೆ. ಈವನ್ ಮಿನಿಸ್ಟರ್ಸ್ ಮೋಸ್ಟ್ ಆಫ್ ದೆಮ್ ತೆಲುಗುಸ್ ಇದ್ದಾರೆ, ಅವರು ಕನ್ನಡ ವಿಷಯ ಮಾತಾಡ್ತಾರೆ. ಬಟ್ ಆ ಆಸಕ್ತಿ ಇರೋದು ಅವರು ಹೀಗೆ ಮೀಟ್ ಆಗುವಾಗ ಅವ್ರು ತೆಲುಗುದಲ್ಲಿ ಮಾತಾಡ್ತಾರೆ. ಸೊ ಲಾಟ್ಸ್ ಆಫ್ ರೆವಲ್ಯೂಷನ್ ಚೇಂಜಸ್ ಬೇಕಾಗ್ತದೆ. ನಾವು ಆ ರೆವಲ್ಯೂಷನ್ ಚೇಂಜಸ್ ಅಂದರೆ ಒಂದು ಈ ಜನ್ರೇಷನ್ಗೆ ನಾವು ಕನ್ನಡ ಒಂದು ಲ್ಯಾಂಗ್ವೇಜ್ ಅದು ನಮಗೆ ಬೇಕಾಗ್ತದೆ. ಮತ್ತು ಮದರ್ ಟಂಗ್ ಕನ್ನಡ ಇದ್ದರೆ ನೀವು ಯಾವ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾತಾಡಿ ಯಾವ್ದು ಮಾತಾಡಿ ಅದು ಸ್ಟ್ರಾಂಗ್ ಇರ್ತದೆ. ಯಾಕಂದರೆ ಮದರ್ ಟಂಗ್ ಗೊತ್ತಿಲ್ಲ ಆದರೆ ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಮಾಸ್ಟರ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಕನ್ನಡ ಆಗಲಿ, ತುಳು ಆಗಲಿ, ಕೊಂಕಣಿ ಆಗಲಿ, ಏನು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಮದರ್ ಟಂಗ್ ನಾವು ಫಸ್ಟ್ ಅದನ್ನು ಕಲಿಬೇಕು, ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಆವಾಗ ನಮಗೆ ಅದನ್ನು ದೃಢ ಬರ್ತದೆ. ಆ ಮದರ್ ಲ್ಯಾಂಗ್ವೇಜ್ ಮೇಲೆ ನಮಗೆ ಒಂದು ರೆಸ್ಪೆಕ್ಟ್ ಬರ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಮಾಡಬೇಕು ನಾವು. ಸೊ ಈ ಮಾತುಗಳನ್ನು ಹೇಳ್ಕೊಂಡು ಅದಾನಿ ಅವತ್ತಿಂದ ಕನ್ನಡ ಪರಿಷತ್ತಿಗೆ ಆಗಲಿ ಇಲ್ಲದ ತಾಲೂಕು ಮಟ್ಟದಲ್ಲಿ ಏನು ನಾವು ಪ್ರೋತ್ಸಾಹ ಕೊಡಬೇಕು, ನಾವು ಸದಾ ನಿಮ್ಮೊಟ್ಟಿಗಿದ್ದೀವಿ ಅಂತ ಹೇಳ್ಕೊಂಡು ನನ್ನ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ಸ್. ತಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಸಮಯ ಮೀರುತ್ತಾ ಇದೆ, ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದು ಬಹುಕಾಲ ನಡೆಸಿದ ಅನುಭವಿ ಪ್ರದೀಪ್ ಕುಮಾರ್ ಸರ್ 2 ನಿಮಿಷಗಳ ಕಾಲ ತಾವು ಮಾತನಾಡಬೇಕು ಎಂದು ವಿನಂತಿಸುತ್ತೇನೆ. ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮುಂದೆ ಜಗು. ಸಮ್ಮೇಳನಾಧ್ಯಕ್ಷರಾದಂಥ ದಾಮೋದರ ಶೆಟ್ಟರವರ ಸರ್ವಾಧ್ಯಕ್ಷತೆಯಲ್ಲಿ ಒಂದಷ್ಟು ಮಂಥನ ಮಾಡಿದ್ದೇವೆ. ಹೆಚ್ಚು ನಾನು ಅದನ್ನು ಉದ್ದ ಬೆಳೆಸಲಿಕ್ಕೆ ಹೋಗುವುದಿಲ್ಲ. ಹಿರಿಯ ಪ್ರಾಜ್ಞರಾದಂಥ ವಿವೇಕರಿಗಳಾಗಲಿ, ರೈಗಳಾಗಲಿ, ಇಂಥವರೆಲ್ಲರ ಸಮ್ಮುಖ ನಾವು ಮೊದಲುಗೊಂಡು ಅಮ್ಮೆಂಬಳ ನಮ್ಮ ಸಾಹೇಬರು ಬಂದಿದ್ದಾರೆ. ನಾನೊಂದು ಪದ್ಯ ಹೇಳ್ಬೋದು ಅಂತ ಈಗಲೇ ಹೇಳ್ತಾರೆ ಅವರು. ಇಂಥ ಎಲ್ಲ ಧ್ವನಿಗಳ ಮಧ್ಯದಲ್ಲಿ ಕನ್ನಡದ ಧ್ವನಿ ಕಿಶೋರ್ ಆಳ್ವರು ನಮಗೆ ನೀಡಿದ್ದಾರೆ. ಇವತ್ತು ಇಲ್ಲಿ ಕುಳಿತಂಥ ಮಕ್ಕಳಿದ್ದಾರಲ್ಲ, ಇದರಲ್ಲಿ ಒಂದು 2 ಜನ ಆದರೂ ಅದಾನಿಯೋ ಅಥವಾ ಸುಧಾಮೂರ್ತಿಯೋ ಆಗ್ತಾರಾ ಅಂತ ನನಗೊಂದು ಭರವಸೆ ಬಂದಿದೆ ಬಂಧುಗಳೇ ನಿಮ್ಮ ಒಂದು ಭಾಷಣದಲ್ಲಿ. ಇವತ್ತು ನಮ್ಮಲ್ಲಿರುವಂಥದ್ದು ಅನುಷ್ಠಾನದ ಕೊರತೆ ಅಥವಾ ಬದ್ಧತೆಯ ಕೊರತೆ ಅಥವಾ ಮನಸ್ಸಿನಲ್ಲಿರುವಂತಹ, ಅದು ಇಂಗ್ಲೀಷ್ನಲ್ಲಿ ಹೇಳಿದರೆ ಆಗ್ತದೆ, ಮೇಲರಿಮೆ ಕೀಳರಿಮೆ ಹೇಳಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದರ ಒಂದು ವಿಚಾರದಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ. ಅವರೆಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಿದರು ನೋಡಿ. ಅಧಿಕಾರ ಯಾವುದೇ ಸಂಸ್ಥೆಯದ್ದು ಬಂದಿರ್ಬೋದು, ಅಂತರ ಸಂಸ್ಥೆಯದ್ದು ಬಂದಿರ್ಬೋದು, ಆದರೆ ನನ್ನ ಅಧಿಕಾರಾವಧಿಯಲ್ಲಿ ನಾನು ಕನ್ನಡ ನಾಡು ನುಡಿಗೆ ಒಂದು ಶಕ್ತಿಯನ್ನು ಕೊಡ್ತೇನೆ. ಏರ್ಪೋರ್ಟ್ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡಕ್ಕೋಸ್ಕರ ಒಂದು ದೊಡ್ಡದಾದಂತಹ ಒಂದು ಸ್ಥಳವನ್ನೇ ನಾನು ಮೀಸಲಾಗಿಡ್ತೇನೆ ಅಂತ ಹೇಳಿದರೆ ಇದರಿಂದ ದೊಡ್ಡದಾದ ಧ್ವನಿ ಇನ್ಯಾವುದಿದೆ? ದಿನಕ್ಕೊಂದು ಶಾಸನಗಳು ಕನ್ನಡದ ಅನುಷ್ಠಾನದ ಬಗ್ಗೆ, ದಿನಕ್ಕೊಂದು ಅನುದಾನದ ಭರವಸೆಗಳು ಅಥವಾ ಅನುದಾನಗಳು. ಇದನ್ನು ಅವಲಂಬಿತವಾಗಿ ನಾವು ಕನ್ನಡವೋ ತುಳುವೋ ಅಥವಾ ನಮ್ಮ ಈ ಪ್ರದೇಶ, ಈ ತವಳವ ನಾಡು, ತವಳವ ಹೇಳಿದ ಕೂಡಲೇ ಪುನಃ ಅದರಲ್ಲಿ ನಾವೇನೋ ಸಂಕುಚಿತ ಅದಲ್ಲ. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ ಏನೆಲ್ಲ ಇಲ್ಲಿ ಒಳಗೆ ಇದ್ದೇವೆ ನಾವು
ಭಾಷಾ ಶುದ್ಧತೆಯಲ್ಲಿ ನಾನು ನಮ್ಮದೇ ಸ್ವಚ್ಛ ಭಾಷೆ ಹಾಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲ ಪ್ರದೇಶ ಭಾಷೆಯು ಅಲ್ಲಿಯ ಮಟ್ಟಿಗೆ ಅದು ಸರಿಯಾದ ಭಾಷೆ. ಭಾಷಾ ಶುದ್ಧತೆಯಲ್ಲಿ ವೇದಿಕೆ ಮೇಲೆ ಬಂದಾಗ ನಮ್ಮನ್ನು ಪ್ರತಿನಿಧಿಸಿರುವಂಥ ಸಾಂಸ್ಕೃತಿಕ ರಂಗ ಯಕ್ಷಗಾನ ಎಷ್ಟು ಶುದ್ಧವಾದಂಥ ಭಾಷೆಯಲ್ಲಿ ಎಲ್ಲ ವಿಚಾರಗಳನ್ನು ನಮ್ಮ ಕೈಯೊಳಗೆ ಇಟ್ಟುಕೊಂಡು ನಮಗೆ ಪ್ರಸ್ತುತಪಡಿಸ್ತದೆ. ಬ್ಯಾರಿ ಭಾಷೆಗರಿಂದ ಮೊದಲುಗೊಂಡು ದಾಮೋದರ ಶೆಟ್ಟರ ಮನೆ ಭಾಷೆ ಮಲಯಾಳ. ಯಾಕಂದರೆ ಅವರ ಅಣ್ಣ ಕುಂಬಳೆ ಸುಂದರರಾರು ಬಯಲಾಟ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದವರು. ಹೆಂಡತಿ ಹತ್ರ ಮಾತಾಡೋದು ಅವರು ಮಲಯಾಳದಲ್ಲಿ, ಜೋಶಿಯವರು ಮಾತಾಡೋದು ಮರಾಠಿಯಲ್ಲಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ವಿಶೇಷವಾಗಿ ವಿದ್ಯಾರ್ಥಿಗಳನ್ನು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದೇನೆ ನಾನು. ಹಿರಿಯರಿಗೆ ನಾವೇನು ಹೇಳುವ ಪ್ರಶ್ನೆ ಇಲ್ಲ. ಭಾಷಾ ಶುದ್ಧತೆ ಜೀವನ ಶುದ್ಧತೆಯೊಂದಿಗೆ ನಮ್ಮ ಕಲಿಯುವಿಕೆಯ ರಂಗ ಯಾವುದೇ ಇರಲಿ, ಆದರೆ ಮಾತೃ ಸಂಸ್ಕೃತಿಯನ್ನು ಬದುಕಿನ ಒಳಗೆ ನೀವು ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಾನು ಇಟ್ಟುಕೊಂಡಿದ್ದೆ. ನಾನು ಓರ್ವ ಇಂಜಿನಿಯರಿಂಗ್ ಪದವೀಧರ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತವ. 22 ವರ್ಷಗಳ ಕಾಲ ಸಾಹಿತ್ಯ ಸರಸ್ವತಿಯ ಚಾಕರಿ ಕೆಲಸ ಮಾಡಿದ್ದೇನೆ. ಹರಿಕೃಷ್ಣ ಪುನೂರಂಥವರು, ಪುರಾಣಿಕರಂಥವರು ಕೂಪಕ್ಕೆ ತಳ್ಳಿಬಿಟ್ರು. ಶ್ರೀನಾಥ್ ಆಗಲಿ ಅಥವಾ ವಿಜಯಲಕ್ಷ್ಮಿ ಶೆಟ್ಟರಾಗಲಿ, ಇಲ್ಲಿ ಉಳಿದ ಎಲ್ಲ ಅಧ್ಯಕ್ಷರುಗಳು ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ದೇವೆ. ನಮ್ಮಲ್ಲಿ ಯಾವುದೇ ಅಧಿಕಾರದ ಅಂತಸ್ತು ಅದರ ಬಗ್ಗೆ ತಲೆಬಿಸಿ ಇರಲಿಲ್ಲ ನಮಗೆ. ಪೂಜ್ಯ ಹೆಗಡೆಯವರಂಥವರ ಮಾರ್ಗದರ್ಶನ ಇತ್ತು. ಪೂಜ್ಯ ಪೇಜಾವರ್ಷಿಗಳಂಥವರೇ ಸಮ್ಮೇಳನಕ್ಕೆ ಬರ್ತಾಯಿದ್ರು. ಇದೆಲ್ಲ ಸುಖಾನುಭವವನ್ನು ಪಡೆದವರು ನಾವು. ಇವತ್ತು ಋಷಿ ಸುನಕ್ ಯಾರವರು ಬ್ರಿಟನ್ನನ್ನು ಆಳ್ತಾರೆ ದೊರೆಯಾಗಿ ಅಂತ ಹೇಳಿದರೆ, ಅಲ್ಲಿಯೂ ಕನ್ನಡದ ಧ್ವನಿ ಇದೆ. ನಾವು ಯೋಚನೆ ಮಾಡಬೇಕಾದದ್ದು, ನಾಳೆ ನಾವು ಯಾರಿಂದ ಆಳಲ್ಪಡಬಹುದು, ನಾವು ಹೀಗೆ ಮುಂದಕ್ಕೆ ಹೋದರೆ. ಜೀವನದಲ್ಲಿ ಒಂದೊಂದೇ ಕಳೆದುಕೊಳ್ತಾ ಇದ್ದೇವೆ. ಬಹಳ ದುಃಖದಲ್ಲಿ ದಾಮೋದರ ಶೆಟ್ಟರು ಹೇಳಿದರು, ಮನೆಯಲ್ಲಿ ವೃದ್ಧ ಅಜ್ಜ ಅಜ್ಜಿ ಮಾತ್ರ ಇರುವುದು, ಎಲ್ಲರ ಸಮಸ್ಯೆ ಅದೇ. ಇನ್ನೊಂದು ಕಡೆಯಲ್ಲಿ ಭರವಸೆ ನೋಡಿ ಆಳ್ವರು ಹೇಳಿದರು, ನಾನು ಒಂದು ದೊಡ್ಡ ತೋಟ ಮಾಡ್ತಾ ಇದ್ದೇನೆ ಅಂತ. ನಾನು ಮೊನ್ನೆ ಹೇಳಿದೆ, ನಿಮ್ಮ ತೋಟ ನೋಡಲಿಕ್ಕೆ ನನಗೂ ಬರಬೇಕು ಮಾರ್ರೆ ಅಂತ. ಮಂಗಳೂರಿನಲ್ಲಿ 50 ಸೆಂಟ್ಸ್ ಸ್ಥಳದ ಒಳಗೆ ನಾನು 3 ದನವನ್ನು ಸಾಕ್ತಾ ಇದ್ದೇನೆ. ಅದರರ್ಥ ಗೋಪ್ರೇಮ ಅಂತಲ್ಲ. ನಮ್ಮ ಜೀವನದ ಸಂಸ್ಕೃತಿ ನೀವು ಒಂದು ಬಾರಿ ಸಾಕಿ ನೋಡಿ. ಅದರಲ್ಲಿ ಯಾವುದೇ ಕುಲಾಂತರ ಬೇಡ ವ್ಯವಸ್ಥೆ. ದೇಶೀಯ ತಳಿಯನ್ನು ಸಾಕಿ, ದೇಶೀಯ ತಳಿಯ ನಾಯಿಯನ್ನು ಸಾಕಿ. ನಮ್ಗೆ ಯಾಕೆ ಆ ದೊಡ್ಡ ಹೈಬ್ರಿಡ್ ಅಂತ ಹೇಳ್ತಾರೆ ಇಂಗ್ಲಿಷ್, ಅದು ಯಾಕೆ ಬೇಕು? ಅದರರ್ಥ ವಿರೋಧ ಅಲ್ಲ, ಇಂಗ್ಲೀಷ್ನ ಬಗ್ಗೆ ವಿರೋಧ ಅಲ್ಲ. ಇಂಗ್ಲೀಷ್ ಬೇಕೇ ಬೇಕು, ಕಂಪ್ಯೂಟರ್ ಬೇಕೇ ಬೇಕು, ಗೂಗಲ್ ಬೇಕೇ ಬೇಕು. ಗೂಗಲ್ನ ದಾಸರಾಗಬಾರದು ಅಷ್ಟೇ ಬಂಧುಗಳೇ. ನಾವು ಗೂಗಲ್ ಆಗಬೇಕು. ನಮ್ಮೊಳಗಿನ ಜ್ಞಾನ, ಇವತ್ತು ವಿವೇಕರೈಗಳಂಥವರ ಜ್ಞಾನ ಅದು ಗೂಗಲಿಗೆ ಸೇರ್ಪಡೆ ಆಗಬೇಕು. ನಾಳೆ ನೀವು ಜೀವನಾನುಭವದಿಂದ ಜ್ಞಾನವಂತರಾಗಿ ನಿಮ್ಮ ಜ್ಞಾನ ಆ ಗೂಗಲ್ಗೆ ಸೇರ್ಪಡೆ ಆಗಬೇಕು ಅಂತ ಹೇಳುವಂಥದ್ದು. ಇವತ್ತು ಅದು ಯಾವುದೋ ಒಂದು ಟ್ವಿಟ್ಟರ್, ಅದರಲ್ಲಾದ ಅವಾಂತರ, ಅದು ಅವಾಂತರವನ್ನು ಮನಗೊಂಡು ಅದು ಯಾರೋ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಅದಕ್ಕೊಂದು ಸರಿದಾರಿ ತಂದಂತೆ. ನನಗೆ ಅದರ ಬಗ್ಗೆ ಹೆಚ್ಚು ಜ್ಞಾನ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಇವತ್ತಿನ ಆಧುನಿಕ ಯುಗದಲ್ಲಿ ಓಟದಲ್ಲಿ ಹಿಂದೆ ಉಳಿಬಾರ್ದು. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಸಂಸ್ಕೃತಿಯ ಚೌಕಟ್ಟಿನೊಳಗೆ ಅದರ ವ್ಯವಸ್ಥೆಯನ್ನು ತಂದಲ್ಲಿ, ಅದರ ಜೊತೆಗೆ ನಾವು ಅದನ್ನು ಅವಲಂಬಿತವಾಗದೆ ನಾವು ಅದನ್ನು ನಡೆಸುವಂಥ ಶಕ್ತಿವಂತ ಜ್ಞಾನವಂತರಾಗುವಂಥ ಸಂಕಲ್ಪ, ಅದುವೇ ಕನ್ನಡದ ಧ್ವನಿ, ನಮ್ಮ ಚಿತ್ತ ಕನ್ನಡದತ್ತ ಅಂತ ಹೇಳುವಂಥ ಇರಬಹು ಈ ಸದಾಶಯ ನಮ್ಮೆಲ್ಲರದು ಅಂತ ಹೇಳ್ತಾ ನೋಡಿ. ನಮ್ಮ ಅಪಧಮನಿ ಅಭಿಧಮನಗಳಲ್ಲಿ ಯಾವುದು ಅಲ್ವ ಮಾಧವರೇ, ಯಾವುದು ಸತ್ತಿಲ್ಲ. ಸಣ್ಣದಾದಂಥ ಏನದು ಕಾಂತಾರ ಎಷ್ಟು ದೊಡ್ಡ ರೀತಿಯಲ್ಲಿ ಅದು ಈ ತಲ್ಲಣವನ್ನು ಮಾಡಿತು ನೋಡಿ. ಅಂದರೆ ನಮ್ಮ ಒಳಗಿನ ಅಂತರದಲ್ಲಿ, ನಮ್ಮೊಳಗಿನ ರಕ್ತದಲ್ಲಿ ನಮ್ಮ ಸ್ವದೇಶಿ ಚಿಂತನೆಗಳ ಅಭಿಲಾಷೆ ಅಥವಾ ಅಪೇಕ್ಷೆ ಅಥವಾ ಹಸಿವಿದೆ ಅಂತ ಹೇಳುವಂಥದ್ದನ್ನು ಅದು ಸೂಚಿಸಿದ್ದಷ್ಟೇ. ಮೊನ್ನೆ ಕೋಟಿ ಗಂಟ ಗಾಯನ ಅಂತ ಸರ್ಕಾರ ಅಪೇಕ್ಷೆ ಪಟ್ಟಿತ್ತು. ಸರ್ಕಾರದ ಅನುದಾನವನ್ನು ಮಾಡಲೇ ಇಲ್ಲ. ಮನೆಗಳಲ್ಲಿ ಕೋಟಿ ಗಂಟ ಗಾಯನಕ್ಕೆ ನಾವು ಧ್ವನಿಗೂಡಿಸಿದ್ದೇವೆ. ಬಂಧುಗಳೇ, ಅವಕಾಶ, ವೇದಿಕೆ ಎಲ್ಲವನ್ನು ಪರಿಷತ್ತು ಇವತ್ತು ಕಳೆದ ಹಲವಾರು ವರ್ಷಗಳಿಂದ 104 ವರ್ಷಗಳು ಆಯಿತು ಈ ಪರಿಷತ್ತಿಗೆ. ಸ್ವಾಯತ್ತೆಯ ಸಂಸ್ಥೆ ಈ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ, ಇದೆಲ್ಲ ಸ್ವಾಯತ್ತ ಸಂಸ್ಥೆಗಳು ನನ್ನ ಮನಸ್ಸಿನ, ನನ್ನ ವೈಯಕ್ತಿಕ ಇಂಗಿತ ಅಂದರೆ ಅದು ಸಹಿತವಾಗಿ ಪ್ರೋಟೋಕಾಲ್ ಸಂಸ್ಥೆ ಆಗಬಾರದು. ಸ್ವಾಯತ್ತೆ ಅದು ನಮ್ಮೆಲ್ಲರ ಧ್ವನಿ, ನಮ್ಮೆಲ್ಲರ ಧ್ವನಿಯ ಸಂಸ್ಥೆಯಾಗಿ ಅದು ಉಳಿದಲ್ಲಿ, ನಮ್ಮಿಂದಲೇ ಉಳಿದಲ್ಲಿ ಹೇಗೆ ಈ ನಾಡಿನಲ್ಲಿ ಯಕ್ಷಗಾನ ಉಳಿದಿದೆಯೋ ಹಾಗೆ ಕನ್ನಡವೂ ಉಳಿತದೆ. ನಮ್ಮ ಕನ್ನಡ ಅರ್ಥಾತ್ ಬರೀ ಕನ್ನಡ ಅಲ್ಲ, ನಮ್ಮ ಮಾತೃಭಾಷೆ, ನಮ್ಮ ಮಾತೃ ಸಂಸ್ಕೃತಿ ಅದು ಉಳಿತದೆ. ಯಾವುದೇ ಮಾಧ್ಯಮದ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏಕರೂಪಿ ಶಿಕ್ಷಣದ ಪದ್ಧತಿಯನ್ನು ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ, ಎಡರು ತೊಡರುಗಳು ಇರಬಹುದು, ಆದರೆ ಏಕರೂಪಿ ಶಿಕ್ಷಣ ಜೊತೆಗೆ ಮಾತೃಭಾಷೆಗೆ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟ ಒತ್ತಾಸೆ ಉಂಟಲ್ಲ,
ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ವೈದ್ಯಕೀಯ, ಇದೆಲ್ಲವೂ ಆಯಾಯ ಪ್ರಾದೇಶಿಕ ರಾಜ್ಯ ಭಾಷೆ. ಇದು ಮಾತೃಭಾಷೆಯಲ್ಲ. ಕನ್ನಡ ಅಂತ ಹೇಳುವಂಥದ್ದು ರಾಜ್ಯ ಭಾಷೆ. ಮಾತೃಭಾಷೆ ನಮ್ಮೊಳಗಿನ ಹಲವಾರು. ಈ ಆಯಾಯ ಭಾಷೆಯಲ್ಲೇ ನಾವು ಕಲಿಯೋಣ. ಆಯುರ್ವೇದ ಇರಲಿಲ್ವ ಸ್ವದೇಶಿ ಭಾಷೆಯಲ್ಲಿ? ಆದರೆ ಇಂಗ್ಲೀಷ್ನಲ್ಲಿಯೂ ಕಲಿಯೋಣ. ಸಂಸ್ಕೃತಾಂತರ್ಗತ ಭಾರತೀಯ ಭಾಷೆಗಳು, ಸಂಸ್ಕೃತಾಂತರ್ಗತ ವಿಶ್ವದ ಭಾಷೆಗಳು ಅಂತ ಕವಿ ಕಯ್ಯಾರರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಐಕ್ಯದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆ ಚಿಂತನೆಯೊಂದಿಗೆ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಹೊಸದಾದಂತಹ ತಂಡ ಇವತ್ತು ಹೇಳಿದರು. ಕೀಕಾನ ರಾಮಚಂದ್ರರು, ಇದಿನೊಬ್ಬರು, ಪುನೂರವರು, ಪುನೂರು ನಂತರ ನಮ್ಮ ಹೆಗಲು, ನಮ್ಮ ಈ ತಂಡದ ಹೆಗಲು. ಇವತ್ತು ಶ್ರೀನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ತಂಡ, ನಾವು ಜೊತೆಗಿದ್ದೇವೆ. ಎಲ್ಲರೂ ಸೇರಿಕೊಂಡು ಕನ್ನಡದ ಕೈಂಕರ್ಯವನ್ನು, ಮಾತೃ ಸಂಸ್ಕೃತಿಯ ಸಂರಕ್ಷಣೆಯನ್ನು, ಕನ್ನಡದ ಧ್ವನಿಯನ್ನು, ಕನ್ನಡದ ನೆಲವನ್ನು, ಕನ್ನಡದ ಜನವನ್ನು, ಅದರ ಜೊತೆಗೆ ವಿಶ್ವ ಭ್ರಾತೃತ್ವದ ಸಂದೇಶದ ನೆಲೆಗೆ ಶಕ್ತಿ ನೀಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯ ವಿರಮಿಸ್ತಾ ಇದ್ದೇನೆ. ಮಗದೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಕನ್ನಡ ಭುವನೇಶ್ವರಿಗೆ ಒಂದೇ. ನಮಸ್ಕಾರ. ಕನ್ನಡವನ್ನು ಗೌರವಿಸೋಣ, ಉಳಿಸೋಣ ಎಂದು ಹೇಳಿ ನಮ್ಮನ್ನು ಎಚ್ಚರಿಸಿದಂತಹ ಪ್ರದೀಪ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದವರನ್ನೆಲ್ಲರನ್ನು ಗೌರವಿಸಿ ಅವರನ್ನು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಬೇಕು ಎಂದು ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದಂತಹ ಗಣೇಶ್ ಪ್ರಸಾದ್ ಜಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಆತ್ಮೀಯ ಶುಭ ಮುಂಜಾನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ನಮ್ಮ ನೂತನ ತಂಡದ ಮೂಲಕ ಈ ಚೊಚ್ಚಲ ಕನ್ನಡ ಸಾಹಿತ್ಯ ತಾಲೂಕು ಸಮ್ಮೇಳನವನ್ನು ನಾವು ಆಯೋಜಿಸಿ ಈಗ ಉದ್ಘಾಟನಾ ಸಂಭ್ರಮದ ಕೊನೆಯ ಹೊಸ್ತಿಲಿನ ಸಂಭ್ರಮದಲ್ಲಿ ಮುನ್ನುಗ್ಗುತ್ತಾ ಇದ್ದೇವೆ. ಈ ಸಾಹಿತ್ಯ ಸಮ್ಮೇಳನದ ಸಂಭ್ರಮಕ್ಕೆ ಚಾಲನೆ ನೀಡಿದಂಥ ಅತಿಥಿವರೇಣ್ಯರನ್ನು ವಂದಿಸುವಂಥ ಪುಣ್ಯ ಭಾಗ್ಯ ನನಗೆ ಲಭಿಸಿದೆ. ಮೊದಲಿಗೆ ಡಾಕ್ಟರ್ ದಾಮೋದರ್ ಶೆಟ್ಟಿಯವರು ಈ ನಮ್ಮ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಸ್ವೀಕರಿಸಿ ಅದನ್ನು ವಹಿಸಿಕೊಂಡು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಘನತೆ ಮೆರುಗನ್ನು ತಂದುಕೊಟ್ಟವರು ಅವರ ಸರ್ವಾಧ್ಯಕ್ಷತೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸುವಂಥ ಸಂದರ್ಭದಲ್ಲಿ ನಾವು ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾಗ ನಾವು ಹಲವರನ್ನು ಭೇಟಿಯಾದಾಗ ನಮಗಾದಂಥ ಒಂದು ಅನುಭವದ ನೆಲೆಯಲ್ಲಿ ನಾನು ರಚಿಸಿದಂಥ ಒಂದು ಚುಟುಕನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಗೆ ಸಾಹಿತ್ಯ ಆಸಕ್ತರನ್ನು ಆಹ್ವಾನಿಸಲು ಹೋದಲ್ಲೆಲ್ಲ ಅಚ್ಚರಿ. ನಾವು ಕಂಡು ಅನುಭವಿಸಿದೆವು ಎಲ್ಲೆಲ್ಲೂ ಇವರ ಸಾಹಿತ್ಯ ವ್ಯಕ್ತಿತ್ವವನ್ನು ಗೌರವಿಸುವ ಪರಿ. ಇವರಿಂದಾಗಿ ಈ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿಶೇಷ ಮೆರುಗಿನ ಗರಿ. ಧನ್ಯರಾದೆವು ನಾವು. ಇವರಿಗೆ ನಾವೆಲ್ಲ ಅತ್ಯಂತ ಆಭಾರಿ. ಸರ್ವಾಧ್ಯಕ್ಷ ಡಾಕ್ಟರ್ ದಾಮೋದರ್ ಶೆಟ್ಟಿಯವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ, ನಮ್ಮ ಪರಿಷತ್ತಿನ ನಾಯಕರಿಗೆ, ಪದಾಧಿಕಾರಿಗಳಿಗೆ, ಸಭೆಯಲ್ಲಿರುವಂಥ ಎಲ್ಲ ಅತಿಥಿವರೇಣ್ಯರಿಗೆ, ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಇಲ್ಲಿನ ಈ ಶಾರದಾ ಕಾಲೇಜಿನ ಸಿಬ್ಬಂದಿ ವರ್ಗ, ಶಿಕ್ಷಕ ವೃಂದ, ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲರಿಗೂ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳು. ಜೈ ಕನ್ನಡ.